ಕೆ ಶ್ರೀನಿವಾಸ್ ಭಟ್ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ವಿದ್ವಾಂಸರಿಗೂ ಹಾಗೂ ಭಗವದ್ಭಕ್ತರಿಗೆ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೀಗ ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ದೀಪವನ್ನು ಪ್ರಜ್ವಲಿಸುವುದರೊಂದಿಗೆ ಈ ಅಷ್ಟದಿನೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಯಪೂರ್ವಕವಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ದೀಪವನ್ನು ಬೆಳಗಿಸಿ ಅಷ್ಟದಿನೋತ್ಸವ ನಿಮಿತ್ತ ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಪರಮ ಪೂಜ್ಯ ಪರ್ಯಾಯ ಶ್ರೀಪಾದಂಗಳವರಿಗೆ ಕೃತಜ್ಞತಾಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳು. ಇದೀಗ ಪರ್ಯಾಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡುವ ಮೂಲಕ ನಮ್ಮನ್ನೆಲ್ಲ ಆಶೀರ್ವದಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣಮಾಯ ವಿಶ್ವೋದಯ ಸ್ಥಿತಿಲಯೋನ್ಯೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇಂದ್ರ ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಸ್ತಂ. ಶ್ರೀ ಗುರುಭ್ಯೋ ನಮಃ. ಪರಲಿರ್ಕತಃ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಅಷ್ಟದಿನೋತ್ಸವದ ಒಂದು ಪ್ರಾರಂಭ ಆಗಿದೆ. ಕೃಷ್ಣನಿಗೂ 8 ಸಂಖ್ಯೆಗೂ ಒಂದು ನಂಟು. ಕೃಷ್ಣನ ಅವತಾರ ಆದದ್ದು ಅಷ್ಟಮಿ ದಿವಸ. ಹಾಗೆ ಆ ಒಂದು ನಿಟ್ಟಿನಲ್ಲಿ ಅಷ್ಟದಿನೋತ್ಸವ ಮಾಡೋದು ಅಂತ ಹೇಳಿ ಪ್ರವೃತ್ತರವಾದ್ದು. ಈ ಕೃಷ್ಣ ಅವತಾರ ಆದದ್ದೇ ಸಜ್ಜನರನ್ನು ಪಾಲನೆ ಮಾಡಲಿಕ್ಕೆ, ದುಷ್ಟರನ್ನು ನಿಗ್ರಹ ಮಾಡಲಿಕ್ಕೆ. ಸಜ್ಜನರಿಗೆ ಜ್ಞಾನದಾನ ಅಭಯದಾನಗಳ ಮುಖಾಂತರ ರಕ್ಷಣೆ ಮಾಡಿದರೆ, ದುರ್ಜನರನ್ನು ಅವರಿಗೆ ಶಿಕ್ಷೆ ನೀಡುವ ಮೂಲಕ ಕೃಷ್ಣಾವತಾರ ತನ್ನ ಒಂದು ಕಾರ್ಯವನ್ನು ಮಾಡಿದೆ. ಆ ಒಂದು ಕಾರ್ಯದ ಸ್ಮರಣೆ ನಾವು ನಿರಂತರ ಮಾಡ್ತಾ ಇರಬೇಕು. ಯಾಕೆ? ಕೃಷ್ಣಾವತಾರದಿಂದ ಆದಂತಹ ಪ್ರಯೋಜನವನ್ನು ನಾವು ಈಗಲೂ ಕೂಡ ಅನುಭವಿಸ್ತಾ ಇದ್ದೇವೆ ಅಂತ ಅರ್ಥ. ಆದ ಕಾರಣದಿಂದಲೇ ಆಚಾರ್ಯರು ಹೇಳುವಾಗ ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋ ಭಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧ ಸಹ ಅಂತ ಹೇಳ್ತಕ್ಕಂಥ ವಚನದಲ್ಲಿ ಕಲಿಯುಗದಲ್ಲಿ ಆರಾಧ್ಯ ದೈವ ಕೃಷ್ಣನೇ ಆಗಿದ್ದಾನೆ ಅಂತ ಹೇಳುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಕಲಿಯುಗದವರ ಒಂದು ಕಲ್ಮಶವನ್ನು ನಿವಾರಣೆ ಮಾಡುವಂತಹ ಸಾಮರ್ಥ್ಯ ಹಾಗೂ ಲೌಕಿಕ ಹಾಗೂ ಆಮುಷ್ಪಿಕ ಎರಡೂ ಫಲಗಳನ್ನು ಕೊಡುವಂತಹ ಸಾಮರ್ಥ್ಯ ಕೃಷ್ಣದೇವರಿಗೆ ಬರೋದರಿಂದ ಆ ಕೃಷ್ಣ ಮೂರ್ತಿಯ ಅವತಾರ ನಾವು ಅಗತ್ಯವಾಗಿ ಮಾಡಬೇಕಾದ್ದು. ಆ ಕಾರಣದಿಂದಲೇ ಆಚಾರ್ಯರು ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮಧ್ವ ವಿಜಯದಲ್ಲಿ ಹೇಳ್ತಾರೆ,
ಮನ್ಮನನ್ಯ ಶರಣಾತ್ಮನಾಂ ಸದಾಂ ಸಿದ್ಧಿ ವಿಘ್ನ ಮುಖ ದೋಷ ಭೈಷಜಂ ಐಚ್ಯ ತಚ್ಚಲ ದಯಾದಯಾದ ರೂಪ್ಯ ಪೀಠ ಪೆರಗಕ್ಕದಾಸನ ಅಂತ ಹೇಳಿ ಮಧ್ವಾಚಾರ್ಯರು ಸಜ್ಜನರ ಮೇಲೆ ಅನುಕಂಪದಿಂದ ಕಲಿಯುಗದಲ್ಲಿ ಅವರ ಸಾಧನೆಯ ಮಾರ್ಗದಲ್ಲಿ ಬರತಕ್ಕಂತಹ ವಿಘ್ನಗಳನ್ನೆಲ್ಲ ನಿವಾರಿಸುವ ಒಂದು ಬಯಕೆಯಿಂದ ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳೋದನ್ನು ಸ್ಪಷ್ಟ ಹೇಳಿದ್ದಾರೆ. ಆದ ಕಾರಣ ಕಲಿಕಾಲದಲ್ಲೂ ನಮಗೆ ಏನಾದರೂ ಸ್ವಲ್ಪ ಸಾಧನೆ ಆಗಬೇಕು ಅಂತಾಗಿದ್ದರೆ ಕೃಷ್ಣನ ಅರ್ಚನೆ ಬಹಳ ಮುಖ್ಯ ಎಂಬುದನ್ನು ಆಚಾರ್ಯರು ಹೇಳಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕು. ಆದ ಕಾರಣ ಕಲಿಕಾಲದ ಮುಖ್ಯ ಆರಾಧ್ಯ ದೈವ ಕೃಷ್ಣ. ಅವನ ಒಂದು ಅನುಗ್ರಹ ಸಂಪಾದನೆಗೋಸ್ಕರ ಅವನ ಒಂದು ಅನುಗ್ರಹದಿಂದ ನಮ್ಮ ಸ್ಥಿತಿ ಬೇರೆಯವರಿಗೆ ಉಪಕಾರ ಅಲ್ಲ, ನಮಗೆ ಶ್ರೇಯಸ್ಸಾಗಬೇಕಾಗಿದೆ. ಆ ಕಾರಣದಿಂದ ಈ ಉತ್ಸವವನ್ನು ಮಾಡುವುದು ವಿನಃ ನಮ್ಮ ಶ್ರೇಯಸ್ಸಿಗೋಸ್ಕರ ನಾವೆಲ್ಲ ಭಾಗಿಗಳಾಗಬೇಕು, ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ ವಿನಃ ಬೇರೆ ಯಾವ ಕಾರಣದಲ್ಲೂ ಅಲ್ಲ. ದೇವರ ಈ ಉತ್ಸವದಲ್ಲಿ ಭಾಗಿಗಳಾದರೆ ನಮಗೆಲ್ಲರಿಗೂ ಕೂಡ ಖಂಡಿತವಾಗಿ ಶ್ರೇಯಸ್ಸಿದೆ ಅಂತ ಹೇಳೋದು ಆ ಹಿರಿಯರ ಮತ. ಆ ನಿಟ್ಟಿನಲ್ಲಿ ದೇವರ ಉತ್ಸವ ಅರ್ಥಪೂರ್ಣವಾಗಿ ನಡೀಬೇಕು. ಅದೇ ಪಂಚೋತ್ಸವ ಹೇಳಿದ್ರವರು. ಇದರಲ್ಲಿ ಹೌದು, ನಾವು ಅರ್ಥಪೂರ್ಣವಾಗಿ ಭಾಗಿಗಳಾಗಬೇಕಾದ್ರೆ ಆ ಉತ್ಸವಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇಲ್ಲಿ ಎಂದು ಕೇಳಿದರೆ ಕೆಲವು ವಿಷಯ ಗೊತ್ತಿಲ್ಲದೆ ಏನೋ ಹೇಳ್ತಾರೆ. ಏಕೆಂತ ಕೇಳಿದ್ರೆ ಇಲ್ಲಿ ಅಂಥದ್ದು ಉತ್ಸವದಲ್ಲೆಲ್ಲ ಇಲ್ಲಿ ಅಂಥದ್ದು ಮುಂಚೆ ಲಡ್ಡಿಗೆಲ್ಲ ಬಿಸಾಡ್ತಾ ಇದ್ದರು. ಯಾರ ಹೇಳಿದರು ದೇವರ ಪ್ರಸಾದ ಹಾಗೆ ವಿತರಣೆ ಮಾಡೋದಲ್ಲ, ಅದೆಲ್ಲ ಅದೆಂಥದ್ದು ರೀತಿ ಕೈಗೆ ಕೊಡಬೇಕು, ತೆಗೆದು ಬಿಸಾಡೋದಂಥದ್ದು ಅಂತ ನಾನು ಹೇಳಿದೆ. ಮತ್ತೆ ಅದು ಹಾಗಲ್ಲ, ಅದು ಪ್ರಸಾದ ವಿತರಣೆ ಅಲ್ಲ, ಅದು ಉತ್ಸವಾಚರಣೆ. ಅದು ಯಾಕೆ ಹಾಗೆ ಬಂತು ಕೇಳಿದರೆ, ಕೃಷ್ಣನ ಜನನ ಕಾಲದಲ್ಲಿ ನಂದಗೋಕುಲದಲ್ಲಿ ಇದ್ದವರೆಲ್ಲ ಮೊಸರು ಇದೆಲ್ಲ ಯಾವುದು ಬೆಣ್ಣೆ ಎಲ್ಲ ಪರಸ್ಪರ ಎಸೆದುಕೊಂಡು ಉತ್ಸವಾಚರಣೆ ಮಾಡಿದಂತ ಇಂಟು ಭಾಗವತದಲ್ಲಿ ಬರ್ತದದು. ಆ ರೀತಿ ಉತ್ಸವದ ಆಚರಣೆ ವಿನಃ ಇದು ಪ್ರಸಾದ ವಿತರಣೆ ಅಲ್ಲ. ಇದು ನಮ್ಗೆ ಗೊತ್ತಿಲ್ಲದೆ ಈಗೆಲ್ಲ ಪ್ರಚೀತಿ ಆಗೋದು. ನಾವು ತಿಳ್ಕೊಳ್ದು ಪ್ರಸಾದ ವಿತರಣೆ ಅಲ್ಲ, ಅದೆಲ್ಲ ಉತ್ಸವಾಚರಣೆ. ಉತ್ಸವಾಚರಣೆ ಬೇರೆ, ಪ್ರಸಾದ ವಿತರಣೆ ಬೇರೆ. ಉತ್ಸವವನ್ನು ಹಿಂದಿನವರು ಹೇಗೆ ಆಚರಣೆ ಮಾಡಿಕೊಂಡು ಬಂದಿದ್ದಾರೋ ಆ ರೀತಿ ನಾವು ಮಾಡೋದು ನಮ್ಮ ಕರ್ತವ್ಯ. ಯಾಕೆ ನಮಗೆ ಹೊಸ ಪದ್ಧತಿ ಮಾಡಿದರೆ ಅದು ದೇವರಿಗೆ ಪ್ರೀತಿ ಆಗ್ತದೆ ಇಲ್ಲವೋ ನಮ್ಗೆ ಗೊತ್ತಾಗೋದಿಲ್ಲ. ವಿನಃ ಅವರು ಮಾಡಿಕೊಂಡ ಪದ್ಧತಿ ಅದು ದೇವರಿಗೆ ಚಿತ್ತಕ್ಕೆ ಬಂದದ್ದು. ಆದ ಕಾರಣ ನಾವು ಅದನ್ನು ಅನುಸರಿಸಿಕೊಂಡು ಹೋಗುವುದಷ್ಟೇ ವಿನಃ ಎಲ್ಲ ನಮ್ಮದೇ ಹೊಸ ಪದ್ಧತಿ, ದೇವರಿಗೆ ನಾವು ಎಷ್ಟು ಪ್ರಿಯರಾಗಿದ್ದೇವೆ ಅಂತ ನಮಗೆ ಹೇಳಿಕೆ ಬರೋದಿಲ್ಲ. ಆ ರೀತಿಯಲ್ಲಿ ನೋಡಿಕ್ಕೆ ಹೋದರೆ ಹಿಂದಿನವರ ಮಾರ್ಗವೇ ನಮಗೆ ಶ್ರೇಯಸ್ಕರ. ಆ ಕೃಷ್ಣನ ಬಗ್ಗೆ ಉಪನ್ಯಾಸಗಳು, ಕೃಷ್ಣನ ಬಗ್ಗೆ ಇಂಥದ್ದು ಕೇಳುವುದು, ಶ್ರವಣ ಮಾಡುವುದು, ಇದೆಲ್ಲ ಭಾಳ ಹಿತವಾದ್ದು. ಅದರ ಜೊತೆಗೆ ಮನೋರಂಜನೆ ಹೇಗೆ ಬರಬೇಕು, ಕೃಷ್ಣನ ಸ್ಮರಣೆ ತಂದುಕೊಟ್ಟು ನಮ್ಮ ಮನೋರಂಜನೆ ಆಗಬೇಕು. ಬರೇ ಒಂದು ಮನೋರಂಜನೆ, ಏನೋ ಒಂದು ಕೃಷ್ಣನ ವಿಸ್ಮರಣೆ ತಂದು ಕೊಡ್ತಕ್ಕಂಥ ಮನೋರಂಜನೆ, ಅದಕ್ಕೆ ಅವಕಾಶ ಇರಬಾರ್ದು. ಕೃಷ್ಣನ ಸ್ಮರಣೆ ಜೊತೆಗೆ ನಮ್ಮ ಮನೋರಂಜನೆ ಆಗಬೇಕು. ಕೃಷ್ಣನನ್ನು ನೆನಪಿಗೆ ತಂದುಕೊಟ್ಟು ನಮಗೆ ಮನೋರಂಜನೆ ನೀಡತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಮಗೆ ಸ್ವಾಗತಾರ್ಹ. ಇಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಗಳು ಆ ರೀತಿ ಆಗಲಿ, ದೇವರ ಸ್ಮರಣೆ ತಂದುಕೊಡಲಿ, ನಮ್ಮ ದಿನಗಳು ದೈವೀಮಯವಾಗಿ ಹೋಗುವಂತೆ ಈ ಕಾರ್ಯಕ್ರಮಗಳು ರೂಪಿತವಾಗಬೇಕು ಅಂತ ಹೇಳೋದು ನಮ್ಮ ಆಶ್ಚರ್ಯ. ಅಂದರೆ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ದೇವರ ಸ್ಮರಣೆಯನ್ನು ತಂದುಕೊಟ್ಟು ಕಾರ್ಯಕ್ರಮಗಳು ನಮಗೆ ಸಂತೋಷ ತಂದುಕೊಂಡೆ ಆಗುವಂತೆ ಆಗಬೇಕು ಅಂತ ಹೇಳಿ ಅಂತ ಒಂದು ಮನೋಭಾವನೆಯಿಂದ, ಆ ಒಂದು ಅಭಿಪ್ರಾಯದಿಂದ ನಾವು ಈ ಕಾರ್ಯಗಳನ್ನು ನಾವು ಇಲ್ಲಿ ಯೋಜಿಸಿದ್ದೇವೆ. ನೀವೆಲ್ಲರೂ ಕೂಡ ಭಾಗವಹಿಸುವರೆಲ್ಲ ಈ ಅಂಶವನ್ನು ಗಮನಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಯಾಕೆ ಹೇಳಿದರೆ ಬರೇ ಒಂದು ಮನೋರಂಜನೆ ಮುಖ್ಯ ಅಲ್ಲ, ಇಲ್ಲಿ ದೇವರ ಸ್ಮರಣೆ ತಂದುಕೊಟ್ಟು ಮನೋರಂಜನೆ ಆಗಬೇಕು. ಹಾಗಾದರೆ ನಾವು ಮಾಡಿದ ಕಾರ್ಯಕ್ರಮಗಳು ಸಾರ್ಥಕ ಆಗುತ್ತೆ, ನೀವು ಭಾಗಿಗಳಾದ್ದಕ್ಕೂ ಸಾರ್ಥಕ ಆಗುತ್ತೆ, ಕೃಷ್ಣ ಅಷ್ಟಮಿ ಉತ್ಸವ ಮಾಡಿದ್ದು ಕೂಡ ಸಾರ್ಥಕ ಆಗುತ್ತೆ. ಆ ನಿಷ್ಠೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯಲಿ ಅಂತೇಳಿ ಹಾರೈಸಿ, ಈ ಒಂದು ಸಮಾರಂಭದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಿದ್ದೀರಿ. ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವಂಥ ಕೆಲಸವನ್ನು ನೀವು ಮಾಡಿರಿ ಅಂತ ಹೇಳಿ ಹಾರೈಸಿ ನನ್ನೆರಡು ಮಾತನ್ನು ನಾನು ಕೃಷ್ಣಾಷ್ಟಮಿಯ ವೈಶಿಷ್ಟ್ಯವನ್ನು, ಹಾಗೆಯೇ ಕೃಷ್ಣನ ಯಾವ ಮನೋರಂಜನೆಯೂ ಕೂಡ ಭಗವಂತನ ನೆನಪಿಗೆ ಅದು ಕಾರಣವಾಗಬೇಕು ಎಂಬುದಾಗಿ ನಮಗೆಲ್ಲ ತಿಳಿಸಿಕೊಟ್ಟು, ವಿಶೇಷವಾಗಿ ನಾವೆಲ್ಲ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಪೂಜ್ಯ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸ್ತೇನೆ. ಇನ್ನೀಗ ವಿದ್ವಾಂಸರಾದ ಶ್ರೀನಿವಾಸ ಭಟ್ ಇವರು ವೇದಿಕೆಗೆ ಬಂದು ತಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ.
ವಿದ್ವಾಂಸರಾದ ಶ್ರೀನಿವಾಸ ಭಟ್ ಇವರು ಉಡುಪಿಯ ಶ್ರೀಮನ್ ಮಧ್ವ ಸಿದ್ಧಾಂತ ಪ್ರಬೋಧಿನಿ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ತಮ್ಮ ಪ್ರೌಢ ಶಿಕ್ಷಣ ಹಾಗೂ ಸಾಹಿತ್ಯ, ದ್ವೈತ, ವೇದಾಂತ ವಿದ್ವತ್ ಪದವಿಯನ್ನು ಪಡೆದು ಉಡುಪಿಯ ವಿದ್ಯೋದಯ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸುಮಾರು 12 ವರ್ಷ ಕಾಲ ಸೇವೆಯನ್ನು ಮಾಡಿದ್ದಾರೆ. ಪ್ರಸ್ತುತ ಪೌರೋಹಿತ್ಯ ವೃತ್ತಿಯನ್ನು ಆಶ್ರಯಿಸಿರುತ್ತಾರೆ. ಇವರು ಹಲವಾರು ಪ್ರವಚನಾದಿ ಕಾರ್ಯಗಳಲ್ಲಿ ಭಾಗವಹಿಸಿ ಜನಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ವಿದ್ವಾಂಸರಾದ ಶ್ರೀನಿವಾಸ ಭಟ್ರನ್ನು ಸ್ವಾಗತಿಸ್ತಾ ಅವರು ಇವತ್ತು ಶ್ರೀಕೃಷ್ಣ ದೇವರ ಅನನ್ಯ ಮಹಿಮೆಗಳ ಬಗ್ಗೆ ಉಪನ್ಯಾಸವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ನಿರ್ಮಥ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೇತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂಧೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಪಡುಗಡಲ ಪೊಡವಿಗೊಡೆಯ ಕ್ಷೇತ್ರ ಸ್ವಾಮಿಯಾದಂತಹ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಪರ್ಯಾಯ ಶ್ರೀಪಾದರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ದೇವರ ಅನುಗ್ರಹವನ್ನು ಬಯಸುತ್ತಾ, ಈ ಕೃಷ್ಣಾಷ್ಟಮಿಯ ಪರ್ವಕಾಲದಲ್ಲಿ ಕೃಷ್ಣನ ಅನನ್ಯ ಮಹಿಮೆಗಳ ವಿಷಯದ ಕುರಿತಾಗಿ ಯಥಾಮತಿಯಾದಂತಹ ಜ್ಞಾನ ಕುಸುಮಗಳನ್ನು ದೇವರ ಸನ್ನಿಧಿಗೆ ಅರ್ಪಣೆ ಮಾಡುವಂತಹ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದೇವೆ. ಮುಖ್ಯವಾಗಿ 10 ಅವತಾರಗಳಲ್ಲಿ ಒಂದು ಎಲ್ಲ ಅವತಾರಗಳು ಕೂಡ ಪರಿಪೂರ್ಣವಾದಂತಹ ಅಂಶಗಳನ್ನೇ ಹೊಂದಿದ್ದು. ಆದರೆ ಪರಿಪೂರ್ಣವಾದಂತಹ ತನ್ನ ಮಹಿಮೆಯನ್ನು ತೋರಿಸಿದಂತಹ ಅವತಾರ ಅದು ಕೃಷ್ಣಾವತಾರ. ರಾಮಾವತಾರದಲ್ಲಿ ಸ್ವಲ್ಪ ಮಾನುಷವಾದಂತಹ ಛಾಯೆಯನ್ನು ರಾಮ ವ್ಯಕ್ತಪಡಿಸಿದ್ರೂ ಕೂಡ, ಕೃಷ್ಣಾವತಾರದಲ್ಲಿ ಅತಿ ಮಾನುಷವಾದಂತಹ ಸಂಗತಿಗಳನ್ನು ಲೋಕಕ್ಕೆ ಬಿಟ್ಟುಕೊಟ್ಟು, ಅದು ಕೂಡ ತನ್ನ ಎಲ್ಲ ಪ್ರವೃತ್ತಿಯೂ ಕೂಡ ಲೋಕಕ್ಕೆ ಸಂದೇಶವಾಗಿ, ತನ್ನ ಒಂದು ಮಾತು ಕೃತಿ ಇದೆಲ್ಲವೂ ಕೂಡ ಲೋಕಕ್ಕೆ ಸಂದೇಶವಾಗಿ ಬಿಟ್ಟುಕೊಟ್ಟ ಅವತಾರ ಕೃಷ್ಣಾವತಾರ. ಆ ಶಬ್ದವೇ ಹೇಳ್ತದೆ, ಕೃಷಿರ್ಭೂವಾಚಕ ಸ್ಯಾತ್ ನಶ್ಚ ನಿವೃತ್ತಿವಾಚಕ ತಯೋ ಐಕ್ಯಾತ್ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ ಅಂತ ಹೇಳಿ. ಕೃಷಿರ್ಭೂವಾಚಕ ಸ್ಯಾತ್, ಭೂಮಿಗೆ ಭಾರವಾದಂತಹ ಲೋಕಕಂಟಕರಾದಂತಹ ಎಲ್ಲ ರಾಕ್ಷಸರನ್ನು ನಿವೃತ್ತಿಪಡಿಸಲಿಕ್ಕೋಸ್ಕರ ಅವತಾರವನ್ನು ತಾಳಿದಂತಹ ಒಂದು ಅವತಾರ ಕೃಷ್ಣ ಅಂತ ಹೇಳುವಂಥದ್ದು. ಕೃಷ್ಣ ಶಬ್ದಕ್ಕೆ ಅನೇಕ ಅರ್ಥಗಳುಂಟು. ಒಂದು ಅರ್ಥದಲ್ಲಿ ನಾವು ಹೇಳುವಾಗಲೂ ಕೃಷ್ಣಾರ್ಘ್ಯವನ್ನು ಬಿಡುವಂತಹ ಸಂದರ್ಭದಲ್ಲಿ ಜಾತಃ ಕಂಸವಧಾರತಾಯ ಭೂಭಾರೋದ್ಧಾರಣಾಯ ಚ ಅಂತ ಹೇಳುವಾಗ, ಭೂಮಿಗೆ ಯಾರೆಲ್ಲ ಭಾರವಾಗಿದ್ದಾರೋ ಅವರನ್ನೆಲ್ಲ ಮೇಲೆ ಕಳಿಸಿ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ಮಾಡಿ ಬಂದಂತಹ ಕೃಷ್ಣ, ಮುಖ್ಯವಾಗಿ ಆ ಕಾಲದಲ್ಲಿ ಇದ್ದಂತಹ ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ ಕೃಷ್ಣ ಅವತಾರದ ಉದ್ದೇಶ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗ್ತದೆ. ಕೃಷ್ಣ ಅವತಾರದ ಉದ್ದೇಶ, ಹಿನ್ನೆಲೆ, ಸನ್ನಿವೇಶವನ್ನು ನಾವು ಗಮನಿಸಿದರೆ, ಕಂಸನಿಂದ ಲೋಕದಲ್ಲಿ ಎಲ್ಲರೂ ಕೂಡ ಅಧರ್ಮದ ದಾರಿಯಲ್ಲಿ ಸಾಗಿ, ತಾನು ಮಾತ್ರ ಅಧರ್ಮ ದಾರಿಯಲ್ಲಿ ಸಾಗದೆ ನೀವು ಕೃಷ್ಣನ ಭಗವಂತನ ದ್ವೇಷಿಗಳಾಗಿ ಬದುಕಬೇಕು ಅಂತ ಹೇಳಿ ಅಧರ್ಮವನ್ನು ಪ್ರಜೆಗಳ ಮೇಲೂ ಹೇರಿ ಅಧರ್ಮದ ರಾಜ್ಯಭಾರವನ್ನು ಮಾಡ್ತಾ ಇದ್ದು
ಲೋಕಕ್ಕೆ ಕಂಟಕನಾಗಿದ್ದಂತಹ ಕಂಸ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಜರಾಸಂಧ ಮುಂತಾದಂತಹ ರಾಕ್ಷಸರು, ಜರಾಸಂಧ ಎಲ್ಲ ರಾಜಕುಮಾರರನ್ನ ಬಂಧನದಲ್ಲಿ ತಂದಿಟ್ಟು, ಯಾರಿಗೆಲ್ಲ ಗಂಡು ಮಕ್ಕಳು ಹುಡ್ತಾರೋ ರಾಜ್ಯದಲ್ಲಿ, ರಾಜರಿಗೆ ಯಾವ ರಾಜಕುಮಾರರು ಹುಡ್ತಾರೋ ಆ ರಾಜಕುಮಾರರನ್ನೆಲ್ಲ ಬಂಧನದಲ್ಲಿಟ್ಟು ತನ್ನ ಕಾರಾಗೃಹದಲ್ಲಿಟ್ಟು, ಆ ನಂತರದಲ್ಲಿ ಆ ರಾಜ್ಯ ಅನ್ನುವಂಥದ್ದು ಯಾರೂ ರಾಜಕುಮಾರರಿಲ್ಲದೆ ಇವನ ಪಾಲಿಗೆ ಬರಬೇಕು. ಆ ಉದ್ದೇಶದಿಂದ ಎಲ್ಲ ರಾಜಕುಮಾರರನ್ನು ಒಂದು ಯಾಗದಲ್ಲಿ ಬಲಿ ಕೊಡಬೇಕು ಅಂತ ಹೇಳಿ ಕಾರಾಗೃಹದಲ್ಲಿ ತಂದಿಡ್ತಾ ಇದ್ದ. ಹೀಗೆ ಎಲ್ಲ ರಾಜಕುಮಾರರನ್ನ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಮುಂದೆ ರಾಜರಿಲ್ಲದೆ ಆ ಸ್ಥಾನ ಅನ್ನುವಂಥದ್ದು ತುಂಬಲಿಕ್ಕೆ ತನಗೆ ಬೇಕಾದಂತಹ ವ್ಯಕ್ತಿಗಳನ್ನೇ ಅಲ್ಲಿ ನಿಯುಕ್ತಿ ಮಾಡಿ, ಅವರನ್ನು ಕೇವಲ ನಾಮಕೆ ವಾಸ್ತೆ ಅಂತ ಹೇಳುವ ಹಾಗೆ ಅಲ್ಲಿ ನಿಯೋಜನೆ ಮಾಡಿ, ಎಲ್ಲವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಎಲ್ಲ ಸ್ಥಾನವೂ ಕೂಡ ರಾಜ್ಯವೂ ಕೂಡ ತನ್ನ ವಶಕ್ಕೆ ಸಿಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಂತಹ ಸಮಯ. ಜರಾಸಂಧನಿಂದ ಲೋಕಕ್ಕೆ ಇನ್ನೊಂದು ರೀತಿ ಆಪತ್ತು ಅನ್ನುವಂಥದ್ದು ಬರ್ತಾ ಇತ್ತು. ಹಾಗೆ ರಾಜಕುಮಾರಿಯರನ್ನೆಲ್ಲ ಈ ನರಕಾಸುರ ರಾಣಿಯರನ್ನೆಲ್ಲ ತಂದು ತನ್ನ ಅರಮನೆಯಲ್ಲಿ ಇಡ್ಕೊಂಡಿದ್ದ. ಹೀಗೆ ಲೋಕದಲ್ಲಿ ರಾಜಕುಮಾರರು ಜರಾಸಂಧನ ವಶದಲ್ಲಿ, ರಾಣಿಯರು ಕೂಡ ಇವನ ವಶದಲ್ಲಿ 16,000 ಸ್ತ್ರೀಯರನ್ನೆಲ್ಲ ತಂದು ಬಂಧನದಲ್ಲಿ ಇಟ್ಟುಕೊಂಡಿದ್ದಂತಹ ನರಕಾಸುರನ ಅರಾಜಕತೆ ಅನ್ನುವಂಥದ್ದು ಇನ್ನೊಂದು ಕಡೆಯಲ್ಲಿ. ಇಂತಹ ಎಲ್ಲ ಒಂದು ಅನಿಷ್ಟದ ಸ್ಥಿತಿಯಲ್ಲಿ ದೇವತೆಗಳೆಲ್ಲ ಸ್ತುತಿ ಮಾಡಿದಾಗ ಜನರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಅವತಾರವನ್ನು ತಾಳಿದಂತಹ ರೂಪ ಆಗ್ತದೆ ಕೃಷ್ಣ. ಆದ್ದರಿಂದ ಕೃಷ್ಣ ಮಾಡಿದಂತಹ ಪ್ರತಿಯೊಂದು ಚಟುವಟಿಕೆಗಳು ಕೂಡ ತಾನು ಮಾತಾಡಿದಂತೆ ನಡೆಯುವುದು. ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮನಸ್ಸಿನಲ್ಲೊಂದು ಬೇರೆ ಏನೋ ಆಲೋಚನೆಗಳಿರ್ತದೆ, ಆದರೆ ಮಾತಾಡುವಾಗ ಅವರಿಗೆ ನೋವಾಗದಂತೆ, ಅದು ಅಧರ್ಮ ಆದರೂ ಕೂಡ, ಅಧರ್ಮ ಮಾಡ್ತಾ ಇದ್ದಾರೆ ಆದರೂ ಕೂಡ ಅದನ್ನು ಪ್ರತಿರೋಧ ಪಡಿಸಲಿಕ್ಕೆ ಸಾಧ್ಯ ಆಗದೆ ಅವರ ಎದುರುಗಡೆ ನಾವು ಮುಖಸ್ತುತಿಯನ್ನು ಮಾಡಿ ಮಾತಾಡಿ ಕ್ರಿಯೆಯಿಂದ ಬೇರೆ ಇರ್ಬೋದು. ಹೀಗೆ ಮಾತು ಕೃತಿ ಇದು ಯಾವುದು ಒಂದಕ್ಕೊಂದು ತಾಳಮೇಳ ಇಲ್ಲದೆ ನಾವೆಲ್ಲ ಬದುಕ್ತಾ ಇದ್ದೇವೆ. ಆದರೆ ಕೃಷ್ಣ ಯಾವತ್ತೂ ಕೂಡ ತನ್ನ ಮನಸ್ಸಿನಲ್ಲಿ ಅನ್ಕೊಂಡದ್ದನ್ನು ಮಾತಿನ ಮೂಲಕ ವ್ಯಕ್ತಪಡಿಸಿಯೇ ತಿಳಿಸುವಂಥದ್ದು. ಅದಕ್ಕೆ ಒಂದು ದೃಷ್ಟಾಂತವನ್ನು ನಾವು ಗಮನಿಸಿದರೆ, ಸಂಧಾನಕ್ಕೆ ಅಂತ ಹೇಳಿ ಬಂದಾಗ ವಿದುರ ಸಂಧಾನಕ್ಕೆ ಹಸ್ತಿನಾವತಿಗೆ ಬರುವಂತಹ ಸಂದರ್ಭದಲ್ಲಿ ಕೃಷ್ಣನನ್ನ ತನ್ನ ಅರಮನೆಗೆ ಕರೆದು ಅವನಿಗೆ ಆತಿಥ್ಯವನ್ನು ನೀಡಬೇಕು. ಕೃಷ್ಣನ ವಿರೋಧಿಗಳೆಲ್ಲ ಕೃಷ್ಣನನ್ನ ತುಂಬ ಸಂತೋಷಪಟ್ಟು ಆನಂದದಿಂದ ಸ್ವಾಗತಿಸುವಂತಹ ಅವನ ಪಕ್ಷದ ಜನರನ್ನೆಲ್ಲ ತನ್ನ ಕಡೆಗೆ ಎಳ್ಕೊಳ್ಬೇಕು, ನಾನು ಕೃಷ್ಣನನ್ನ ನನ್ನ ಕಡೆಗೆ ಎಳ್ಕೊಳ್ಬೇಕು ಹೇಳುವ ದೃಷ್ಟಿಯಿಂದ ಕೃಷ್ಣನನ್ನ ತನ್ನ ಆಸ್ಥಾನಕ್ಕೆ ಅವನ ಆಹ್ವಾನ ಮಾಡ್ತಾನೆ. ನೀನು ನಮ್ಮ ಮನೆಗೆ ಬರಬೇಕು, ಬೇಕಾದ ಎಲ್ಲ ವ್ಯವಸ್ಥೆ ವಾದ್ಯ ಇದನ್ನೆಲ್ಲ ನಿನ್ನ ಸ್ವಾಗತಕ್ಕೋಸ್ಕರ ನಾವೆಲ್ಲ ನಿನ್ನನ್ನು ನಮ್ಮ ಆಶ್ರಮಕ್ಕೆ ಆಸ್ಥಾನಕ್ಕೆ ಕರೀತಾ ಇದ್ದೇವೆ, ನಮ್ಮಲ್ಲಿಗೆ ಬರಬೇಕು ಅಂತ ಹೇಳಿ. ಆಗ ಕೃಷ್ಣ ಹೇಳ್ತಾನೆ, ಈಗ ಸಂಧಾನಕ್ಕೆ ಅಂತ ಹೇಳಿ ಬಂದದ್ದು ನಾವಾಗಿಯೇ ಧರ್ಮರಾಜ ಇವರೆಲ್ಲ ಅಪೇಕ್ಷೆ ಪಟ್ಟಂತೆ ಸಂಧಾನ ಮಾಡಬೇಕು ಹೇಳುವ ಉದ್ದೇಶದಿಂದ ಮಾತುಕತೆಗೆ ಅಂತ ಹೇಳಿ ಬಂದದ್ದು, ನೀನಾಗಿ ಕರ್ದದ್ದೇನಲ್ಲ. ಆದ್ರಿಂದ ನಚ ಸಂಪ್ರಿಯಸೇ ರಾಜನ್ ನಚ ಆಪದ್ಗತಾವಯಂ ಅಂತ ಹೇಳ್ತಾನೆ. ಒಂದು, ನೀನು ಊಟಕ್ಕೆ ಆಸ್ಥಾನಕ್ಕೆ ಬರಬೇಕು, ಆದರ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ 2 ಕಾರಣ ಇರ್ತದೆ. ಒಂದು, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ, ನೀನು ತುಂಬ ಸಂತೋಷದಿಂದ ಪ್ರೀತಿಪೂರ್ವಕವಾಗಿ ಹೃದಯದಲ್ಲಿ ಯಾವ ಕಲ್ಮಶಗಳಿಲ್ಲದೆ ಒಳ್ಳೆಯ ಸಂಭಾವನೆಯಿಂದ ನೀನು ನನ್ನನ್ನು ಕರೀತಿದ್ರೆ, ಆಗ ನಾವು ಯಾರದು ಅತಿಥಿಗಳ ಮನೆಗೂ ಹೋಗುವ ಉದ್ದೇಶ ಏನು? ಅವರು ಒಳ್ಳೆಯ ಭಾವನದಿಂದ, ಆದ್ರಿಂದ ಹೇಳುದು ಆದರೋ ವೈರಸಃ ಅಂತೇಳಿ, ಒಂದು ಊಟದಲ್ಲಿ ಷಡ್ರಸಗಳ ಒಟ್ಟಿಗೆ ಯಜಮಾನನ ಆದರ ಅನ್ನುವಂಥದ್ದು, ಆತಿಥ್ಯ ಅನ್ನುವಂಥ ಒಂದು ರಸ ಎಕ್ಸ್ಟ್ರಾ ಬೇಕು. ಹಾಗಿದ್ರೆ ಮಾತ್ರ ಮಾಡಿದಂಥ ಎಲ್ಲ ಭೋಜನಗಳು ಕೂಡ ಬ್ರಾಹ್ಮಣನಿಗೆ ತೃಪ್ತಿ ಆಗ್ತದೆ ಅಂತೇಳಿ. ಹಾಗೆ ಇಲ್ಲಿ ನೀನು ಕರ್ದದ್ದು ಸಂಪ್ರೀತಿ ಭೋಜ್ಯಾನಿ ಅನ್ಯಾನಿ, ನಿನ್ನ ಆಸ್ಥಾನಕ್ಕೆ ಬಂದು ನಾನೊಂದು ಏನಾದರೂ ಆ ಥರ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ, ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೂ ನೀನು ತುಂಬ ಪ್ರೀತಿಪೂರ್ವಕವಾಗಿ ಕರಿಬೇಕಿತ್ತು. ಪ್ರೀತಿಪೂರ್ವಕವಾಗಿ ನೀನೇನು ಕರೀಲಿಲ್ಲ. ಎರಡನೇದ್ದು, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ಭೋಜ್ಯಾನಿ ವೈಪುನಃ. ಇನ್ನು ಎರಡನೇ ಕಾರಣ ಏನಿರಬೇಕು? ನಿನ್ನ ಆಸ್ಥಾನಕ್ಕೆ ಬಂದು ನಾನು ಆಹಾರ ಸ್ವಾಗತ ಎಲ್ಲ ಸ್ವೀಕಾರ ಮಾಡಬೇಕಾದ್ರೆ ನನಗೇನಾದರೂ ದಾರಿದ್ರ್ಯ ಇರಬೇಕು, ಆಹಾರದ ದಾರಿದ್ರ್ಯವೋ ಸ್ವಾಗತದ ದಾರಿದ್ರ್ಯವೋ ಇದು ಯಾವುದಾದ್ರೂ ಇರಬೇಕು. ಹಾಗಿದ್ದಾಗ ಮಾತ್ರ ನಾನೊಂದು ಯಾಚಕನಾಗಿ ನಿನ್ನಲ್ಲಿ ಬಂದು ಕೇಳಿ ಅದನ್ನು ಪಡೆಯುವಂತಹ ಸ್ಥಿತಿ ಇರಬೇಕು. ಹಾಗಿದ್ದ ಮಾತ್ರ ನಿನ್ನ ಆಸ್ಥಾನಕ್ಕೆ ಬರುವುದು.
ಇದು ಎರಡರ ಅವಶ್ಯಕತೆ ಇಲ್ಲ. ನಚ ಸಂಪ್ರಿಯಸೇ ರಾಜನ್, ಇಷ್ಟು ಸಭೆಯ ಎದುರುಗಡೆ, ಎಲ್ಲರ ಜನರ ಎದುರುಗಡೆ ಮುಖಕ್ಕೆ ಹೊಡೆಯುವ ಹಾಗೆ ಕೃಷ್ಣ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಎದುರಿಗೆ ಎಲ್ಲ ಸಭೆಯ ಎದುರುಗಡೆ ಎಲ್ಲ ಸಭೆಯಲ್ಲಿ ಇದ್ದಂತಹ ರಾಜರ ಎದುರುಗಡೆ, ಎಲ್ಲರ ಎದುರುಗಡೆಯೂ ಕೂಡ ಕೃಷ್ಣ ನೇರವಾದ ಮಾತುಗಳಿಂದ ಕೃಷ್ಣ ಉತ್ತರಿಸ್ತಾನೆ. ನಚ ಸಂಪ್ರಿಯಸೇ ರಾಜನ್ ನಚಾಪದ್ಗತಾವಯಂ, ನಾವೇನು ಕಷ್ಟದಲ್ಲೇನು ಬಿದ್ದಿಲ್ಲ, ಅದರಿಂದ ನನಗೆ ಎಲ್ಲಿ ಪ್ರೀತಿ ಆದರ ಉಂಟೋ ಮತ್ತು ನನ್ನನ್ನು ಪ್ರೀತಿಯಿಂದ ಆದರದಿಂದ ಕರೆದು ಸ್ವಾಗತಿಸುವಂತಹ ವ್ಯಕ್ತಿಗಳು ಬೇಕಾದಷ್ಟು ಜನ ಇಲ್ಲಿದ್ದಾರೆ ಅಂತೇಳಿ ತನ್ನ ಪ್ರೀತಿ ಪಾತ್ರನಾದಂತಹ ವಿದುರನ ಮನೆಗೆ ಹೋಗಿ ಆದರಾತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಆದ್ರಿಂದ ಎಲ್ಲಿ ಯಾವ ಮಾತುಗಳನ್ನು ಮಾತಾಡಬೇಕು, ಯಾವ ಮಾತುಗಳನ್ನು ಮಾತಾಡಬಾರದು ಅಂತ ಹೇಳಿ ತಿಳ್ಕೊಂಡು ಸರಿಯಾಗಿ ತನ್ನ ಮಾತು ಕೃತಿ ಎಲ್ಲವನ್ನು ಲೋಕಕ್ಕೆ ಸಂದೇಶವಾಗಿ ಬಿಟ್ಟುಕೊಟ್ಟು ಹೋದಂತಹ ಅವತಾರವನ್ನು ತಾಳಿ ಲೋಕದಲ್ಲಿ ಇನ್ನೂ ನಮ್ಮ ಜನಮಾನಸದಲ್ಲಿ ಇರುವಂತಹ ಅವತಾರ ಹೇಳಿದರೆ ಅದು ಕೃಷ್ಣಾವತಾರ. ಇನ್ನೂ ಹೆಚ್ಚಿನ ಹತ್ತಿರದ ಸಂಬಂಧ ನಮಗೇನು ಕೇಳಿದರೆ, ಈಗ ಕಲಿಯುಗ ಆರಂಭ ಆಗಿ ನಾವು ಹೇಳ್ತೇವೆ ಅಷ್ಟಾವಿಂಶತಮೇ ಕಲಿಯುಗೆ ಅಂತೇಳಿ 28ನೇ ಕಲಿಯುಗದಲ್ಲಿ ನಾವಿದ್ದೇವೆ. ಈ ದ್ವಾಪರ ಯುಗ ಕಲಿಯುಗ ಆರಂಭ ಆಗಿ 5000 ವರ್ಷಗಳಾಯಿತು. 5000 ವರ್ಷಗಳಲ್ಲಿ ಕೃಷ್ಣ ಕಲಿಯುಗದ ಆರಂಭದಲ್ಲಿ 36 ವರ್ಷಗಳನ್ನು ಈ ಯುಗದಲ್ಲೇ ಕಳೆದಿದ್ದಾನೆ. ಕಲಿಯುಗದ ಸ್ಪರ್ಶದಲ್ಲಿ ಕೃಷ್ಣ ಇದ್ದ. ಆದ್ದರಿಂದ ಈ ಯುಗದಲ್ಲಿ ಬೇರೆ ಅವತಾರಗಳಲ್ಲಿ ಕೃಷ್ಣಾವತಾರ ಅನ್ನುವಂಥದ್ದು ನಮಗೆ ತುಂಬ ಹತ್ತಿರದ ಅವತಾರ. ಹೆಚ್ಚು ಹೇಳಿದರೆ ಒಂದು 5000 ವರ್ಷಗಳಾಯಿತು. ಈಗ ಕಲಿಯುಗ ಆರಂಭ ಆಗಿ 5000 ವರ್ಷಗಳಲ್ಲಿ ನಾವಿದ್ದೇವೆ. ಈ ಯುಗಕ್ಕೆ ತುಂಬ ಸ್ಪರ್ಶವನ್ನು ಕೊಟ್ಟು ಲೋಕಕ್ಕೆ ಒಂದು ಜ್ಞಾನ ಸಂದೇಶವನ್ನು ನೀಡಿ ಹೋದಂತಹ ಅವತಾರ ಅದು ಕೃಷ್ಣಾವತಾರ. ಆದ್ದರಿಂದ ಬೇರೆಲ್ಲ ಅವತಾರಗಳಲ್ಲಿ, ರಾಮ ಅವತಾರದಲ್ಲೆಲ್ಲ ದುಷ್ಟ ಸಂಹಾರ ಇದೆಲ್ಲವೂ ಉಂಟು. ಆದರೆ ಪರಿಪೂರ್ಣವಾಗಿ ತನ್ನ ಲೀಲೆಗಳನ್ನು ತೋಳಿಸಿ ಅತಿಮಾನುಷವಾದ ನಿಮ್ಮ ಮಾನುಷಿಕವಾದದ್ದಲ್ಲ, ನಾನೊಂದು ಬೇರೆ ಇದ್ದೇನೆ ಅಂತ ಹೇಳಿ ತನ್ನ ಎಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿ ಜನರಿಗೆ ತೋರಿಸಿಕೊಟ್ಟು ಹೋದಂತಹ ಅತಿಮಾನುಷವಾದಂತಹ ಘಟನೆಗಳನ್ನು ಮಾಡಿ ತನ್ನ ಅವತಾರವನ್ನು ಲೋಕಕ್ಕೆ ಪರಿಚಯಿಸಿ ಹೋದಂತಹ ಅವತಾರ ಅದು ಕೃಷ್ಣಾವತಾರ. ಅಂತಹ ಕೃಷ್ಣನ ಅವತಾರ ಕಾಲದಲ್ಲಿ ನಾವು ಬೇರೆಲ್ಲ ಘಟನೆಗಳಿಗಿಂತ ಕೃಷ್ಣ ಅವತಾರ ಕಾಲದಲ್ಲಿ ಆದಂತಹ ಅಸಾಧ್ಯವಾದಂತಹ ಕಾರ್ಯಗಳನ್ನು ಗಮನಿಸ್ಬೋದು. ಕೃಷ್ಣಾವತಾರ ಆಗಲಿಕ್ಕೆ ಆಗುವ ಸಂದರ್ಭದಲ್ಲಿ ಆಗುವಂತಹ ಕಥೆಗಳನ್ನೆಲ್ಲ ಈ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಪರೀಕ್ಷಿತ ರಾಜ ಶುಕ ಮಹರ್ಷಿಗಳಲ್ಲಿ ಕೇಳ್ತಾನೆ, ದ್ರೋಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂ ಗತ ಆತ್ತಚಕ್ರ ಮಾತುಶ್ಚ ಮೇ ಯಶರಣಂ ಗತಾಯಾಹ. ಶುಕ ಮಹರ್ಷಿಗಳಲ್ಲಿ ಪರೀಕ್ಷಿತ ರಾಜ ಕೇಳ್ತಾನೆ, ಅಶ್ವತ್ಥಾಮನ ಅಸ್ತ್ರದಿಂದ ತನ್ನ ತಾಯಿಯ ಗರ್ಭಾಂಬುದಿ ಗರ್ಭಾಂಬುದಿಯಲ್ಲಿ ಕುರುಕುಲದ ವಂಶದ ಕೊನೆಯ ಕುಡಿಯಾದಂತಹ ನಾನು, ಪರೀಕ್ಷಿತ ರಾಜ ಹೇಳ್ತಾ ಇದ್ದಾನೆ, ಕುರುಕುಲದ ಕೊನೆಯ ಕುಡಿಯಾದಂತಹ ನನ್ನ ನಾಶಕ್ಕೋಸ್ಕರ ಕುರು ವಂಶವೇ ನಾಶ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಬಾಣವನ್ನು ಬಿಟ್ಟಿದ್ದಾನೆ ಅಶ್ವತ್ಥಾಮ. ಅಂತಹ ಬಾಣವನ್ನು ಬಿಟ್ಟು ಗರ್ಭದಲ್ಲಿಯೂ ಕೂಡ ನನ್ನ ಒಂದು ನಾಶಕ್ಕೆ ಕಾರಣವಾದಂತಹ ಬಾಣ ಬರ್ತಾ ಇರುವ ಸಂದರ್ಭದಲ್ಲಿ ಕೃಷ್ಣನೇ ನನ್ನನ್ನು ರಕ್ಷಣೆ ಮಾಡಿದ್ದು. ಸರಕ್ಷತಿ ರಕ್ಷಿತ ಯೋಹಿ ಗರ್ಭೆ ಅಂತ ಹೇಳ್ತಾರೆ. ನಮಗೆ ಗರ್ಭಾವಸ್ಥೆಯಲ್ಲಿರುವಾಗ ರಕ್ಷಣೆ ಮಾಡಿದ್ದು ಯಾರು ಅನ್ನುವಂಥ ಪರಿಚಯ ಇಲ್ಲ. ಗರ್ಭಾವಸ್ಥೆಯಲ್ಲಿರುವಾಗ ನಮ್ಮನ್ನು ರಕ್ಷಣೆ ಮಾಡಿದ ಒಬ್ಬ ಭಗವಂತ ಇದ್ದಾನೆ. ಎಲ್ಲರನ್ನೂ ಕೂಡ ನಾವೆಲ್ಲ ಕಾರ್ಯಭಾರಗಳನ್ನು ನಾವೇ ಮಾಡುವುದು ಅಂತ ಹೇಳ್ತೇವೆ. ಈಗ ನಮ್ಮ ಎಚ್ಚರದಲ್ಲಿ ನಮ್ಮ ಕಾರ್ಯಭಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಗರ್ಭಾವಸ್ಥೆಯಲ್ಲಿರುವಾಗ ನಮ್ಮ ರಕ್ಷಣೆ ಮಾಡಿದವ ಯಾರು? 9 ತಿಂಗಳು ತಾಯಿಯಾದವಳು ಮಗುವಿಗೆ ಬೇಕಾದಂತಹ ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬಾರ್ದು ಅಂತ ಹೇಳುವುದನ್ನು ಪರಿಗಣಿಸಿ ಅದಕ್ಕೆ ಬೇಕಾದ ಹಾಗೆ ಆಹಾರ ಕ್ರಮವನ್ನು ಅಳವಡಿಸಿಕೊಂಡು ಆಹಾರವನ್ನು ಸೇವನೆ ಮಾಡ್ತಾಳೆ. ಆಹಾರ ಸೇವನೆ ಮಾಡಿದ ಅಂಶ
ಆ ಮಗುವಿನ ಬೆಳವಣಿಗೆಗೆ ಇಷ್ಟು ರಕ್ತಕ್ಕೆ, ಇಷ್ಟು ದೇಹದ ಪೌಷ್ಟಿಕತೆ ಬೆಳವಣಿಗೆಗೆ, ಇಷ್ಟು ಮಾಂಸದ ರಚನೆಗೆ, ಇಷ್ಟು ನರನಾಡಿಗಳ ರಚನೆಗೆ ಅಂತ ಹೇಳಿ ಹೋಗಿ ತಾಯಿಯ ಗರ್ಭಚೀಲದಲ್ಲಿ ತಾಯಿಯ ಹೊಕ್ಕಳ ಬಳ್ಳಿಯ ಮೂಲಕ ಎಲ್ಲ ಗರ್ಭದಲ್ಲಿ ಆ ಮಗುವಿಗೆ ಸೇರುವಂತೆ ವ್ಯವಸ್ಥೆ ಮಾಡಿದಂತಹ ಒಂದು ಚೈತನ್ಯ ಶಕ್ತಿ ಉಂಟು. ನಾವೇನು ಯಾರದ್ದು ಅದರಲ್ಲಿ ಪ್ರವೃತ್ತಿ ಇಲ್ಲ, ತಾಯಿಯದ್ದು ಪ್ರವೃತ್ತಿ ಇಲ್ಲ. ಆ ಮಗುವಿನ ರಕ್ಷಣೆಗೆ ಬೇಕಾದಂತಹ ವ್ಯವಸ್ಥೆಗಳು, ರಕ್ಷಣೆಯನ್ನು ಮಾಡಲಿಕ್ಕೆ ಬೇಕಾದ ಪ್ರಯತ್ನಗಳೇನಿಲ್ಲ. ತಾನು ಆಹಾರ ಸೇವನೆಯ ಕ್ರಮ ಒಂದು ಸರಿಯಾಗಿ ನೋಡಿಕೊಂಡ್ರೆ ಮತ್ತೆ ಉಳಿದದ್ದೆಲ್ಲ ಗರ್ಭದಲ್ಲೇ ನಡೀತಾ ಹೋಗ್ತದೆ. ಅದನ್ನೇ ಭಾಗವತದಲ್ಲಿ ಹೇಳ್ತಾರೆ, ಸರಕ್ಷತಿ ರಕ್ಷಿತ ಯೋಹಿ ಗರ್ಭೆ ಅಂತ. ನಮ್ಮ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ. ಗರ್ಭಾವಸ್ಥೆಯಿಂದ ಹೊರಗೆ ಬಂದ ಮೇಲೂ ಕೂಡ ಆ ಮಗುವಿನ ಹೊಕ್ಕಳ ಬಳ್ಳಿಯನ್ನು ಛೇದ ಮಾಡಿದ ಮೇಲೆ ಆ ಮಗುವಿನ ಮೊದಲ ಉಸಿರಾಟವನ್ನು ಮೂಗಿನಿಂದ ಪ್ರಾರಂಭ ಮಾಡುತ್ತದೆ ಆ ಮಗು. ಯಾರು ಹೇಳಿಕೊಟ್ರು ಅಂತ ಕೇಳ್ತಾರೆ ಕೇನೋಪನಿಷತ್ತಿನಲ್ಲಿ. ಆದ್ರಿಂದ ನಾವು ಏನೂ ಹೇಳಿಕೊಟ್ಟು ಅದಕ್ಕೆ ಬೇಕಾದ ಸಂಸ್ಕಾರ ಕೊಡದೆ ಅದರ ಪ್ರವೃತ್ತಿಗಳಿರುವುದಿಲ್ಲ ಮಕ್ಕಳದ್ದು. ಆದ್ರಿಂದ ಮಗು ಗರ್ಭಾವಸ್ಥೆಯಿಂದ ಹೊರಗೆ ಬಂದ ಕೂಡಲೇ ಮೊದಲ ಉಸಿರಾಟವನ್ನು ಮೂಗಿನಿಂದಲೇ ಮಾಡಬೇಕು. ಅಷ್ಟರವರೆಗೆ ತಾಯಿಯ ಗರ್ಭನಾಳದ ಮೂಲಕ ಉಸಿರಾಟ ಪ್ರಕ್ರಿಯೆ, ಆಹಾರದ ಪೂರೈಕೆ ಇದೆಲ್ಲವೂ ನಡೀತಾ ಇತ್ತು. ಗರ್ಭಾವಸ್ಥೆಯಿಂದ ಹೊರಗೆ ಬಂದು ನಾಳ ಛೇದಾದ ಮೇಲೆ ಮೊದಲ ಬಾರಿಗೆ ಉಸಿರಾಟ ಮೂಗಿನಿಂದ ಆರಂಭ ಮಾಡಬೇಕು ಅಂತ ಯಾರು ಹೇಳಿಕೊಟ್ರು ಅಂತ ಹೇಳುವಂಥ ದೊಡ್ಡ ಚರ್ಚೆಯೇ ನಡೀತಿದೆ ಕೇನೋಪನಿಷತ್ತಿನಲ್ಲಿ. ಆಮೇಲೆ ಕೇನೇಶಿತಂ ಪತತಿ ಪ್ರೇಷಿತಂ ಮನಃ ಅಂತ ಹೇಳಿ ಕೊನೆಗೆ ಇದಕ್ಕೆ ಕೆಲವರು ಹೇಳ್ತಾರೆ, ಆ ವಾದದಲ್ಲಿಯೂ ಕೂಡ ಮೊದಲ ಬಾರಿ ಉಸಿರಾಟ ಮಾಡಲಿಕ್ಕೆ ಆ ಮಗುವಿಗೆ ಪೂರ್ವಜನ್ಮದ ಸಂಸ್ಕಾರ ಕಾರಣ ಅಂತ ಹೇಳ್ತಾರೆ. ಆಗ ಇನ್ನೊಮ್ಮೆ ವಾದ ಆಗ್ತದೆ, ಹಾಗಾದರೆ ಪೂರ್ವಜನ್ಮದಲ್ಲಿ ಮನುಷ್ಯ ಆಗಿದ್ರೆ ಮಾತ್ರ ಮೂಗಿನಿಂದ ಉಸಿರಾಟ ಮಾಡಬೇಕು ಅಂತೇಳಿ, ಹಿಂದಿನ ಜನ್ಮದಲ್ಲಿ ವೃಕ್ಷ ಆಗಿದ್ರೆ ಉಸಿರಾಟದ ಪ್ರಕ್ರಿಯೆ ಬೇರೆ. ಆದ್ರಿಂದ ಇದೆಲ್ಲವೂ ಸಾಧ್ಯ ಅಲ್ಲ. ಗರ್ಭದಲ್ಲಿ ರಕ್ಷಣೆ ಮಾಡಿದಂತಹ ಒಂದು ಚೈತನ್ಯವೇ ಗರ್ಭಾನಂತರದಲ್ಲಿ ಲೋಕವನ್ನ ಹೊಸ ಗಣ್ಣಿನಿಂದ ನೋಡಿದ ನಂತರವೂ ಪ್ರತಿದಿನದ ರಕ್ಷಣೆಯೂ ಕೂಡ ಮಾಡುವಂಥ ಒಂದು ಚೈತನ್ಯ ಉಂಟು ಅಂತ ಹೇಳ್ತಾರೆ. ಅಂತಹ ಚೈತನ್ಯವೇ ಭಗವಂತ, ಅಂತಹ ಕೃಷ್ಣನೇ. ಅದನ್ನೇ ಇಲ್ಲಿ ಪರೀಕ್ಷಿತ ರಾಜ ಇದಾಗಿ ಇಟ್ಕೊಂಡು ನಿಮಿತ್ತವನ್ನಾಗಿ ಇಟ್ಕೊಂಡು ಹೇಳ್ತಾನೆ, ಗರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡಿ ಲೋಕವನ್ನು ಕಾಣುವಂತೆ ಮಾಡಿ ಈಗ ಭಾಗವತಾದಿ ಈ ಕಥೆಗಳನ್ನು ಕೇಳಲಿಕ್ಕೆ ಕಾರಣನಾದಂತಹ ಕೃಷ್ಣನ ಕಥೆಯನ್ನು ಹೇಳಿ, ಅಷ್ಟರವರೆಗೆ ಹಿಂದಿನ ಅವತಾರ ಕಥೆಗಳನ್ನೆಲ್ಲ ಹೇಳಿರ್ತಾರೆ ಶುಕ ಮಹರ್ಷಿಗಳು. ಈಗ ಈ 10ನೆಯ ಸ್ಕಂದದಲ್ಲಿ ಕೃಷ್ಣ ಅವತಾರದ ಕಥೆಯನ್ನು ನನಗೆ ಕೇಳಬೇಕು ಅಂತ ಮನಸ್ಸಾಗಿದೆ, ಆದ್ದರಿಂದ ಕೃಷ್ಣ ಅವತಾರದ ಕಥೆಯನ್ನು ನನಗೆ ಹೇಳಿ ಅಂತ ಹೇಳಿ ಪರೀಕ್ಷಿತ ರಾಜ ಶುಕ ಮಹರ್ಷಿಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗ ಶುಕ ಮಹರ್ಷಿಗಳು ವಿಸ್ತಾರವಾಗಿ ಕಥೆಯನ್ನು ಪ್ರಾರಂಭ ಮಾಡ್ತಾನೆ. ಶೂರಸೇನನ ಮಗನಾದಂತಹ ವಸುದೇವ ದೇವಕಿಯರಿಗೆ ವಿವಾಹ ಆಗ್ತದೆ. ವಿವಾಹ ಆಗಿ ಅವರಿಬ್ಬರನ್ನೂ ಕಡ್ಕೊಂಡು ಕಂಸನೇ ರಥವನ್ನು ಬಿಡ್ಕೊಂಡು ರಥದ ಸಾರಥಿಯಾಗಿ ಅವರನ್ನು ಲೋಕವನ್ನು ತೋರಿಸಬೇಕು ಅಂತ ಹೇಳಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಬರ್ತಾನೆ. ಲೋಕವನ್ನು ಹೀಗೆ ಸಂಚಾರ ಮಾಡ್ತಾ ವಿಹಾರ ಮಾಡ್ತಾ ಬರುವ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಆಗ್ತದೆ. ದೇವಕಿಯ ಗರ್ಭಾಂಬುದಿಯಲ್ಲಿ ಹುಟ್ಟಿದಂತಹ 8ನೆಯ ಮಗುವಿನಿಂದ ನಿನ್ನ ಮರಣ ಅನ್ನುವಂಥದ್ದು ಸಂಭವಿಸ್ತದೆ ಅಂತ ಹೇಳಿದ ಕೂಡಲೇ ಅಷ್ಟರವರೆಗೆ ಪ್ರೀತಿ ವಾತ್ಸಲ್ಯ ಮಮತೆಯನ್ನು ತೋರಿದಂತಹ ತಂಗಿಯೇ ಅವನಿಗೆ ಮಾರಕಳಾಗಿ ಬಿಡ್ತಾಳೆ. ಇವಳ ಮಗುವಿನಿಂದಲೇ ನನ್ನ ಮರಣ ಅಂತೇಳಿದರೆ ನಾನು ಇಷ್ಟು ತುಂಬ ವಿಜೃಂಭಣೆಯಿಂದ ಇವಳ ವಿಹಾರ ಎಲ್ಲ ಲೋಕದಲ್ಲಿ ಸಂತೋಷ ಅನುಭವಿಸಬೇಕು ಅಂತ ಹೇಳಿ ಅವಳನ್ನು ತಿರುಗಿಸ್ತಾ ಇದ್ದೇನೆ, ಇವಳ ಮಗುವಿನಿಂದಲೇ ನನಗೆ ಮರಣ ಅಂತ ಹೇಳಿದರೆ ಅದರಿಂದ ಮುಂದೆ ಇವಳು ಇರಲೇಬಾರದು ಅಂತ ಹೇಳಿ ನಿಶ್ಚಯಿಸಿ ದೇವಕಿಯ ಸಂಹಾರಕ್ಕೆ ಹೊರಡ್ತಾನೆ. ವಸುದೇವ ದೇವಕಿಯರಿಬ್ಬರೂ ಇರಬಾರ್ದು ಅಂತೇಳಿ. ಆಗ ವಸುದೇವ ಅವಳನ್ನು ಸಮಾಧಾನ ಮಾಡ್ತಾನೆ. ನೋಡಿ, ಒಂದು ನಮ್ಮ ಅಸ್ತಿತ್ವಕ್ಕೆ ಮಾರಕವಾದ ವಿಷಯಗಳು ಅಂತೇಳಿ ಬಂದ ಕೂಡಲೇ ಎಲ್ಲ ಬಾಂಧವ್ಯಗಳನ್ನು ಕೂಡ ಕಳ್ಕೊಂಡು ನಾವು ಎಲ್ಲ ಬಾಂಧವ್ಯವನ್ನು ಕಳ್ಕೊಂಡು ಆ ವಿಷಯವನ್ನೇ ಹೊಸಕಿ ಹಾಕುವಂತಹ ಪ್ರಯತ್ನವನ್ನು ನಾವು ಲೋಕದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಕಂಸನೂ ಕೂಡ ತನ್ನ ತಂಗಿಯನ್ನೇ ನಾಶ ಮಾಡಬೇಕು ಅಂತೇಳಿ ಹೊರಟಾಗ ವಸುದೇವ ಹೇಳ್ತಾನೆ, ಇದು ನಿನಗೆ ಸರಿಯಲ್ಲ, ರಾಜನಾದವ ನೀನು, ಆದ್ರಿಂದ ರಾಜನಾದವ ಒಂದು ಆಲೋಚನೆ ವಿವೇಕದಿಂದ ಪ್ರವೃತ್ತಿಯನ್ನು ಮಾಡಬೇಕು. ಹೇಗೆ ಅಲುಗಾಡ್ತಾ ಇರುವಂತಹ ಅಲೆಗಳಲ್ಲಿ ನಮಗೆ ಮುಖವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿನಗೆ ಅಶರೀರವಾಣಿ ಆಯಿತು, ಅಶರೀರವಾಣಿ ಆದ ಕೂಡಲೇ ಮನಸ್ಸು ಚಂಚಲ ಆಯಿತು, ತಂಗಿ ಎಂಬಂತಹ ಬಾಂಧವ್ಯವನ್ನು ಕಳ್ಕೊಂಡು ಎಲ್ಲರನ್ನು ಕೊಲ್ಲಬೇಕು ಅಂತ ಹೇಳಿ ಹೊರಡ್ತಾ ಇದ್ದಿ. ಈ ಸಮಯ ಅನ್ನುವಂಥದ್ದನ್ನು ಸ್ವಲ್ಪ
ಸ್ವಲ್ಪ ತಡ್ಕೋ, ನಿಧಾನವಾಗಿ ಆಲೋಚನೆ ಮಾಡು, ಸಾವಧಾನದಿಂದ ಆಲೋಚನೆ ಮಾಡು. ಹೇಗೆ ಅಲೆಗಳೆಲ್ಲ ಹುಟ್ಟಿದಾಗ ನಮಗೆ ಅಲೆಗಳಲ್ಲಿ ಮುಖ ನೋಡಿದರೆ ಅದು ನಮಗೆ ನಮ್ಮ ಮುಖ ಅನ್ನುವಂಥದ್ದು ಸರಿಯಾಗಿ ಕಾಣುವುದೇ ಇಲ್ಲ ಅಲೆಗಳೆಲ್ಲ ಎದ್ದಿರುವಾಗ. ಅದೇ ಅಲೆಗಳೆಲ್ಲ ಗಟ್ಟಿ ಘನೀಭೂತವಾಗಿ ಒಂದು ಹಿಮದ ಸ್ವರೂಪವನ್ನು ತಾಳಿದ್ರೆ ಅದರಲ್ಲಿ ಮುಖ ನೋಡಿದರೆ ನಮಗೆ ಮುಖ ಕಾಣ್ತದೆ. ಅಥವಾ ಅಲೆಗಳೆಲ್ಲ ಎದ್ದಾಗ ಸಮುದ್ರದ ಮಧ್ಯದಲ್ಲಿ ಅಲೆ ಹೇಳ್ತದೆ. ಸಮುದ್ರದ ಮಧ್ಯದಲ್ಲಿ ಅಲೆ ಎದ್ರೆ ಅದು ಇಡೀ ಸಮುದ್ರವನ್ನು ವ್ಯಾಪನೆ ಮಾಡ್ತಾ ಹೋದ ಹಾಗೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದಂತಹ ಕೋಪ ಬೇರೆ ಬೇರೆ ಅನರ್ಥಗಳಿಗೆ ಕಾರಣ ಆಗ್ತದೆ. ಆದ್ರಿಂದಲೇ ಹಿರಿಯರು ಹೇಳ್ತಾರೆ, ಮನಸ್ಸಿನಲ್ಲಿ ಹುಟ್ಟಿದಂತಹ ಕೋಪ ಅದು ಮೊದಲಿಗೆ ಯಾವ ರೂಪವಾಗಿ ವ್ಯಕ್ತಪಡಿಸ್ತೇವೆ ನಮ್ಮ ಕೋಪವನ್ನು? ಅದು ಸ್ವಲ್ಪ ಕೆಳಗಿಳಿದು ಬಾಯಿಯ ಮೂಲಕ ವ್ಯಕ್ತಪಡಿಸ್ತದೆ. ನಮಗೆ ಗ್ರಂಥಕೋಶದಲ್ಲಿ ಡಿಕ್ಷನರಿಯಲ್ಲಿ ಇಲ್ಲದೇ ಇರುವ ಶಬ್ದಗಳನ್ನೆಲ್ಲ ಬಳಕೆ ಮಾಡಿ ಒಬ್ಬನನ್ನು ಬೈಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಬೈಲಿಕ್ಕೆ ಪ್ರಾರಂಭ ಮಾಡಿ ಅಷ್ಟೂ ಸಂತೋಷ ಆಗಲಿಲ್ಲ, ನಮಗೆ ಮನಸ್ಸು ಶಾಂತ ಆಗಲಿಲ್ಲ ಅಂತ ಹೇಳಿದ ಕೂಡಲೇ ಸ್ವಲ್ಪ ಆ ಕೋಪ ಕೆಳಗಿಳಿತದೆ. ಕೈಯಿಂದ ಸ್ವಲ್ಪ ಪೆಟ್ಟು ಹೊಡಿಲಿಕ್ಕೆ ಶುರು ಮಾಡ್ತೇವೆ ಅಲ್ವಾ? ಕೈಗೆ ಕೆಲಸ ಕೊಟ್ಟು ಒಂದಿಷ್ಟು ಆಘಾತಗಳನ್ನು ಹೊರಗಿನವರ ಮೇಲೆ ಆಕ್ರಮಣ ಮಾಡ್ತೇವೆ. ಅದೂ ತೃಪ್ತಿ ಆಗಲಿಲ್ಲ ಹೇಳಿದ ಕೂಡಲೇ ಪುನಃ ಕೆಳಗಿಳಿತದೆ ಆ ಕೋಪ, ಕಾಲಿಗೂ ಕೆಲಸ ಕೊಡ್ತದೆ, ಸ್ವಲ್ಪ ತುಳಿಲಿಕ್ಕೆಲ್ಲ ಪ್ರಾರಂಭ ಮಾಡ್ತೇವೆ. ಆಮೇಲೂ ತೃಪ್ತಿಯಾಗದೇ ಇದ್ದರೆ ಏನಾದರೂ ಒಂದು ಸಾಧನ ಬೇಕಾಗ್ತದೆ. ಸಾಧನ ಹಿಡ್ಕೊಂಡು ಮಾರಕ ಅನರ್ಥಗಳಿಗೆ ಅದು ಕಾರಣ ಆಗಿ ಬಿಡ್ತದೆ. ಕೂಡಲೇ ಕೋಪ ಬಂತು ಅಂತ ಹೇಳಿ ಕೂಡಲೇ ತೆಗೆದುಕೊಂಡಂತಹ ನಿರ್ಧಾರ ಕೆಲವೊಮ್ಮೆ ನಮ್ಮ ಜೀವನವನ್ನೇ ಸರ್ವನಾಶ ಮಾಡಿ ಬಿಡ್ತದೆ. ಆದ್ದರಿಂದ ವಸುದೇವ ಇಲ್ಲಿಯೂ ಕೂಡ ಕಂಸನಿಗೆ ಎಚ್ಚರ ಕೊಡ್ತಾನೆ, ನೀನು ಕೋಪದ ಬರದಲ್ಲಿ ಕೂಡಲೇ ನಿರ್ಧಾರ ತಗೊಳ್ಬೇಡ, ಸ್ವಲ್ಪ ಸಾವಧಾನ ಚಿತ್ತದಿಂದ ಆಲೋಚನೆ ಮಾಡು. ಆತುರದ ನಿರ್ಧಾರ ಅನ್ನುವಂಥದ್ದು ಅಪಾಯಕ್ಕೆ ಕಾರಣ. ನಿನ್ನ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದಂಥವಳು ಇವಳು ದೇವಕಿ. ಅವಳ ತಪ್ಪೇನಿದೆ ಇದರಲ್ಲಿ? ನಿನ್ಗೆ ಮರಣ ಇರುವಂಥದ್ದು ಆ ಗರ್ಭಾಂಬುದಿಯಲ್ಲಿ ಹುಟ್ಟಿದಂಥ 8ನೇ ಮಗುವಿನಿಂದ ಅಲ್ವಾ? ಆದ್ರಿಂದ ನಿನಗೆ ಮಗು ಹುಟ್ಟಿದ ಕೂಡಲೇ ನಾವು ನಿನಗೆ ಮಗುವನ್ನು ತಂದು ಕೊಡ್ತೇವೆ. ಆಮೇಲೆ ಆ ಮಕ್ಕಳನ್ನು ಕೊಲ್ಲುವುದು, ಸಾಕುವುದು ಅಥವಾ ನಿನ್ನ ಕಣ್ಣ ಎವೆಯಲ್ಲಿ ಹಿಡ್ಕೊಂಡು ಅದನ್ನು ನೋಡ್ಕೊಳ್ಳುವುದು, ಇದೆಲ್ಲ ನಿನ್ನ ಜವಾಬ್ದಾರಿ. ಆದ್ದರಿಂದ ದೇವಕಿಯನ್ನು ಸಂಹಾರ ಮಾಡಬಾರದು, ಅದು ಅಧರ್ಮ ಆಗ್ತದೆ. ಆದ್ರಿಂದ ನಿನಗೆ ಏನು ಸಾಧನೆ ಮಾಡಬೇಕು ಹೇಳುವುದನ್ನು ನೀನು ಆಲೋಚನೆ ಮಾಡು ಅಂತ ಹೇಳಿ ವಸುದೇವ ಒಂದಿಷ್ಟು ಅವನಿಗೆ ಉಪದೇಶವನ್ನು ಮಾಡಿದ ನಂತರದಲ್ಲಿ ಕೊನೆಗೆ ಸರಿ, ಹೌದು, ಇದು ಯುಕ್ತಿಯುಕ್ತವಾದದ್ದು, ದೇವಕಿಯನ್ನು ಕೊಂದರೆ ಏನು ಪ್ರಯೋಜನ ಇಲ್ಲ. ಆದ್ರಿಂದ ದೇವಕಿಯಿಂದ ಹುಟ್ಟುವಂಥ ಮಗುವಿನಿಂದ ಅಲ್ವಾ ತೊಂದರೆ ಬರುವಂಥದ್ದು, ಆ ಮಗುವನ್ನು ಸಂಹಾರ ಮಾಡಿದರೆ ಆಯಿತು ಅಂತ ಆಲೋಚನೆ ಮಾಡಿ ಅದಕ್ಕೆ ಒಪ್ತಾನಂತೆ. ಈ ನೋಡಿ, ಅಷ್ಟಾದರೂ ಕಲಿಯುಗದಲ್ಲಿ ಒಂದು ಸಭೆಯಲ್ಲಿ ಒಂದು ಆಚಾರ ಪ್ರವಚನ ಎಲ್ಲ ಮಾಡಿ ಕೊನೆಗೆ ಪ್ರಶ್ನೋತ್ತರ ಸಂವಾದ ಇತ್ತು. ಇದೇ ಭಾಗವತದ ಕಂಸನ ಕಥೆಗಳನ್ನೆಲ್ಲ ಹೇಳಿ ಆದ ಮೇಲೆ ಪ್ರಶ್ನೋತ್ತರ ಸಂವಾದದಲ್ಲಿ ಒಬ್ಬರು ಸಭಿಕರು ಪ್ರಶ್ನೋತ್ತರ ಕೇಳಲಿಕ್ಕೆ ಅಂತ ಹೇಳಿ ಎದ್ದು ನಿಂತರು. ಅವರು ಕೇಳಿದ್ದೇನು ಕೇಳಿದರೆ, ನಿಮ್ಮ ಕಂಸನಿಗೆ ಸ್ವಲ್ಪವೂ ಬುದ್ಧಿಯೇ ಇಲ್ಲ. ಕಂಸ ಖಳನಾಯಕ ಹೇಗಿರಬೇಕು, ತನಗೆ ಆಪತ್ತು ಬರುತ್ತದೆ ಅಂತ ಹೇಳುವಾಗ ಕೂಡಲೇ ಒಂದು ಆಪತ್ತು ಬರ್ತದೆ ಅಂತ ಗೊತ್ತಾಯ್ತು. ಆಪತ್ತು ಯಾವುದರಿಂದ? ದೇವಕಿಯಿಂದ ಹುಟ್ಟುವಂಥ ಮಕ್ಕಳಿಂದ ಆಪತ್ತು ಅಂತ ಗೊತ್ತಾಯ್ತು. ಆದ್ರಿಂದ ಮೊದಲು ದೇವಕಿಯನ್ನ ಸಂಹಾರ ಮಾಡಿಬಿಡಬೇಕಿತ್ತು, ಇಲ್ಲೇ ಇದ್ರೆ ವಸುದೇವನನ್ನ ಸಂಹಾರ ಮಾಡಿಬಿಡಬೇಕಿತ್ತು. ಅದು ಎರಡೂ ಕೆಲಸವನ್ನ ಕಂಸ ಮಾಡಲಿಲ್ಲ, ಅವನಿಗೆ ಬುದ್ಧಿಯೇ ಇಲ್ಲ. ಎರಡನೇದಾಗಿ ದೇವಕಿ ಮತ್ತೆ ವಸುದೇವರಿಂದ ಹುಟ್ಟುವಂತಹ ಮಗುವಿನಿಂದ ಸಂಹಾರ ಹೇಳಿದ್ರು. ಆ ಮಗು ಅನ್ಕೊಳ್ತಾ ಬಂದ, ಮಗು ಹುಟ್ಟಲಿಕ್ಕೆ ಬಿಡದೆ ಇರ್ತಿದ್ರೆ ಅವರಿಬ್ಬರನ್ನು ಬೇರೆ ಬೇರೆ ಕಾರಾಗೃಹದಲ್ಲಿಡ್ಬೋದಿತ್ತು. ಹಾಗೂ ಮಾಡಲಿಲ್ಲ, ಅವರಿಬ್ಬರನ್ನು ಒಂದೇ ಕಾರಾಗೃಹದಲ್ಲಿಟ್ಟ. ಅಲ್ಲಿ ಒಂದು ಮೂರ್ಖತನದ ಕಾರ್ಯ ಮಾಡಿದ. ಆದ್ರಿಂದ ಮಕ್ಕಳು ಹುಟ್ಟಿ ಅವ ಮತ್ತೆ ಸತ್ತ ಅಂತ ಹೇಳಿದ್ರೆ ಅದು ಅವನ ಪ್ರಾರಬ್ಧ ಅಷ್ಟೇ ಹೊರತು ನಾನು ಕಂಸನಾಗಿರುತ್ತಿದ್ರೆ ಈ ಕಾರ್ಯವನ್ನು ಮೊದಲು ಮಾಡ್ತಾ ಇದ್ದೆ ಅಂತ ಹೇಳಿ ಒಬ್ಬರು ಸಭೆಯಲ್ಲಿ ಅವರ ಒಂದು ಅನಿಸಿಕೆಯನ್ನ ಅವರು ವ್ಯಕ್ತಪಡಿಸಿದ್ರು. ಆಗ ಅವರ ಆಚಾರ್ಯರು ಹೇಳಿದ್ರು, ಹೀಗೆ ಒಂದು ಆಲೋಚನೆ ಮಾಡುವಂತಹ ಕಲಿಯುಗದಲ್ಲಿ ಆದರೂ ಕೂಡ ಈ ದ್ವಾಪರ ಯುಗದಲ್ಲಿ ಇಂತಹ ಆಲೋಚನೆಗಳೆಲ್ಲ ತುಂಬ ಕಮ್ಮಿ ಇತ್ತು ಅಂತ ಅನಿಸ್ತದೆ. ಕಲಿಯುಗದಲ್ಲೇ ಇಂಥ ಆಲೋಚನೆಗಳು ಜಾಸ್ತಿ. ತನಗೆ ಮರಣ ಅವರಿಬ್ಬರು ವಸುದೇವ ಸಮಜಾಯಿಸಿ ಕೊಟ್ಟ ಮೇಲೆ ಆಪತ್ತಿರುವಂಥದ್ದು ಮಕ್ಕಳನ್ನು ಸಂಹಾರ ಮಾಡುವ ಅಂತ ಹೇಳುವಷ್ಟು ದೇವಕಿ ಮತ್ತು ವಸುದೇವರಿಬ್ಬರಿಗೂ ಕೂಡ ಒಂದು ದಾಂಪತ್ಯ ಜೀವನ ಸಿಗಬೇಕು ಹೇಳುವಂಥ ಉದಾರ ಮನೋಭಾವದಿಂದ ಅವರಿಬ್ಬರನ್ನು ಒಂದೇ ಕಾರಾಗೃಹದಲ್ಲಿಟ್ಟು
ಅವರ ಮಕ್ಕಳಿಂದ ತನಗೆ ಬರುವಂತಹ ಆಪತ್ತು, ಆದ್ದರಿಂದ ಮಕ್ಕಳನ್ನು ಸಂಹಾರ ಮಾಡುವ ಅಂತ ಹೇಳುವಂಥ ಅಷ್ಟು ಔದಾರ್ಯ ವಿಶಾಲ ಮನೋಭಾವ ಆ ಕಾಲದಲ್ಲಿ ಕ್ರೂರಿ ಅಂತ ಹೇಳಿ ಅನಿಸಿಕೊಂಡಂತಹ ಕಂಸನಿಗಿತ್ತು. ಆದರೆ ಕಲಿಯುಗದಲ್ಲಿ ಅಂತಹ ಒಂದು ಔದಾರ್ಯವೇ ಇಲ್ಲ, ಅಂತಹ ಒಂದು ಆಲೋಚನೆಗಳಲ್ಲಿ ಎಷ್ಟು ಕ್ರೂರಿಗಳೇ ಆಗಿದ್ದಾರೆ ಕಲಿಯುಗದಲ್ಲಿ ಅಂಥೇಳಿ ಕಲಿಯುಗದ ಧರ್ಮವನ್ನು 12ನೇ ಸ್ಕಂದದಲ್ಲಿ ಎಷ್ಟು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಆಗ ಹೇಳಿದ ಇಂಥ ಕಲಿಯುಗಗಳಲ್ಲಿ ನಡೀತದೆ ಅಂತ ಹೇಳಿ ವ್ಯಾಸರು 12ಶ ಸ್ಕಂದದಲ್ಲಿ ಹೇಳಿದಂಥ ಎಲ್ಲ ಘಟನೆಗಳು ಈ ಕಾಲದಲ್ಲಿ ನಡೀತಾ ಉಂಟು. ಅದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಆದ್ರಿಂದ ಕೊನೆಗೆ ಕಂಸ ಏನು ಆಲೋಚನೆ ಮಾಡ್ತಾನೆ, ಸರಿ ಇಬ್ಬರನ್ನೂ ಕೂಡ ಒಂದೇ ಕಾರಾಗೃಹದಲ್ಲಿಟ್ಟು ಅವರಿಂದ ಮಕ್ಕಳಿಂದ ಹುಟ್ಟಿದ ಸುಖ ದಾಂಪತ್ಯವನ್ನು ನೀಡಿ ಅವರಿಂದ ಬಂದಂಥ ಮಕ್ಕಳು ಹುಟ್ಟಿದಂಥ ಮಕ್ಕಳನ್ನು ಸಂಹಾರ ಮಾಡುವುದು ಅಂತ ಆಲೋಚನೆ ಮಾಡ್ತಾನೆ. ಆ ನಂತರದಲ್ಲಿ ಮಕ್ಕಳಾಗ್ತದೆ. ಮಕ್ಕಳಾದ ಕೂಡಲೇ ಮೊದಲಿಗೆ ಒಂದು ಮಗುವನ್ನು ನೋಡಿ ಸಂಹಾರ ಬೇಡ ಅಂತ ಅನ್ನುವಂಥ ಕಾರುಣ್ಯ ಭಾವದಿಂದ ಕಳಿಸ್ತಾನೆ, ಮಗುವನ್ನು ಕೊಲ್ಲುವುದಿಲ್ಲ ಅಂತೇಳಿ. ಆವಾಗ ಪುನಃ ನಾರದರು ಬರ್ತಾರೆ, ಒಂದು ಕಾರ್ಯ ಆಗ್ಲಿಕ್ಕುಂಟು, ಈ ಮಕ್ಕಳು ಕೂಡ ಶಾಪವನ್ನು ಹೊಂದಿ ಒಂದು ಕ್ಷಣದಲ್ಲಿ ಭೂಮಿಯಲ್ಲಿದ್ದು ತಮ್ಮ ಅವತಾರ ಕೆಲ ಕಾರ್ಯವನ್ನು ಮುಗಿಸಿ ಮರಳಿ ಹೊರಲಿಕ್ಕಿರುವವರು, ಆದ್ರಿಂದ ಅವರ ಅವಸಾನ ಆಗಲೇಬೇಕಾದದ್ದು. ಅದನ್ನು ನೆನಪಿಟ್ಟುಕೊಂಡಂಥ ನಾರದರು ಬಂದು ಪುನಃ ಹೇಳ್ತಾರೆ, ನಿನ್ನನ್ನೆಲ್ಲ ದೇವತೆಗಳು ಯಾವ ರೀತಿಯಿಂದಾದರೂ ಸಂಹಾರ ಮಾಡಬೇಕು ಅಂತ ಹೇಳಿ ಅವರು ಯೋಚನೆಗಳನ್ನೆಲ್ಲ ಮಾಡಿದ್ದಾರೆ. ಆದ್ರಿಂದ ನಿನ್ನ ರಕ್ಷಣೆ ಅನ್ನುವಂಥದ್ದು ನಿನ್ನ ಜವಾಬ್ದಾರಿ. ತುಂಬ ಅಧರ್ಮದ ಕೆಲಸವನ್ನು ನೀನು ಮಾಡ್ತಾ ಇದ್ದಿ, ಅದೆಲ್ಲ ಬಿಟ್ಟು ಧರ್ಮ ಮಾರ್ಗದಲ್ಲಿ ನೀನು ಪ್ರವೃತ್ತಿ ಮಾಡಬೇಕು ಅಂತ ಹೇಳಿ ಎಚ್ಚರವನ್ನು ಕೊಟ್ಟು ಆಚೆ ಮಕ್ಕಳನ್ನು ಕೊಲ್ಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟು ನೀನು ನಿನ್ನ ರಕ್ಷಣೆಯನ್ನು ಹೊಂದಬೇಕಾದ್ರೆ ಅಧರ್ಮ ಮಾರ್ಗವನ್ನೂ ಬಿಡಬೇಕು ಅಂತ ಹೇಳುವಂತಹ ಒಂದು ಸಂದೇಶವನ್ನು ಕೊಟ್ಟು ನಾರದರು ಅಲ್ಲಿಂದ ಹೊರಡ್ತಾರೆ. ಕೂಡಲೇ ಆ ಸಂದೇಶ ಅಧರ್ಮದಲ್ಲಿ ನಡಿಬೇಡ, ಒಳ್ಳೆಯ ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿ ಮಾಡು ಅಂತ ಹೇಳುವಂತಹ ಮಾತನ್ನು ಮಾತ್ರ ಬದಿಗಿಟ್ಟು ತನ್ನ ನಾಶಕ್ಕೋಸ್ಕರ ದೇವತೆಗಳು ಪ್ರವೃತ್ತಿ ಮಾಡ್ತಾ ಇದ್ದಾರೆ ಹೇಳಿದರೆ ಅಶರೀರವಾಣಿ ಸುಳ್ಳು ಆಗಿರ್ಬೋದಲ್ವ. 8ನೇ ಮಗುವಿನಿಂದಲೇ ಮರಣ ಅಂತ ಹೇಳಿ ಅಲ್ಲ, ಇದರಿಂದ ಮೊದಲನೇ ಮಗುವೇ ನನ್ನ ಮರಣಕ್ಕೆ ಕಾರಣ ಆದರೆ ಅಂತ ಹೇಳಿ ಆ ನಂತರದಲ್ಲಿ ಎಲ್ಲ ಹುಟ್ಟಿದ ಮಕ್ಕಳನ್ನು ಸಂಹಾರ ಮಾಡ್ತಾ ಬಂದ. ಆಮೇಲೆ ಇದು ಮಾತ್ರ ಮಕ್ಕಳಲ್ಲದೆ ಬೇರೆ ಮಕ್ಕಳಿಂದಲೂ ಕೂಡ ಏನಾದರೂ ತೊಂದರೆ ಆಗಬಹುದು ಅಂತ ಹೇಳಿ ಮಕ್ಕಳಿದ್ದಲ್ಲಿ ನೋಡಿ ಹುಡುಕಿ ಅಂತ ಹೇಳಿ ಆದೇಶವನ್ನು ನೀಡಿದ ಕಂಸ. ಹೀಗೆ 6 ಮಕ್ಕಳು 7 ಮಕ್ಕಳನ್ನು ಕಳ್ಕೊಂಡು 8ನೇ ಮಗು ಹುಟ್ಟುವಂತಹ ಸಂದರ್ಭದಲ್ಲಿ ಪ್ರಕೃತಿಯ ಅಭಿಮಾನಿಯಾದಂತಹ ಲಕ್ಷ್ಮಿಯೇ ದುರ್ಗೆಯ ಸ್ವರೂಪದಲ್ಲಿ ಕೃಷ್ಣನ ತಂಗಿಯಾಗಿ ಹುಟ್ಟಿ ಬರ್ತಾಳೆ ಅಂತ ಹೇಳ್ತಾರೆ. ಎಲ್ಲಿ? ನಂದಗೋಪ ಮತ್ತು ಯಶೋದೆಯರ ಗರ್ಭಾಂಬುದಿಯಲ್ಲಿ ಹುಟ್ಟಿ ಬರ್ತಾಳೆ. ಆನಂತರ ಇಲ್ಲಿಯೂ ಕೂಡ ಅದೇ ಸಮಯದಲ್ಲಿ ಕೃಷ್ಣ ಜನಿಸ್ತಾನೆ. ಕೃಷ್ಣ ಜನಿಸುವಂತಹ ಸಮಯದಲ್ಲಿ ಕೃಷ್ಣನನ್ನ ನಂದಗೋಕುಲಕ್ಕೆ ತಗೊಂಡು ಹೋಗಿ ಕೃಷ್ಣನಲ್ಲಿ ಅಲ್ಲಿ ಬೆಳೆಸಬೇಕು, ಅಲ್ಲಿ ಹುಟ್ಟಿದಂತಹ ಮಗುವನ್ನು ತಂದು ಇಲ್ಲಿ ಬೆಳೆಸಬೇಕು ಹೇಳುವ ಉದ್ದೇಶದಿಂದ ಕೂಡಲೇ ಕೃಷ್ಣ ಹುಟ್ಟಿದ ಕೂಡಲೇ ವಸುದೇವನನ್ನು ಕಟ್ಟಿ ಹಾಕಿದಂತಹ ಸಂಕೋಲೆಗಳು, ಆ ಕಾರಾಗೃಹದ ಎಲ್ಲ ಬಂಧನಗಳು ಕೂಡ ಕಳಚಿ ಹೋಯಿತು ಅಂತ ಹೇಳ್ತಾರೆ. ಆದ್ರಿಂದಲೇ ಅದನ್ನೇ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಹೇಳ್ತಾರೆ, ಕರಸ್ಥ ದೇವಸ್ಯ ಕುತೋಂತರಾಯ. ಕಾಡು ಮಳೆ ಬರ್ತಾ ಉಂಟು ಒಂದು ಕಡೆಯಿಂದ, ಆ ಕಾರಾಗೃಹದಿಂದ ನಂದಗೋಪನ ಇಲ್ಲಿಗೆ ಹೋಗಬೇಕು ಅಂತಾದರೆ, ಗೋಕುಲಕ್ಕೆ ಹೋಗಬೇಕು ಅಂತಾದರೆ ಮಧ್ಯದಲ್ಲಿ ಯಮುನಾ ನದಿ ಹರಿಯುತ್ತಾ ಉಂಟು, ಆ ಯಮುನಾ ನದಿಯನ್ನು ದಾಟಬೇಕು. ಇಂತಹ ಎಲ್ಲ ದುಸ್ಥಿತಿಯ ಪರಿಸ್ಥಿತಿಯಲ್ಲಿ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ವಸುದೇವ ಕೃಷ್ಣನನ್ನು ಹಿಡ್ಕೊಂಡು ಹೊರಡ್ತಾ ಇದ್ದಾನೆ. ವಸುದೇವ ಕೃಷ್ಣನನ್ನು ಹಿಡ್ಕೊಂಡು ಹೋಗುದು ಅಂತ ಹೇಳುವಂಥ ಅವನ ಪ್ರವೃತ್ತಿ ಅದು ಮಾನುಷಿಕವಾದಂತಹ ಪ್ರಯತ್ನದ ಪ್ರವೃತ್ತಿ. ಅವನಿಗೆ ನಮ್ಮ ಹಾಗೆ ಆಲೋಚನೆ ಬಂದು, ರಾತ್ರಿ ಆಗಿದೆ, ಎಲ್ಲಿ ಈ ಕತ್ತಲೆಯಲ್ಲಿ ಹೋಗುದು, ಏನು ಬೆಳಕಿಲ್ಲ, ಆಮೇಲೆ ಯಮುನಾ ನದಿ ಉಂಟು, ಹೋಗ್ಲಿಕ್ಕೆ ಸಾಧ್ಯ ಉಂಟೋ ಇಲ್ವೋ, ಇದೆಲ್ಲ ಆಲೋಚನೆಗಳನ್ನು ಬಿಟ್ಟು ತನ್ನ ಪ್ರಯತ್ನ ಕೃಷ್ಣನನ್ನ ನಂದಗೋಕುಲಕ್ಕೆ ಸೇರಿಸಬೇಕು, ನಂದಗೋಪನ ಇದರಲ್ಲಿ ಆಶ್ರಮದಲ್ಲಿ ಬೆಳೆಸಬೇಕು ಹೇಳುವಂಥ ಉತ್ಕಟ ಇಚ್ಛೆ, ಭಗವಂತನ ಸಂಕಲ್ಪ ಉಂಟು. ಏನಿದ್ರೂ ಕೂಡ ಭಗವಂತ ನೋಡ್ಕೊಳ್ತಾನೆ. ನನಗೆ ಹುಟ್ಟಿದ್ದ ಅಸಾಧಾರಣವಾದಂತಹ ಮಗು ಹುಟ್ಟಿದ ಕೂಡಲೇ ಬಂಧನ ಎಲ್ಲ ಕಳಚಿಕೊಂಡಾಗಿದೆ. ಅದನ್ನೇ ವಾದಿರಾಜರು ಹೇಳ್ತಾರೆ, ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯಲ್ಲೇ ದೇವರನ್ನು ಹಿಡ್ಕೊಂಡವರಿಗೆ ಅಥವಾ ಹೃದಯಾಂತರಾಳದಲ್ಲಿ ಭಗವಂತನನ್ನ ನೆಲೆ ಮಾಡಿಕೊಂಡವರಿಗೆ ಕುತೋಂತರಾಯ, ಎಲ್ಲಿಯ ವಿಘ್ನಗಳು, ಎಲ್ಲಿಂದ ಆಪತ್ತುಗಳು ಬರಲಿಕ್ಕೆ ಸಾಧ್ಯ ಅನ್ನುವಂಥ ಎಚ್ಚರದಿಂದಲೇ, ಆದ್ರಿಂದಲೇ ಹಿರಿಯರು ಹೇಳಿದಂಥದ್ದು. ಯಾವುದೇ
ಕಾರ್ಯಗಳ ಯಥಾ ಕಾರ್ಯೇಶು ಸಾಮಗ್ರಿ ದೃಷ್ಟಾದೃಷ್ಟೋಭಯಾತ್ಮಿಕ ಅಂತ ಹೇಳ್ತಾರೆ. ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂತಾದರೆ ಅದಕ್ಕೆ ಒಂದು ದೃಷ್ಟ ಮತ್ತೊಂದು ಅದೃಷ್ಟ ಅಂತ ಹೇಳಿರ್ತದೆ. ದೃಷ್ಟ ಅನ್ನುವಂಥದ್ದು ಮಾನುಷಿಕವಾದ ಪ್ರಯತ್ನ ಅಂತ, ಅದೃಷ್ಟ ಅನ್ನುವಂಥದ್ದು ಭಗವಂತನ ಒಂದು ಶ್ರೀರಕ್ಷೆ, ದೈವಬಲ ಅಂತ ಹೇಳಿ. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಸಂದೇಶ ಕೊಡ್ತಾನೆ. ನಮಗೆ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ 5 ವಿಷಯಗಳು ಬೇಕು ಅಂಥೇಳಿ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ಚೇಷ್ಟಾ ದೈವಂ ಚೈವಾತ್ಮ ಪಂಚಮಂ ಅಂತ ಹೇಳಿ. ದೈವಂ ಚೈವಾತ್ರ ಪಂಚಮಂ. ಅಧಿಷ್ಠಾನ, ನಾವು ನೋಡಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಮೊದಲಿಗೆ ಬೇಕಾದದ್ದು ನಮಗೆ ಯಾವುದು ಕೇಳಿದರೆ ಭೂಮಿ. ಭೂಮಿ ಇಲ್ಲದೆ ಮನುಷ್ಯನ ಹಾರಾಟ ಹೋರಾಟ ನಡೆದಾಟ ಯಾವುದೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಅಧಿಷ್ಠಾನ, ಒಂದು ಕಾರ್ಯ ಮಾಡಲಿಕ್ಕೆ ಒಂದು ಸ್ಥಳ ಅನ್ನುವಂಥದ್ದು ಮೊದಲ ಭಾಗ. ಎರಡನೇ ಭಾಗ ತಥಾಕರ್ತ, ಯಜಮಾನ ವರ್ಗದವರು ಬೇಕು. ಒಂದು ಕಾರ್ಯ ಆಗಬೇಕಾದ್ರೆ ಕರ್ತೃ ಇಲ್ಲದೆ ಒಂದು ಕಾರ್ಯ ತನ್ನಿಂತಾನೆ ಆಗುವುದು ಅಂತ ಹೇಳಿ ಇಲ್ಲ. ಆದ್ರಿಂದ ಕರ್ತೃತ್ವ ಹೇಳುವಂಥದ್ದು ಬೇಕು. ಎರಡನೇದ್ದು ಕರ್ತ, ಯಜಮಾನ ವರ್ಗದವರು ಅಂತೇಳಿ. ಮೂರನೆಯದ್ದು ಕರಣಂಚ ಪೃಥಗ್ವಿಧಂ, ಆ ಕಾರ್ಯಕ್ಕೆ ಸಂಬಂಧಪಟ್ಟ ಉಪಕರಣ ಸಾಮಗ್ರಿಗಳು ದ್ರವ್ಯಗಳು ಅಂತ ಹೇಳಿ ಇರುತ್ತದೆ. ಅದು ಮೂರನೇ ಭಾಗ ಅಂತ ಹೇಳಿ. ಇನ್ನು ನಾಲ್ಕನೇ ಭಾಗ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ಚೇಷ್ಟ. ಇಷ್ಟಿದ್ದೂ ಕೂಡ ಮನುಷ್ಯ ಪ್ರಯತ್ನ ಮಾಡಲಿಲ್ಲ ಹೇಳಿದರೆ, ಅವನ ಚೇಷ್ಟೆ ಕ್ರಿಯಾಕಲಾಪಗಳು ನಡೆಯಲಿಲ್ಲ ಅಂತ ಹೇಳಿದರೆ ಅಲ್ಲಿ ಕಾರ್ಯವು ಸಂಪನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು 4 ವಿಷಯಗಳು ಮುಖ್ಯವಾದದ್ದು ಅಂತ ಹೇಳ್ತಾರೆ. 4 ವಿಷಯ ಮುಖ್ಯ, ಅದಕ್ಕಿಂತಲೂ ಪ್ರಮುಖವಾದದ್ದು ಕೊನೆಯದ್ದು. ಈ 4 ವಿಷಯಗಳು ನಮಗೆ ಕಣ್ಣಿಗೆ ಕಾಣ್ತದೆ. ಕೆಲಸಕ್ಕೆ ಕಾರ್ಯಭಾರಕ್ಕೆ ಬೇಕಾದಂಥ ಆಶ್ರಯವಾದ ಭೂಮಿ ಕಣ್ಣಿಗೆ ಕಾಣ್ತದೆ. ಕೆಲಸ ಮಾಡುವ ಯಜಮಾನ ವರ್ಗ ಕರ್ತೃಗಳೂ ಕಾಣ್ತಾರೆ. ಕೆಲಸಕ್ಕೆ ಬೇಕಾದ ದ್ರವ್ಯ ಉಪಕರಣಗಳೂ ಕಣ್ಣಿಗೆ ಕಾಣ್ತದೆ. ಕೆಲಸಕ್ಕೆ ನಾವು ಬಿಡುವ ನಮ್ಮ ಪ್ರಯತ್ನ ಪ್ರವೃತ್ತಿ ಚಟುವಟಿಕೆ ಕ್ರಿಯಾಕಲಾಪಗಳು ಕಣ್ಣಿಗೆ ಕಾಣ್ತದೆ. ಆದ್ದರಿಂದ ಇದು ದೃಷ್ಟಫಲ ಅಂತ. ಇದು 4 ವಿಷಯಗಳು ಮುಖ್ಯವಾಗಿ ಬೇಕು. ಮಾನುಷಿಕವಾದ ಪ್ರಯತ್ನ ಅನ್ನುವಂಥದ್ದು ದೃಷ್ಟಫಲ. ಕೊನೆಯದಾದಂತೂ ದೈವಂ ಚೈವಾತ್ರ ಪಂಚಮಂ, ದೇವತಾನುಗ್ರಹ ಅನ್ನುವಂಥದ್ದು, ದೈವಬಲ ಅನ್ನುವಂಥದ್ದು 5ನೆಯದ್ದು ಅಂಥೇಳಿ. ಅದು ಅದೃಷ್ಟ ಫಲ, ಕಣ್ಣಿಗೆ ಕಾಣದೇ ಇರುವಂಥದ್ದು. ಇದು 2ರ ಸಮ್ಮೇಳನ ಆದಾಗ ನಾವು ಎಣಿಸಿದ ಕಾರ್ಯಗಳು ಎಣಿಸಿದ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ಬೇಕಾದಂತಹ ಪರಿಪೂರ್ಣವಾದ ಅನುಕೂಲ ವಾತಾವರಣ ನಮಗೆ ಒದಗಿ ಬರುತ್ತದೆ ಹೇಳುವುದನ್ನು ಈ ಕೃಷ್ಣನ ಜನನದ ಸಮಯ ಅನ್ನುವಂಥದ್ದೇ ನಮಗೆ ಒಂದು ಗೋಚರಕ್ಕೆ ತಂದು ಕೊಡ್ತದೆ. ಆದ್ದರಿಂದ ವಸುದೇವ ಆಲೋಚನೆ ಮಾಡಿದ, ಭಗವಂತ ನನ್ನ ಇಚ್ಛೆಯಂತೆ ನಾನು ನಡೀತೇನೆ, ಭಗವಂತನ ಇಚ್ಛೆ ಇದ್ದ ಹಾಗೆ ಆಗ್ತದೆ ಅಂತ ಹೇಳಿ ಅಂದ್ಕೊಂಡು ಕೃಷ್ಣನನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಯಾವ ವಿಘ್ನಗಳೂ ಬರುವುದಿಲ್ಲ ಅಂತ ಹೇಳಿ ತಿಳ್ಕೊಂಡು ಹೊರಡುವಾಗ ಯಮುನಾ ಎಲ್ಲ ಸಂಕೋಲೆಗಳು ಕಳ್ಕೊಳ್ತು, ಹಾಕಿದ ಕಾರಾಗೃಹದ ಬಂಧನಗಳು ಬಿಚ್ಚಿಕೊಳ್ತು, ಎಲ್ಲವೂ ಆಮೇಲೆ ಹೊರಗೆ ಬಂದರೆ ಯಮುನಾ ನದಿ ಅಡ್ಡಲಾಗಿ ಉಂಟು. ಯಮುನಾ ನದಿ ವಾದಿರಾಜರು ಹೇಳ್ತಾರೆ, ರಾಮ ಆ ಕಾಲದಲ್ಲಿ ಗಂಗೆಯನ್ನೇ ಸಂಹಾರ ಮಾಡಿ, ಅಂದರೆ ಉಪಸಂಹಾರ ಮಾಡಿ ಈ ನದಿಯನ್ನು ದಾಟ್ತೇನೆ ಅಂತ ಹೇಳಿ ಹೋಗುವಾಗ ಹೇಗೆ ಗಂಗೆ ಹೆದರಿದ್ಲು, ಹಾಗೆ ನನ್ನನ್ನು ಏನಾದರೂ ಉಪಸಂಹಾರ ಮಾಡಿ ಕೃಷ್ಣ ತನ್ನ ಬಾಯೊಳಗೆ ಬಂದಿಯನ್ನಾಗಿಟ್ರೆ ಅಂತ ಹೇಳುವ ಹೆದರಿಕೆಯಿಂದ ಯಮುನಾ ನದಿ ದಾರಿ ಕೊಟ್ಟು ದಾಟುವಂತಹ ಅನುಕೂಲವಾದ ಮಾರ್ಗವನ್ನು ತೆರೆದುಕೊಟ್ಲು ಅಂತ ಹೇಳ್ತಾರೆ. ಹೀಗೆ ಯಮುನಾ ನದಿಯು ಕೂಡ ತನ್ನಿಂತಾನೆ ಮಳೆ ಬರ್ತಾ ಉಂಟು. ಶೇಷದೇವರು ಕೊಡೆಯಾಗಿ ವಸುದೇವನನ್ನ ನಂದಗೋಕುಲಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬೇಕಾದಂಥ ಒಂದು ಆಶ್ರಯ ಛಾಯೆಯ ರೂಪದಲ್ಲಿ ಶೇಷ ಕೃಷ್ಣನಿಗೆ ಮಳೆ ಬೀಳದ ಹಾಗೆ ರಕ್ಷಣೆ ಮಾಡಿದ. ಹೀಗೆ ವಸುದೇವ ನೇರವಾಗಿ ಕರ್ಕೊಂಡು ಬಂದು ನಂದಗೋಕುಲದಲ್ಲಿ ಕೃಷ್ಣನನ್ನ ಇಟ್ಟು ಅಲ್ಲಿ ಹುಟ್ಟಿದಂತಹ ಆ ದುರ್ಗೆಯನ್ನು ಕರ್ಕೊಂಡು ಹೆಣ್ಣು ಮಗುವನ್ನು ಕರ್ಕೊಂಡು ಬಂದು ಕಾರಾಗೃಹದಲ್ಲಿರ್ತಾನೆ. ಕೂಡಲೇ ಮಗು ಹುಟ್ಟಿತು, ಶಿಶು ಜನನ ಆಯಿತು ಅಂತ ಹೇಳುವ ವಾರ್ತೆ ಕಂಸನಿಗೆ ಹೋಗ್ತದೆ. ಕಂಸ ಹೋದ ಕೂಡಲೇ ಬಂದ ಆ ಮಗುವನ್ನು ಎತ್ತಿಕೊಳ್ತಾನೆ. ಮಗುವನ್ನು ಎತ್ತಿಕೊಂಡು ಮೇಲೆ ಸಂಹಾರ ಮಾಡಬೇಕು ಅಂತ ಹೇಳಿ ಮೇಲೆ ಎತ್ತಿ ಬಿಸಾಡ್ತಾನೆ. ಬಿಸಾಡುವಾಗ ಮಗು ಕೆಳಗೆ ಬೀಳದೆ ಮೇಲೆ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಹಾರಿ, ನಿನ್ನನ್ನು ಸಂಹರಿಸುವಂತಹ ಮಗು ಹುಟ್ಟಿಯಾಗಿದೆ, ಬೇರೆ ಕಡೆ ಬೆಳೀತಾ ಉಂಟು, ನಿನ್ನ ಸಂಹಾರ ಅನ್ನುವಂಥದ್ದು ನಿಶ್ಚಿತ, ಆದ್ದರಿಂದ ಮೃತ್ಯುವಿಗೆ ದಿನಗಳನ್ನು ಎಣಿಸಿತಾ ಬದುಕಬೇಕು, ಬಂಧನದಲ್ಲೇ ಬದುಕುವಂಥ ಸ್ಥಿತಿ ನಿನ್ನದಾಗ್ತದೆ ಅಂತ ಹೇಳಿ ಆ ದುರ್ಗೆ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವಳು ಮುಂದೆ ಹೋಗ್ತಾಳೆ. ಈ ವಾರ್ತೆಯನ್ನು ಕೇಳಿದ ಕೂಡಲೇ ನನ್ನನ್ನು ಸಂಹಾರ ಮಾಡುವಂಥ ಮಗು ಬೇರೆ ಕಡೆಯಲ್ಲಿ ಬೆಳೀತಾ ಉಂಟು ಅಂತಾದರೆ ಎಲ್ಲಿ ಲೋಕದಲ್ಲಿ ಮಕ್ಕಳು ಯಾವ ಮನೆಯಲ್ಲಿ ಮಗು ಉಂಟೋ, ಮಗುವಿನ ಅಳು ಕೇಳ್ತದೋ ಆ ಮನೆಯ ಮೇಲೆ ಆಕ್ರಮಣ ಮಾಡಿ ಎಲ್ಲ ಮಕ್ಕಳನ್ನು ಸಂಹಾರ ಮಾಡಿ ಅಂತ ಹೇಳಿ ಆದೇಶ ಮಾಡ್ತಾನೆ.
ಈ ಕಾರ್ಯಗಳು ಈಚೆಯಿಂದ ನಡೀತಾ ಉಂಟು. ಆಚೆಯಿಂದ ಕೃಷ್ಣನನ್ನ ನಂದಗೋಕುಲದಲ್ಲಿ ಯಶೋದೆ ನಂದಗೋಪರು ಚೆನ್ನಾಗಿ ಬೆಳೆಸ್ತಾ ಪೋಷಣೆ ಮಾಡ್ತಾ ಹೋಗ್ತಾರೆ. ಒಂದು ದಿನ ಯಶೋದೆ ಆ ಮಗುವನ್ನು ಬೆಳೆಸ್ತಾ ಇರುವಂತಹ ಭರದಲ್ಲಿ ಮೊದಲ ಕಾರ್ಯವನ್ನು ನಾವು ಕೃಷ್ಣಾಷ್ಟೋತ್ತರದಲ್ಲಿ ಹೇಳ್ತೇವೆ, ಪೂತನ ಜೀವಿತಹರಃ ಶಕಟಾಸುರ ಭಂಜನಃ ಅಂತ ಹೇಳಿ. ಕೃಷ್ಣನ ಅವತಾರದ ಮೊದಲ ಕ್ರಿಯೆ, ಹುಟ್ಟುವಿಕೆಯೇ ದೊಡ್ಡ ಅದ್ಭುತವನ್ನು, ಎಲ್ಲ ಸಂಕೋಲೆಗಳನ್ನು ಬಂಧನವನ್ನು ಬಿಡಿಸಿ ವಸುದೇವನಿಗೊಂದು ದಾರಿಯನ್ನು, ನಂದಗೋಕುಲಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಲೋಕದ ರಕ್ಷಣೆಗೆ ನಾನಿದ್ದೇನೆ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಹುಟ್ಟುವ ಕಾಲದಲ್ಲೇ ಕೃಷ್ಣ ಸೂಚನೆ ಮಾಡಿದ್ದಾನೆ. ಇನ್ನು ಮುಂದೆ ಮೊದಲ ಸಂಹಾರ ರೂಪದಲ್ಲಿ ಪೂತನಿಯನ್ನು ಸಂಹಾರ ಮಾಡ್ತಾನೆ. ಕಂಸ ಹೇಗಾದರೂ ಮಾಡಿ ಮಗುವನ್ನು ಕೊಲ್ಲಬೇಕು, ಎಲ್ಲ ಮಕ್ಕಳನ್ನು ಕೊಲ್ತಾ ಬರ್ತಾನೆ. ಕೊನೆಗೆ ಎಲ್ಲ ಮಕ್ಕಳಿಗೂ ಕೂಡ ವಿಷಪ್ರಾಶನವನ್ನು ಮಾಡಿ ಸಂಹಾರ ಮಾಡಬೇಕು ಅಂತ ಹೇಳಿ ಪೂತನೆಗೆ ಆದೇಶ ಮಾಡ್ತಾನೆ. ಪೂತನೆಗೆ ಆದೇಶ ಮಾಡಿದ ಮೇಲೆ ಪೂತನೆಯೂ ಕೂಡ ಈ ಕೃಷ್ಣನನ್ನು ಬೆಳೆಸಿದಂತಹ ಸಾಕು ತಾಯಿ, ಅವಳಿಗೆ ಆದೇಶ ಮಾಡಿದ ನಂತರ ಪೂತನೆ ಎಲ್ಲ ಮನೆಗೂ ಕೂಡ ವಿಷವನ್ನು ಹಾಲು ಕೊಡ್ತೇನೆ ಹೇಳುವಂತಹ ನೆಪದಲ್ಲಿ ಎಲ್ಲ ಮಕ್ಕಳನ್ನು ತನ್ನ ಕೈಗೆ ತಗೊಂಡು ಆ ಮಕ್ಕಳಿಗೆ ವಿಷಪ್ರಾಶನವನ್ನು ಮಾಡಿಸಿ ಎಲ್ಲ ಮಕ್ಕಳನ್ನು ಸಂಹಾರ ಮಾಡ್ತಾ ಬರ್ತಾಳೆ. ಒಂದು ದಿನ ಈ ನಂದಗೋಪನ ಆಶ್ರಮಕ್ಕೂ ಕೂಡ ಬಂದು ಅಲ್ಲಿ ಯಶೋದೆಗೆ ಅವಳನ್ನು ನೋಡಿದ ಕೂಡಲೇ ಮೋಹಿನಿ ಅವತಾರವನ್ನೇ ನೋಡಿದಂತಾಗ್ತದೆ. ಅಷ್ಟು ಸುಂದರವಾದಂಥ ಆಕೃತಿಯನ್ನು, ರಾಕ್ಷಸಿಯಾದರೂ ಕೂಡ ಒಂದು ಸುಂದರವಾದಂಥ ಸ್ತ್ರೀಯ ಆಕೃತಿಯನ್ನು ತಾಳಿ ಅವಳು ಬಂದು ಯಶೋದೆಯಲ್ಲಿ ಚೆನ್ನಾಗಿ ಮಾತಾಡಿ ಆ ಮಗುವಿಗೂ ಕೂಡ ಚೆಂದಾದಂತಹ ರಮ್ಯವಾದ ಮಾತುಗಳನ್ನು ಹೇಳಿ ಆ ಯಶೋದೆ ಅವಳನ್ನು ನೋಡ್ತಾ ಮೋಹಗೊಳ್ತಾ ಮಗುವನ್ನು ಅವಳ ಕೈಗೆ ನೀಡ್ತಾಳೆ. ಮಗುವನ್ನು ತಗೊಂಡು ಆ ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ವಿಷಪೂರಿತವಾದಂಥ ಹಾರನ್ನು ಕೊಡ್ತಾ ಇದ್ದಾಳೆ. ಆದರೆ ಕೃಷ್ಣನ ಉದ್ದೇಶ ಎರಡು ಉಂಟು. ಆಚಾರ್ಯರು ಹೇಳ್ತಾರೆ, ಸಾ ತಾಟಕ ಚೋರ್ವಶಿ ಸಂಪ್ರವಿಶ್ಯ ಕೃಷ್ಣಾವಧ್ಯ ನಿರಯಂ ಸಂಜಗಾಮ ಸಾತೂರ್ವಶಿ ಕೃಷ್ಣ ಭುಕ್ತಸ್ತನೇನ ಪೂತಾಸ್ವರ್ಗಂ ಪ್ರಯೋ ತತ್ಕ್ಷಣೇನ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ. ಕೇವಲ ತಾಟಕೆಯನ್ನು ಸಂಹಾರ ಮಾಡುವುದರಿಂದ ಎರಡು ಉದ್ದೇಶ ಉಂಟು. ತಾಟಕೆಯಲ್ಲಿ ಉರ್ವಶಿ ಹೇಳುವಂತಹ ಒಂದು ಅಪ್ಸರೆಯ ಒಂದು ಆವೇಶವೂ ಆದದ್ರಿಂದ ಊರ್ವಶಿಯ ಮನಸ್ಸಿನಲ್ಲಿ ಕೃಷ್ಣ ಭಗವಂತನನ್ನು ಚೆನ್ನಾಗಿ ಲಾಲನೆ ಮಾಡಿ ಪೋಷಣೆ ಮಾಡಿ ಅವಳಿಗೆ ಕೃಷ್ಣನಿಗೆ ಹಾಲು ಉಣಿಸಬೇಕು ಹೇಳುವಂಥ ಉರ್ವಶಿಯ ಒಂದು ಬಯಕೆ ಉಂಟು. ಅವಳಿಗೆ ಅದಕ್ಕೆ ಅನುಗುಣವಾಗಿ ಶಾಪ ಸಿಕ್ಕಿರುತ್ತದೆ. ಆದ್ದರಿಂದ ಈ ಪೂತನೆಯ ದೇಹದಲ್ಲಿ ಆವೇಶವಾಗಿ ಅವಳು ಆ ಹಾಲನ್ನು ಕೊಡ್ತಾ ಇದ್ದಾಳೆ. ಇನ್ನೊಂದು ರೂಪದಿಂದ ನಮಗೆಲ್ರಿಗೂ ಕೂಡ ಎರಡು ಮನಸ್ಸಿನಲ್ಲಿ ದ್ವಂದ್ವ ಗೊಂದಲಗಳಿರ್ತದೆ. ಒಳಿತು ಕೆಡುಕು ಹೇಳುವಂಥ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರ್ತದೆ. ಅದರಲ್ಲಿ ಯಾವುದನ್ನೇ ಹೆಚ್ಚು ತುಂಬಿಕೊಂಡಿರ್ತೇವೋ ಅದು ಜಯಿಸ್ತದೆ ಅಂತೇಳಿ ಅರ್ಥ. ಹಾಗೆ ಇಲ್ಲಿ ಕೆಟ್ಟ ಮನೋಭಾವವನ್ನು ಹೊಂದಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಮಗುವನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಬಂದಂತಹ ಈ ಪೂತನೆಗೆ ಕೃಷ್ಣ ಆ ವಿಷವನ್ನು ಹೀರ್ತಾ ಅವಳ ಇಡೀ ದೇಹದ ಸತ್ವವನ್ನೆಲ್ಲ ಕಳ್ಕೊಳ್ಳುವ ಹಾಗೆ ಮಾಡಿ ಅವಳ ದೇಹದ ನಿಜವಾದಂತಹ ಒಂದು ರೂಪವನ್ನು ಕಳ್ಕೊಂಡು ರಾಕ್ಷಸಿಯ ದೊಡ್ಡ ಆಕಾರವನ್ನು ಹೊಂದಿ ದೇಹದ ಬಲ ಸತ್ವಹೀನಳಾಗಿ ರಾಕ್ಷಸಿ ಆಕಾರವನ್ನು ಹೊಂದಿ ದೇಹದಲ್ಲಿ ಬಲವಿಲ್ಲದವಳಾಗಿ ಅವಳು ಅಲ್ಲೇ ಬಿದ್ದು ಬಿಡ್ತಾಳೆ. ಆ ಕಾಲದಲ್ಲಿ ಆ ದೇಹದಲ್ಲಿ ಆವೇಶವಾಗಿದ್ದಂತಹ ಊರ್ವಶಿಗೆ ಮೋಕ್ಷವನ್ನು ಕರುಣಿಸಿ ಆ ಪೂತನೆಗೆ ಯಮನ ಲೋಕವನ್ನು ಮೊದಲ ಬಾರಿಗೆ ಕೃಷ್ಣ ತೋರಿಸ್ತಾನೆ. ಆಗ ಅಲ್ಲಿದ್ದವರಿಗೆಲ್ಲ ಈ ಒಂದು ಸಣ್ಣ ಮಗು ಇಷ್ಟು ದೊಡ್ಡ ಒಂದು ಕ್ಷಣದ ವಿಸ್ಮರಣೆ, ಒಂದು ರೂಪಕ್ಕೆ ಮರುಳಾಗಿ ಯಶೋದೆ ಪೂತನೆಯ ಕೈಗೆ ತನ್ನ ಮಗುವನ್ನು ಕೊಟ್ಟಂತಹ ದೊಡ್ಡ ಅನರ್ಥ. ನಾವು ಸಣ್ಣ ಮಗು ಇನ್ನು ಹುಟ್ಟಿದ್ದಷ್ಟೇ, ಆ ಕಾಲದಲ್ಲೇ ಮಗುವನ್ನು ಇನ್ನೊಬ್ಬರ ಕೈಗೆ ನಾವು ಕೊಡಲಿಕ್ಕೆ ಸ್ವಲ್ಪ ಆಲೋಚನೆ ಮಾಡ್ತೇವೆ. ಬೇರೆಯವರಾದರೂ ಮಕ್ಕಳು ಹುಟ್ಟಿದ ಕೂಡಲೇ ಆ ಮಗುವನ್ನು ತಗೊಂಡು ಆರೈಕೆ ಮಾಡುವುದು ಅಂತ ಹೇಳಿಲ್ಲ. ತುಂಬ ಸಮಯ ಆದ ಮೇಲೆ ನಮ್ಮ ದೇಹದ ಏನಾದರೂ ತಾಗಿ ಆ ಮಗುವಿಗೆ ಏನಾದರೂ ತೊಂದರೆ ಆಗ್ತದೋ ಅಂತೇಳಿ ದೂರದಲ್ಲೇ ಇರ್ತೇವೆ. ಹಾಗಿರುವಾಗ ಮಗುವನ್ನು ತಗೊಂಡು ಹಾಲನ್ನು ಉಣಿಸ್ಲಿಕ್ಕೂ ಬಿಡುವಷ್ಟು ಇವಳ ಔದಾರ್ಯ, ಮೋಹ, ಅವಳ ರೂಪ ಅನ್ನುವಂಥದ್ದನ್ನು
ನೋಡಿ ಮೋಹಕ್ಕೆ ಒಳಗಾದರೆ ಎಷ್ಟು ಅನರ್ಥಗಳೆಲ್ಲ ಸಂಭವಿಸ್ತದೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದ ರೂಪಕ್ಕೆ, ಆದರೆ ಇನ್ನೊಂದು ಪುರಾಣದಲ್ಲಿ ಹೇಳುವಾಗ ರೂಪಕ್ಕೆ ಮರುಳಾಗಿ ಈ ಎಲ್ಲ ಕ್ರಿಮಿಕೀಟಾದಿಗಳು ನಾಶ ಆಗ್ತದೆ ಅಂತ ಹೇಳಿ 5 ವಿಷಯಗಳು, ನಮಗೆ ಯಾವುದೇ ವಿಷಯಕ್ಕೆ ಬಲಿಯಾಗಿ ನಮ್ಮ ಪ್ರಾಣಗಳನ್ನು ಕಳ್ಕೊಳ್ಳಿಕ್ಕೆ 5 ವಿಷಯಗಳು ಪ್ರಧಾನವಾದ ಕಾರಣ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಹೇಳುವಂಥ 5 ವಿಷಯಗಳಿಂದಲೇ ನಾವು ಸುಖ ಸಾಧನಗಳನ್ನೆಲ್ಲ ಅನುಭವಿಸುವಂಥದ್ದು. ಇದನ್ನು ಮೀರಿ ಇನ್ನೊಂದು ಸುಖ ಸಾಧನಕ್ಕೆ ವಿಷಯ ಅಂತ ಹೇಳಿಲ್ಲ. ಶಬ್ದ ನೋಡಿ, ಶಬ್ದದಿಂದ ಕೇಳಿ ನಾವು ಸಂತೋಷ ಅನುಭವಿಸುವುದು, ಶಬ್ದ ಸ್ಪರ್ಶ ಮುಟ್ಟಿ ಅನುಭವಿಸುವುದು, ಸ್ಪರ್ಶ ರೂಪ ಕಣ್ಣಿಂದ ನೋಡಿ ಸಂತೋಷ ಅನುಭವಿಸುವುದು, ಶಬ್ದ ಸ್ಪರ್ಶ ರೂಪ ರಸ ನಾಲಿಗೆಯಿಂದ ತಿಂದು ಸುಖವನ್ನು ಅನುಭವಿಸುವುದು, ಆಮೇಲೆ ಗಂಧ ಮೂಗಿನಿಂದ ಒಳ್ಳೆಯ ಸ್ವಾದವನ್ನು ಅಗ್ರಾಣಿಸಿ ಸುಖವನ್ನು ಅನುಭವಿಸುವುದು. ಇದನ್ನು ಬಿಟ್ಟು ಬೇರೆ ಒಂದು ವಿಷಯಗಳು ಅಂತ ಹೇಳಿ ಇಲ್ಲ. ಆದ್ದರಿಂದ ಒಂದೊಂದು ವಿಷಯಗಳಿಗೆ ಒಂದೊಂದು ಪ್ರಾಣಿ ಬಲಿಯಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ರೂಪಕ್ಕೆ ಮರುಳಾಗಿ ಈ ಪತಂಗಗಳೆಲ್ಲ ತಮ್ಮ ಪ್ರಾಣವನ್ನು ಕಳ್ಕೊಂಡ ಉದಾಹರಣೆ ಉಂಟು ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ತಾರೆ. ಹಾಗೆ ಯಶೋದೆ ಅವಳ ರೂಪವನ್ನೇ ನೋಡಿ, ಪೂತನೆಯ ರೂಪವನ್ನು ನೋಡಿ ಯಾವುದೇ ಸಂಶಯವನ್ನು ಪಡದೆ ಅವಳಿಗೆ ತನ್ನ ಮಗುವನ್ನು ಧಾರೆ ಎರೆದು ಬಿಡ್ತಾಳೆ. ಧಾರೆ ಎರೆದು ಬಿಟ್ಟು ಆ ಮಗುವಿಗೆ ಆಪತ್ತಾದ ಮೇಲೆ ಇಷ್ಟು ದೊಡ್ಡ ಅನರ್ಥ ಆಗ್ತಾ ಇತ್ತು, ಆದರೂ ಕೂಡ ವಿಷ ಪ್ರಾಶನ ಆದರೂ ಕೂಡ ಮಗು ಏನಾಗಲಿಲ್ಲ. ವಿಷವನ್ನು ಕೊಟ್ಟಂಥವರೇ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಆದ್ದರಿಂದ ಮುಂದೆ ಹೇಳ್ತಾರೆ, ಮಹಾತ್ಮರ ವಿಷಯಗಳಿಗೆ ನಾವೇನಾದರೂ ಹೋದರೆ ಮಹಾತ್ಮರಿಗೆ ನಾವು ತೊಂದರೆ ಮಾಡಲಿಕ್ಕೆ ಅಂತ ಹೇಳಿ ಹೋಗಿ ನಮಗೆ ನಾವು ಆಪತ್ತನ್ನು ತಂದುಕೊಳ್ಳುವುದು ಅಂತ ಹೇಳಿ. ದೊಡ್ಡ ಪ್ರವಾಹದ ಮುಂದೆ ಎಲ್ಲ ನಾನು ಸಾಧನೆ ಮಾಡಿ ಓಡಿ ಹೋಗದೆ ಪ್ರವಾಹದ ಮುಂದೆ ಎಲ್ಲ ನಿಲ್ಲಿಸ್ತೇನೆ ಅಂತೇಳಿ ನಾವು ಹೊರಟ್ರೆ ನಾವು ಪ್ರವಾಹದ ಪಾಲೆ ಆಗಿ ಬಿಡಬೇಕಾಗ್ತದೆ. ಹಾಗೆ ಅದರ ಸಂದೇಶವನ್ನು ಹೇಳ್ತಾರೆ. ದೊಡ್ಡ ಮಹಾತ್ಮರ ವಿಷಯಗಳಲ್ಲಿ ನಾವೇನಾದರೂ ಆಟ ಆಡಲಿಕ್ಕೆ ಹೋದರೆ ಅಥವಾ ತೊಂದರೆ ಮಾಡಲಿಕ್ಕೆ ಹೋದರೆ ಅದರಿಂದ ನಮಗೆ ಆಪತ್ತು ಹೊರತು ಮಹಾತ್ಮರಿಗೆ ಅದರಿಂದ ಏನೂ ತೊಂದರೆ ಆಗಲಿಕ್ಕಿಲ್ಲ ಹೇಳುವ ಸಂದೇಶವನ್ನು ಕೂಡ ಪೂತನೆಯ ಸಂಹಾರದಲ್ಲಿ ಕೃಷ್ಣ ತೋರಿಸಿದ್ದಾನೆ ಅಂತ ಹೇಳ್ತಾರೆ. ಆದ್ದರಿಂದ ರೂಪಕ್ಕೆ ಮರುಳಾದರೆ ನಮ್ಮ ನಾಶ ಅಂತ ಹೇಳುವಂಥದ್ದು ಕೂಡ ಒಂದು ಸಂದೇಶ ಉಂಟು. ಈ ಹಾತೆಗಳೆಲ್ಲ ಕ್ರಿಮಿಕೀಟಾದಿಗಳೆಲ್ಲ ದೀಪಕ್ಕೆ ಬಂದು ಬೀಳ್ತಾ ಇರ್ತವೆ. ದೀಪದ ರೂಪವನ್ನು ನೋಡಿ ಅದಕ್ಕೆ ಬಂದು ಬೀಳ್ತವೆ. ಬಿದ್ದು ಒಂದು ರೆಕ್ಕೆ ತುಂಡಾಯಿತು ಆ ದೀಪದಲ್ಲಿ ಬಿದ್ದು, ಆದರೂ ಕೂಡ ಮರಳಿ ತನ್ನ ಪ್ರಯತ್ನ ಒಂದೇ ರೆಕ್ಕೆಯಿಂದ ಪ್ರಯತ್ನ ಮಾಡಿ ಬಂದು ಬೀಳುವುದು ಪುನಃ ಆ ರೂಪಕ್ಕೆ. ಆದ್ದರಿಂದ ರೂಪ ಅನ್ನುವಂಥದ್ದು ಮುಖ್ಯವಲ್ಲ, ಒಳಗಿನ ಅಂತಃಸತ್ವ ಅನ್ನುವಂಥದ್ದು ಮುಖ್ಯ. ಅವಳ ಮನಸ್ಸು ಹೇಗುಂಟು, ಅವಳ ಅಂತರ್ಭಾವ ಹೇಗುಂಟು ಅಂತ ತಿಳ್ಕೊಂಡು ಅವರೊಂದಿಗೆ ಸ್ನೇಹ ಭಾವವನ್ನು ಬೆಳೆಸಬೇಕು ಅನ್ನುವಂಥ ಸಂದೇಶವು ಕೂಡ ಪೂತನೆಗೆ ಕೃಷ್ಣನನ್ನ ಯಶೋದೆ ಏನೂ ಆಲೋಚನೆ ಮಾಡದೆ ಮೋಹಿತಳಾಗಿ ಕೊಟ್ಟಂತಹ ವಿಷಯದ ಹಿಂದೆ ಒಂದು ದೊಡ್ಡ ಸಂದೇಶ ಉಂಟು ಅಂತ ಹೇಳ್ತಾರೆ. ಹಾಗೆ ಒಂದು ರಾಕ್ಷಸಿಗೆ ಯಮನ ಲೋಕಕ್ಕೂ ಊರ್ವಶಿ ಅವಳ ದೇಹದಲ್ಲಿದ್ದ ಊರ್ವಶಿಗೆ ಮೋಕ್ಷಕ್ಕೆ ಕಾರಣವಾದಂತಹ ಮೊದಲ ಒಂದು ದೊಡ್ಡ ಚಮತ್ಕಾರದ ಕಥೆಯನ್ನು ಮೊದಲಿಗೆ ತನ್ನ ಅವತಾರದ ದಿನಗಳಲ್ಲಿ ಹುಟ್ಟಿದ ಮಗುವಿನ ಸಂದರ್ಭದಲ್ಲೇ ಮಾಡಿದ್ದಾನೆ ಕೃಷ್ಣ. ಈ ಪೂತನೆಯ ಸಂಹಾರ ಹೇಳುವಂಥದ್ದು ಒಂದು ಬೀಜ ನಿಕ್ಷೇಪ. ಮುಂದೆ ಅನೇಕ ವಿಷಯಗಳನ್ನು ರಾಕ್ಷಸರನ್ನು ಸಂಹಾರ ಮಾಡಿ ಅಧರ್ಮ ಮಾಡ್ತಾ ಇರುವವರಿಗೆ ಅಂಕುಶ ರಾಜರನ್ನೆಲ್ಲ ಒಟ್ಟುಗೂಡಿಸಿ ಧರ್ಮವನ್ನು ಪುನಃ ಸ್ಥಾಪನೆ ಮಾಡಲಿಕ್ಕುಂಟು ಅಂತ ಹೇಳಿ ರಕ್ಷಣೆಯ ಭರವಸೆಯನ್ನು ಲೋಕಕ್ಕೆ ನೀಡಿದಂತಹ ಮೊದಲ ಪ್ರಕರಣ ಇದು ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಆ ನಂತರದಲ್ಲಿ ಶಕಟಾಸುರ ಈ ಎಲ್ಲ ಕಥೆಗಳೆಲ್ಲ ಬರ್ತದೆ. ಶಕಟಾಸುರನನ್ನು ಸಂಹಾರ ಮಾಡಿದ್ದು ಮುಂತಾದ ಅನೇಕ ಕಥೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಜರಾಸಂಧ, ನರಕಾಸುರ ಮುಂತಾದವರನ್ನೆಲ್ಲ ಹೇಗೆ ಹೆಡೆಮುರಿ ಕಟ್ಟಿದ ಅನ್ನುವಂತಹ ವಿಷಯಗಳನ್ನೆಲ್ಲ ಉಲ್ಲೇಖ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಕೃಷ್ಣ ನಮಗೆ ಕೇವಲ ಇಂತಹ ಅತಿಮಾನುಷವಾದ ಕಾರ್ಯಗಳನ್ನು ಮಾಡಿ ಮಾತ್ರ ಲೋಕಕ್ಕೆ ದೇವರು ಅಂತ ಹೇಳಿ ಆದದ್ದಲ್ಲ. ಅದರ ಹಿಂದೆ ಇಡೀ ಮಹಾಭಾರತದ ಸಾರಭೂತವಾದಂತಹ ಇಡೀ ಒಂದು ಹಾಲಿರ್ತದೆ. ಹಾಲನ್ನು ಮೊಸರು ಮಾಡಿ ಅದನ್ನು ಬೆಣ್ಣೆ ಮಾಡಿ ಅದನ್ನು ಕೊನೆಗೆ ನಾವು ಒಂದು ಅದನ್ನು ಬೆಣ್ಣೆಯನ್ನು ಬಿಸಿ ಮಾಡಿ ತುಪ್ಪವನ್ನು ತೆಗೀತದೆ ಅಲ್ವಾ. ಹಾಳಾಗುವಂತಹ ಹಾಳಿನಲ್ಲಿ ಹಾಳಾಗದೇ ಇರುವಂತಹ ತುಪ್ಪ ಇದೆ ಅಂತ ಹೇಳಿ. ಹಾಗೆ ಲೋಕದಲ್ಲಿ ಎಲ್ಲ ವಿಷಯಗಳು ಉಂಟು. ಆದರೆ ಅನಿತ್ಯೈಹಿ ದ್ರವ್ಯೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ, ಅನಿತ್ಯವಾದ ದ್ರವ್ಯಗಳನ್ನೇ ಉಪಯೋಗ ಮಾಡಿಕೊಂಡು ನಿತ್ಯವಾದಂತಹ ಪರಮಾತ್ಮನ ಪರಮಾತ್ಮನ ಸಮೀಪವರ್ತಿಗಳಾಗಿ
ಮೋಕ್ಷವನ್ನು ಸಂಪಾದನೆ ಮಾಡಬೇಕು, ಶಾಶ್ವತವಾದ ಒಂದು ಸಂಗತಿಯನ್ನು ಪಡಿಬೇಕು ಅಂತ ಹೇಳಿ ಹೊರಡಲೇಬೇಕು ಅಂತ ಹೇಳುವಂಥ ಎಚ್ಚರದ ಸಂಗತಿಯನ್ನು ಕೂಡ ಸಾರಭೂತವಾದಂತಹ ಮಹಾಭಾರತದ ಸಾರಭೂತವಾದ ಭಗವದ್ಗೀತೆಯಲ್ಲಿ ತುಂಬಿ ಜ್ಞಾನದ ಕಡಲನ್ನು ನಮಗೆ ಕೊಟ್ಟು ಈ ಜ್ಞಾನದ ಸಾಗರದಲ್ಲಿ ಈಜಿ ಅಂತ ಹೇಳಿ ನಮಗೆ ನಿರ್ದೇಶನ ಮಾಡಿ ಹೋದ ರೂಪವು ಕೃಷ್ಣನೇ. ಆದ್ದರಿಂದ ಅತಿಮಾನುಷವಾದ ತನ್ನ ಮಹಾತ್ಮೆಯನ್ನು ತೋರಿದ್ದು ಒಂದು ಕಡೆಯಾದರೆ, ಇನ್ನೊಂದು ಕಡೆಯಲ್ಲಿ ಜ್ಞಾನವನ್ನು ಪರಿಪೂರ್ಣವಾಗಿ ಏನೂ ಸಂಶಯ ಉಳಿಯದ ಹಾಗೆ ನಮಗೆ ನಡಿಲಿಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಮಾಡಿ ಹೋದ ರೂಪವು ಕೃಷ್ಣನೇ. ಆದ್ದರಿಂದ ಕರ್ಮವೂ ಬೇಕು. ಈ ಕರ್ಮವೂ ಕೂಡ ಅನಿತ್ಯವಾದ ದ್ರವ್ಯಗಳನ್ನು ಉಪಯೋಗ ಮಾಡಿಕೊಂಡು ನಿತ್ಯವಾದದ್ದನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದೇನೆ ಅನ್ನುವಂಥ ಎಚ್ಚರದೊಂದಿಗೆ ಸಾಗಬೇಕು ಅಂತ ಹೇಳಿ ತಾನು ಇಷ್ಟು ಪ್ರಕರಣದಲ್ಲಿ ಎಷ್ಟೋ ರಾಜ್ಯದ ರಾಜನಾಗಬಹುದಿತ್ತು ಕೃಷ್ಣ. ಎಲ್ಲ ಕಡೆಗಳಲ್ಲಿ ಉಗ್ರಸೇನನಿಗೆ ಪಟ್ಟವನ್ನು ಕೊಟ್ಟು ಅವನನ್ನೇ ರಾಜನನ್ನಾಗಿ ಮಾಡಿದ. ಅನೇಕ ಕಡೆಗಳಲ್ಲಿ ಕಂಸನ ನಂತರದಲ್ಲಿಯೂ ಕೂಡ ಕಂಸನ ಸಂಹಾರದ ನಂತರ ಅವನೇ ರಾಜ್ಯ ಆಳ್ಬೋದಿತ್ತು, ಆದರೂ ಕೂಡ ಬೇರೆ ವ್ಯಕ್ತಿಗಳನ್ನು ನಿಯೋಜನೆ ಮಾಡಿದ. ಎಲ್ಲ ಕಡೆಗಳಲ್ಲಿಯೂ ಅಷ್ಟೇ, ತಾನು ಅಷ್ಟು ವ್ಯವಸ್ಥೆ ಮಾಡಿ ಯಾವುದರೊಟ್ಟಿಗೂ ಅಂಟದೆ ಒಂದು ನಮಗೆ ಯಾವ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿ ಜ್ಞಾನದ ಸಂದೇಶವನ್ನು ಕೊಟ್ಟ ರೂಪವೂ ಕೂಡ ಕೃಷ್ಣನೇ. ಆದ್ದರಿಂದ ಜ್ಞಾನದ ಸಂದೇಶಗಳೇನು, ಅವನು ಮಾಡಿದ ಅತಿಮಾನುಷವಾದ ಕಾರ್ಯಗಳೇನು ಅಂತ ಹೇಳುವುದನ್ನು ನಾಳೆಯ ದಿವಸ ನಾವೆಲ್ಲ ಸೇರುವಾಗ ಅದನ್ನು ಮುಂದೆ ಚಿಂತನೆ ಮಾಡುವ ಅಂತ ಹೇಳಿ ಈ ಕೃಷ್ಣನ ಕಥೆಯನ್ನು ಕೃಷ್ಣನ ಪಾದಾರವಿಂದಕ್ಕೆ ಅರ್ಪಿಸಿ ನಾವು ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆಯುತ್ತಿರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಪೂಜೆಗೆ ತೆರಳಿದ ಪರಮಪೂಜ್ಯ ಶ್ರೀ ಕೃಷ್ಣಾಪುರ ಶ್ರೀಗಳಿಗೆ ಅನಂತ ಪ್ರಣಾಮಗಳು. ಹಾಗೆಯೇ ಧಾರ್ಮಿಕ ಕಾರ್ಯಕ್ರಮ ನಿರಂತರ ಜ್ಞಾನಯಜ್ಞದ ಅಂಗವಾಗಿ ಇಂದು ಕೃಷ್ಣನ ಮಹಿಮೆಗಳ ಬಗ್ಗೆ ವಿಶೇಷ ಪ್ರವಚನ ನೀಡಿದ ವಿದ್ವಾಂಸರಾದ ಶ್ರೀ ಕೆ ಶ್ರೀನಿವಾಸ್ ಭಟ್ ಇವರಿಗೆ ಅನಂತ ಧನ್ಯವಾದಗಳು. ಅದನ್ನು ಕೇಳಿ ಧನ್ಯರಾದ ಶ್ರೋತೃಗಳಾದ ತಮಗೂ ಅನಂತ ಧನ್ಯವಾದಗಳು. ಪ್ರೀತೋಸ್ತು ಕೃಷ್ಣ ಪ್ರಭು. ಹಾಗೆಯೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆಯುತ್ತಿರುವ ಈ ಅಷ್ಟದಿನೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಥಮ ದಿವಸವಾದ ಇಂದು ಕುಮಾರಿ ಪೂಜಾ ಸಾತನೂರು ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕುಮಾರಿ ಪೂಜಾ ಸಾತನೂರು ಬೆಂಗಳೂರು ಅವರನ್ನು ಪರ್ಯಾಯ ಮಠದ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಅವರ ತಾಯಿ ಹಾಗೂ ಬಳಗದವರಿಗೂ ಆತ್ಮೀಯ ಸ್ವಾಗತ. ಕಲಾರಸಿಕರಾದ ತಮಗೂ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮವನ್ನು ಕೇಳಿ ಧನ್ಯರಾಗಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರೀತೋಸ್ತು ಕೃಷ್ಣ ಪ್ರಭು. ಓಂ ಹರಿ ಓಂ. ಓಂ ಗುರುಭ್ಯೋ ನಮಃ. ಹರಿ ಓಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ
ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ಕಾರ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಲ್ಲಿ ಉಡುಪಿಯಲ್ಲಿ ಆಯೋಜಿಸಲಾಗಿರುವಂತಹ ಅಷ್ಟದಿನೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ, ಸುಸ್ವಾಗತ. ಪರ್ಯಾಯ ಕೃಷ್ಣಾಪುರದ ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಹಾಗೂ ಕಾಣಿಯೂರು ಮಠದ ಪರಮ ಪೂಜ್ಯ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರ ಸಮಕ್ಷಮದಲ್ಲಿ ಹಾಗೂ ಅವರ ಆಶೀರ್ವಚನಗಳೊಂದಿಗೆ ಇಂದಿನ ಕಾರ್ಯಕ್ರಮ ನಡೀತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಭಗವಾನ್ ಶ್ರೀಕೃಷ್ಣನ ದಿವ್ಯ ಸನ್ನಿಧಿಯಲ್ಲಿ ಇಂದು ಕರ್ನಾಟಕ ಕಲಾಶ್ರೀ ಶ್ರೀಮತಿ ರೇವತಿ ನರಸಿಂಹನ್ನವರ ಶಿಷ್ಯೆ ಬೆಂಗಳೂರಿನ ಕುಮಾರಿ ಪೂಜಾ ಸಾತ್ನೂರ್ ತನ್ನ ಕಲಾ ಸೇವೆಯನ್ನು ಇಂದು ಭಗವಂತನ ಪಾದಗಳಿಗೆ ಸಮರ್ಪಿಸ್ತಾ ಇದ್ದಾಳೆ. ಕಲಾವಿದೆ ಪೂಜಾ ಹಾಗೂ ಅವರ ಕುಟುಂಬದ ಪರವಾಗಿ ಶ್ರೀ ಶ್ರೀ ಗುರುವರ್ಯರ ಪಾದಂಗಳಿಗೆ ಅಭಿವಂದನೆಗಳು. ಈ ಅಷ್ಟದಿನೋತ್ಸವದ ಉತ್ಸವದ ಸಂದರ್ಭದಲ್ಲಿ ಪಾಲ್ಗೊಳ್ಳಲು ಇಂದು ಇಲ್ಲಿ ಸೇರಿರುವಂತಹ ಭಕ್ತವೃಂದ ಹಾಗೂ ಕಲಾರಸಿಕರಿಗೆ ನಮ್ಮ ಕುಟುಂಬದ ಪರವಾಗಿ ಹಾಗೂ ಮಠದ ಪರವಾಗಿ ಆದರದ ಸ್ವಾಗತ. ಭಗವಾನ್ ಶ್ರೀಕೃಷ್ಣನ ದಿವ್ಯ ಸನ್ನಿಧಿಯಲ್ಲಿ ತನ್ನ ಕಲಾ ಸೇವೆಯನ್ನು ಸಲ್ಲಿಸಲು ಕುಮಾರಿ ಪೂಜಾಳಿಗೆ ಈ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಉಡುಪಿಯ ಶ್ರೀ ಮಠಾಧೀಶರುಗಳಿಗೆ ಹಾಗೂ ಇಲ್ಲಿನ ಆಡಳಿತ ಮಂಡಳಿಯ ಕಾರ್ಯಕರ್ತರಿಗೆ ಪೂಜಾ ಹಾಗೂ ಅವರ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೀನಿ. ಭಗವಾನ್ ಶ್ರೀಕೃಷ್ಣನ ಅನುಗ್ರಹ ಹಾಗೂ ಗುರುವರ್ಯರ ಆಶೀರ್ವಾದಗಳೊಂದಿಗೆ ಕುಮಾರಿ ಪೂಜಾಳ ನೃತ್ಯ ಸೇವೆ ಇದೀಗ ಆರಂಭಗೊಳ್ಳಲಿದೆ. ಭಗವಂತನನ್ನು ಹೋಲಿಸಿಕೊಳ್ಳೋದಕ್ಕೆ ಇರುವಂತಹ ಬಹಳ ಸುಲಭವಾದ ಮಾರ್ಗ ಅಂದರೆ ನಾಮ ಸಂಕೀರ್ತನೆ. ತನ್ನ ನಾದ ನೃತ್ಯ ನೀರಾಜನದ ಮೂಲಕ ಭಗವಂತನ ಮಹಿಮೆಯನ್ನು, ಅವನ ಲೀಲಾ ವಿನೋದಗಳನ್ನು ತಮ್ಮೆದುರಿಗೆ ಇದೀಗ ಸಾದರಪಡಿಸಲಿದ್ದಾಳೆ ಕುಮಾರಿ ಪೂಜಾ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನ ವಿನಾಶಕ ಸರ್ವಸಿದ್ಧಿಪ್ರದಾಯಕ ಶ್ರೀ ಗಣೇಶನ ಸ್ತುತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶ್ರೀ ಪುರಂದರದಾಸರ ರಚನೆ. ರಾಗ ಸೌರಾಷ್ಟ್ರ, ತಾಳ ಮಿಷ್ಟಚಾಪ ತಾಳ. ಇದೀಗ ಶರಣು ಸಿದ್ಧಿವಿನಾಯಕ. ಶರಣು ವಿದ್ಯಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಶರಣು ನಿಟಿಲ ನೇತ್ರನ ದೇವ
ಭೂಷಣ ಪ್ರಿಯನೇ ನಿಟಿಲ ನೇತ್ರನ ದೇವಿ ಸುತನೇ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನ ದೇವಿ ಸುತನೇ ನಾಗಭೂಷಣ ಪ್ರಿಯನೇ ತಟಿಲ ತಾಕಿದ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ತಟಿಲ ತಾಕಿದ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ಶರಣು ಶರಣು ನಿಟಿಲ ನೇತ್ರನ ದೇವಿ ಸುತನೇ ನಾಗಭೂಷಣ ಪ್ರಿಯನೇ ತಟಿಲ ತಾಕಿದ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ಶರಣು ಶರಣು ಭಟ್ಟಮೂರ್ತಿನ ಪದಕಹಾರನೆ ಬಾಹುಹಸ್ತ ಚತುಷ್ಟನೇ ಭಟ್ಟಮೂರ್ತಿನ ಪದಕಹಾರನೆ ಬಾಹುಹಸ್ತ ಚತುಷ್ಟನೇ ಭಟ್ಟಮೂರ್ತಿನ ಪದಕಹಾರನೆ ಬಾಹುಹಸ್ತ ಚತುಷ್ಟನೇ ಈಟ ತೊಡುಗೆಯ ಹೇಮ ಕಂಕಣ ಪಾಶಂಕುಶಧಾರನೆ ಈಟ ತೊಡುಗೆಯ ಹೇಮ ಕಂಕಣ ಪಾಶಂಕುಶಧಾರನೆ ಶರಣು ಶರಣು ಪಟ್ಟಮೂರ್ತಿನ ಪದಕಹಾರನೆ ಬಾಹುಹಸ್ತ ಚತುಷ್ಟನೇ ಈಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ಶರಣು ಶರಣು ಕ್ಷೀಮಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಕ್ಷೀಮಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಕ್ಷೀಮಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಶಿವಾಗನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಪಕ್ಷಿವಾಗನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಶರಣು ಕ್ಷೀಮಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜ ರಾಧನೆ ಶರಣು ಶರಣು ಸಾಸ ಸರಿ ಸನಿ ಪನಿ ಪಮ ಸಾನಿ ಪಮ ಪಮ ಪನಿ ಸರಿ ಸರಿ ಸನಿ ಸರಿ ಗಮ ರಿ ಸಾಸ ಸನಿ ಭಗವರಿ ಸರಿ ಸರಿ ಗಮ 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 ಪನಿ ಪನಿ ಸತಿ ಮರಿ ಮರಿ ಸರಿ ಬರಿ ಸರಿ ಸರಿ ಬನಿ ಗಮರಿ ಶರಣು ಸಿದ್ಧಿ ವಿನಾಯಕ ಶರಣು ವೀರ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಗನ ಶರಣು 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 ಶರಣು
ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿದೆ. ಮುದ್ದು ಕೃಷ್ಣನ ಬಾಲಲೀಲೆಗಳು ನಯನ ಮನೋಹರ. ಎಷ್ಟು ವರ್ಣಿಸಿದ್ರೂ ಸಾಲದು, ಎಷ್ಟು ಬಣ್ಣಿಸಿದ್ರೂ ಸಾಲದು. ಬಟ್ಟಲು ಗಂಗಳ ಬೆಣ್ಣೆ ಕೃಷ್ಣ ತನ್ನ ಗೆಳೆಯರೊಡನೆ ಯಮುನಾ ತೀರದಲ್ಲಿ ಚೆಂಡಾಟವನ್ನು ಆಡ್ತಾ ಇರಬೇಕಾದ್ರೆ ಚೆಂಡು ಯಮುನಾ ನದಿಗೆ ಬಿದ್ದು ಹೋಗುತ್ತೆ. ಕಠೋರ ವಿಷ ಸರ್ಪ ಕಾಳಿಂಗನ ಬೀಡುವುದು. ಎಲ್ರಿಗೂ ಆ ಯಮುನಾ ನದಿಯ ಬಳಿ ಸಾರಲು ಅಂಜಿಕೆ. ಅಂಥ ಒಂದು ಪ್ರತಿಕೂಲ ಸಮಯದಲ್ಲಿ ಬಾಲಕೃಷ್ಣ ನಸುನಗುತ್ತಾ ಯಮುನೆಗೆ ಜಿಗಿದು ಕಾಳಿಂಗನನ್ನು ಮರ್ದಿಸಿ ಇಲ್ಲಿ ಆ ಒಂದು ಪರಿಸ್ಥಿತಿಯಿಂದ ಎಲ್ಲರಿಗೂ ಕೂಡ ಇಲ್ಲಿ ಅವನು ಸರಿಪಡಿಸ್ತಾನೆ. ಈ ಒಂದು ಆ ಹೆಡೆಯ ಮೇಲೆ ನಿಂತು ನಾಟ್ಯವಾಡುವಂತಹ ಪರಿ ನಿಜಕ್ಕೂ ಅದ್ಭುತ. ಮುಂದಿನ ಪ್ರಸ್ತುತಿ ಕಾಳಿಂಗ ಮರ್ದನವನ್ನು ಒಳಗೊಂಡಂತಹ ಶ್ರೀ ಪುರಂದರದಾಸ ವಿರಚಿತ ದೇವರ ನಾಮ ಆಡಿದನು ರಂಗ ಅದ್ಭುತದಿಂದಲೇ. ರಾಗ ಆರಭಿ, ತಾಳ ಆದಿತಾಳ. ಆಡಿದನೋ
ತದಿಂಗಿಣದಂ ತಟ್ಟಂ ತದಿಂಗಿಣದಂ ತಟ್ಟಂ ದಂ 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 ತದಿಂಗಿಣದಂ 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 ರಂಬೆ ಊರ್ವಶಿ ರಮಣಿಯರೆಲ್ಲರ ಚಂದನಿ ಭರತನಾಟ್ಯವನಟಿಸಿ ಕೆಂತಕ ತಕದಿನಿ ತದಿಂಗಿಣತೋಮೆಂದು ಜಬ್ಬೆತಾಳದೆ ತುಂಬುರನೊಪ್ಪಿಸ ಕೆಂತಕ ತಕದಿನಿ ತದಿಂಗಿಣತೋಮೆಂದು ಜಬ್ಬೆತಾಳದೆ ತುಂಬುರನೊಪ್ಪಿಸ ರಾಮ ಪಪ ದಸರಿ ಎಂದು ಧ್ವನಿಯಿಂದ ನಾರದ ತುಂಬುರು ಪ್ರಾಣವ ಮಾಡಲು ರಾಮ ಪಪ ದಸರಿ ಎಂದು ಧ್ವನಿಯಿಂದ ನಾರದ ತುಂಬುರು ಪ್ರಾಣವ ಮಾಡಲು ಚಂದನಿ ನಂದಿಯು ಮಕ್ಕಳೆ ಹಾಕಲು ಚಂದನಿ ನಂದಿಯು ಮಕ್ಕಳೆ ಹಾಕಲು ಆಡಿದ ಅದ್ಭುತದಿಂದಲೇ ಕಾಲಿಂಗನ ಪಡೆಯಲಿಯ ಆಡಿದ ಪಣವ ಮೆಟ್ಟಿ ಬಾಲವ ಕೈಯಲ್ಲಿ ಪಿಡಿದು ಪಣಬಳಿಸುತ್ತ ನಾಟ್ಯವನಾಡೆ ಪಣವ ಮೆಟ್ಟಿ ಬಾಲವ ಕೈಯಲ್ಲಿ ಪಿಡಿದು ಪಣಬಳಿಸುತ್ತ ನಾಟ್ಯವನಾಡೆ ಬಳಬಳಿಸುತ್ತ ನಾಟ್ಯವನಾಡೆ ಚಂದ್ರಮಂಡಲದಂತೆ ಹೊಳೆಯುವ ಮುಖದೊಳು ಚಲಿಸುವ ನೀಲ ಕೇಶಗಳಾಡೆ ಕಾಲಲ್ಲಿ ಕಿರುಗೆಜೆ ಗಲುಗಲುವೆಂದು ಉಡುಗೆಜೆ ಗಂಟೆಗಳಾಡೆ ದುಷ್ಟ ಕಲಿಂಗನ ಮೆಟ್ಟಿ ಬರದಿಂದ ಪುಟ್ಟ ಪದನಿಟ್ಟು ಶ್ರೀಕೃಷ್ಣನು ಮೆಟ್ಟಿದನು ಮೆಟ್ಟಿದನೋ
ಭಕ್ತರೆಲ್ಲರೂ ಪಾಡಲು ನಾಗ ಕನ್ನಿಕೆಯರು ನಾಗನ ಬೇಡಲು ನಾನಾ ವಿಧದಿ ಸ್ತುತಿ ಮಾಡಲು ರಕ್ಕಸರೆಲ್ಲರೂ ಬೆಕ್ಕಸವರ ಕಣ್ಣು ದಿಕ್ಕು ದಿಕ್ಕುಗಳಿಗೋಡಲು ಚಿಕ್ಕವನಿವರಲ್ಲ ಪುರಂದರ ವಿಠಲನ ವೆಂಕಟರಮಣನ ಬೇಗ ಯಶೋದೆ ಬಿಂಕದೊಳೆಸಿ ಮುತ್ತಾಡೆಸಿ ಕೃಷ್ಣನ ಬಿಂಕದೊಳೆಸಿ ಮುತ್ತಾಡೆಸಿ ಕೃಷ್ಣನ ರಿಂದಲಿ ಕಾಲಿಂಗನ ಪಡೆಯದಿಯ ರಂಗ ರಂಗ ವಿಶ್ವಾತ್ಮಕ ಶಕ್ತಿಯ ಸ್ವರೂಪ ಜಗದ್ರಕ್ಷಕನ ರೂಪವೇ ಶಿಶುವಿನ ರೂಪದಲ್ಲಿ ಕಣ್ಮುಂದೆ ಅವತರಿಸಿದಾಗ ಆ ಶಿಶುವನ್ನು ಹಾಡುತ್ತಾ ಪಾಡುತ್ತಾ ಕೊಂಡಾಡುತ್ತಾ ಮುದ್ದಾಡುವ ಆ ಮಹಾಮಾತೆಯ ಸೌಭಾಗ್ಯಕ್ಕೆ ಎಣೆಯಲ್ಲಿ ಜಗತ್ ಸೃಷ್ಟಿಕರ್ತನ ಒಡನೆ ಒಡನಾಟ, ಅವನ ತುಂಟಾಟ, ಹಾಲು ಬೆಣ್ಣೆ ಕದಿವಾಟ, ತಾಯಿ ಯಶೋದೆಗೆ ಸಂಕಟ. ಬೀದಿಯಲ್ಲಿ ಆಟವಾಡುತ್ತಾ ಮಣ್ಣು ಮೆತ್ತಿದ ಬಾಯಲ್ಲಿ ಮನೆಗೆ ಬಂದ ತುಂಟ ಕೃಷ್ಣನ ಬಾಯಲ್ಲಿ ಯಶೋದಾಮಾತೆಗೆ ಗೋಚರಿಸಿದ್ದೇನು? ಇಡೀ ಬ್ರಹ್ಮಾಂಡವನ್ನೇ ತನ್ನ ಪುಟ್ಟ ಬಾಯಿಯಲ್ಲಿ ಅಡಗಿಸಿಕೊಂಡಿರುವ ಗನ್ನ ಮಹಿಮ ಆ ಕೃಷ್ಣ. ಗೋವರ್ಧನ ಗಿರಿಯನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದು ಭಕ್ತರನ್ನು ಪೊರೆದ ಕರುಣಾಮಯಿ ಭಗವಾನ್ ಕೃಷ್ಣ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಕುಸಿದು ಬೀಳುತ್ತಿದ್ದ ಮಂದರ ಪರ್ವತವನ್ನ ಎತ್ತಿ ಹಿಡಿದ ಮತ್ಸ್ಯಾವತಾರಿ. ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ನಿಂತು ಬಲಿಚಕ್ರವರ್ತಿಯನ್ನು ಅನುಗ್ರಹಿಸಿದ ವಾಮನಾವತಾರಿ. ಇಂತಹ ಪುರುಷೋತ್ತಮನನ್ನು ಆಡಿಸಿದ ಯಶೋದಾಮಾತೆ ನಿಜಕ್ಕೂ ಧನ್ಯ. ನಮ್ಮ ಮುಂದಿನ ಪ್ರಸ್ತುತಿ ಸಂತ ಪುರಂದರದಾಸರ ಕೃತಿ ಆಡಿಸಿದಳೆ ಯಶೋದ ಜಗದೋದ್ಧಾರನ. ರಾಗ ಕಾಪಿ, ತಾಳ ಆದಿತಾಳ. ಜಗದೋದ್ಧಾರನ ಆಡಿಸಿದಳೆ ಯಶೋದ. ಜಗದೋದ್ಧಾರನ ಆಡಿಸಿದಳೆ ಯಶೋದ. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ
ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಮಗುಗಳ ಮಾಣಿಕ್ಯನ ಆಡಿಸಿದಳು ಶೋಧ ಮಗುಗಳ ಮಾಣಿಕ್ಯನ ಮಗುಗಳ ಮಾಣಿಕ್ಯನ ಆಡಿಸಿದಳು ಶೋಧ ಆಡಿಸಿದಳು ಶೋಧ ಆಡಿಸಿದಳು ಶೋಧ ಆಡಿಸಿದಳು ಶೋಧ ಆಡಿಸಿದಳೆ ಶೋಧ ಜಗದೋದ್ಧಾರನ ಜಗದೋದ್ಧಾರನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕದ ಗಣಿತ ಮಹಿಮನ ಆಡಿಸಿದಳೆ ಶೋಧ ಸುಗುಣಾಂತರಂಗನ ಆಡಿಸಿದಳೆ ಶೋಧ ಸುಗುಣಾಂತರಂಗನ ಆಡಿಸಿದಳೆ ಶೋಧ ಸುಗುಣಾಂತರಂಗನ ಆಡಿಸಿದಳು ಶೋಧ ಸುಗುಣಾಂತರಂಗನ ಆಡಿಸಿದಳು ಶೋಧ ಸುಗುಣಾಂತರಂಗನ ಆಡಿಸಿದಳೆ ಶೋಧ
ಜಗದೋದ್ಧಾರನ ಮಹೀಯನ ಅಪ್ರಮೇಯನ ಆಡಿಸಿದಳೆ ಶೋಧ ಆಡಿಸಿದಳೆ ಶೋಧ ಆಡಿಸಿದಳೆ ಶೋಧ ಆಡಿಸಿದಳೆ ಶೋಧ ಆಡಿಸಿದಳೆ ಶೋಧ ಜಗದೋದ್ಧಾರನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಆಡಿಸಿದಳೆ ಶೋಧ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಆಡಿಸಿದಳೆ ಶೋಧ ಜಗದೋದ್ಧಾರನ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಸೂಕ್ತ ಮಾರ್ಗದರ್ಶನದಲ್ಲಿ ಕಠಿಣವಾದ ಅಭ್ಯಾಸ ಪರಿಶ್ರಮಗಳ ಮೂಲಕ ಕಲೆಯನ್ನು ಒಲಿಸಿಕೊಳ್ಳುವಂತಹ ಶಿಷ್ಯರು ಗುರುವಿನ ಹೆಸರನ್ನು ಕೂಡ ಬೆಳಗ್ತಾರೆ. ಸೊಗಸಾದ ನೃತ್ಯ ಪ್ರದರ್ಶನ ನೀಡುತ್ತಲಿರುವ ಕುಮಾರಿ ಪೂಜಾಳ ಗುರುಗಳ ಪರಿಚಯವನ್ನು ಮಾಡಿಕೊಳ್ಳುವ ಸಮಯ. ಅವರದೊಂದು ಸಣ್ಣ ಪರಿಚಯ ಇದೀಗ ತಮ್ಮ ಮುಂದೆ. ಕರ್ನಾಟಕ ಕಲಾಶ್ರೀ ಶ್ರೀಮತಿ ರೇವತಿ ನರಸಿಂಹನ್ರವರು ಪೂಜಾಳ ಗುರುಗಳು. ಅವರು ಬೆಂಗಳೂರಿನ ನಿವಾಸಿಗಳು. ಒಳಗೂರು ಶೈಲಿ ನೃತ್ಯದಲ್ಲಿ ಸಿದ್ಧಹಸ್ತರಾದಂತಹ ಶ್ರೀಮತಿ ರೇವತಿ ನರಸಿಂಹನ್ನವರ ನಾಟ್ಯ ಶಿಕ್ಷಣ ಗುರು ಕೌಸಲ್ಯ ಅವರಲ್ಲಿ ನಡೆಯಿತು. ಕೇವಲ 9 ವರ್ಷದ ಎಳೆಯ ಹರಿಯದಲ್ಲಿಯೇ ಗುರು ರೇವತಿ ನರಸಿಂಹನವರ ಪೂರ್ಣ ಪ್ರಮಾಣದ ರಂಗಪ್ರವೇಶವೂ ನಡೆಯಿತು ಅಂತ ಹೆಗ್ಗಳಿಕೆ ಅವರದು. ವಿಶ್ವದಾದ್ಯಂತ ಹಲವಾರು ಕಡೆ ಭರತನಾಟ್ಯ ಪ್ರದರ್ಶನಗಳನ್ನು ಯಶಸ್ವಿಯಾಗಿ ನೀಡಿದ್ದಾರೆ ಗುರು ರೇವತಿ ನರಸಿಂಹನ್ನವರು. 1977ರಲ್ಲಿ ತಮ್ಮ ಕನಸಿನ ಕೂಸು ನಾಟ್ಯ ನಿಕೇತನ ನಾಟ್ಯ ಶಾಲೆಯನ್ನು ಅವರು ಸ್ಥಾಪನೆ ಮಾಡಿದರು. ತಮ್ಮ ನಾಟ್ಯ ಶಾಲೆಯಲ್ಲಿ ಹಲವಾರು ದಶಕಗಳಿಂದ ನೂರಾರು ಶಿಷ್ಯರಿಗೆ ಭರತನಾಟ್ಯ ತರಬೇತಿಯನ್ನು ನೀಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ರಂಗಪ್ರವೇಶಗಳನ್ನು ಕೂಡ ಮಾಡಿಸಿದ್ದಾರೆ. ಹಲವಾರು ನುರಿತ ನೃತ್ಯ ಪಟುಗಳನ್ನು
ನೃತ್ಯರಂಗಕ್ಕೆ ಕೊಡುಗೆನ್ನಾಗಿ ನೀಡಿರುವ ಖ್ಯಾತಿ ರೇವತಿ ನರಸಿಂಹನ್ನವರದು. ಅವರ ಹಲವಾರು ಶಿಷ್ಯರು ರ್ಯಾಂಕ್ ವಿಜೇತರುಗಳು ಕೂಡ. ಇವರ ಇನ್ನೊಂದು ಕನಸಿನ ಕೂಸು ಶಿವಗಾಮಿ ನೃತ್ಯ ತಂಡ ICCR ಮಾನಿತವಾಗಿದ್ದು ಅದು ಸಂಶೋಧನಾ ನಿರತ ತಂಡವಾಗಿದೆ ಕೂಡ. ಸಂಕ್ರಮಣ ನೂಪುರ ದರ್ಶನ, ಶಾಂತಿದೂತ ಏಸು, ವಂದೇ ಮಾತರಂ, ಕನ್ನಡಿಯ ಕಾಲಂದುಗೆ, ಸರ್ವಂ ಕೃಷ್ಣಮಯಂ ಮುಂತಾದ ಹಲವಾರು ನೃತ್ಯ ರೂಪಕಗಳನ್ನು ಯಶಸ್ವಿಯಾಗಿ ಗುರು ರೇವತಿ ನರಸಿಂಹನ್ನವರು ನಿರ್ದೇಶನ ಮಾಡಿದ್ದಾರೆ. ಮಹಾನ್ ಕಲಾವಿದೆ ಶ್ರೀಮತಿ ರೇವತಿ ನರಸಿಂಹನ್ನವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅಪಾರ. ಅವುಗಳಲ್ಲಿ ಪ್ರಮುಖವಾದವು ಆರ್ಯಭಟ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ. ಗುರು ರೇವತಿ ನರಸಿಂಹನ್ನವರ ಆಶೀರ್ವಾದಗಳೊಂದಿಗೆ ಪೂಜಾ ತನ್ನ ಮುಂದಿನ ಪ್ರಸ್ತುತಿಯನ್ನು ಪ್ರಸ್ತುತಪಡಿಸಲಿದ್ದಾಳೆ. ಉಡುಪಿಯ ವ್ಯಾಸರಾಯರ ಮಠ ಪಂಡಿತರೆಲ್ಲರೂ ಕೂಡ ಸೇರಿದ್ದಾರೆ. ಗುರು ವ್ಯಾಸರಾಯರು ಪ್ರಶ್ನೆ ಹಾಕ್ತಾರೆ, ನಿಮ್ಮಲ್ಲಿ ಯಾರಿಗೆ ವೈಕುಂಠಕ್ಕೆ ಹೋಗುವ ವಿಶ್ವಾಸ ಇದೆ ಅಂತ. ಉತ್ತರ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಎಲ್ಲರಿಗೂ ಅಂಜಿಕೆ. ಆಗ ನಮ್ಮ ಸಂತ ಕನಕದಾಸರು ಹೇಳ್ತಾರೆ, ನಾನು ಹೋದರೆ ಹೋಗ್ಬೋದು, ಆದರೆ ಇಲ್ಲಿ ನಾನು ಎನ್ನುವುದು ಅಹಂಭಾವ ಅಲ್ಲ. ಇಲ್ಲಿ ನಾನು ಎಂದರೆ ನಾನು, ನನ್ನದು, ನನ್ನಿಂದ ಎನ್ನುವ ಅಹಂಕಾರ, ಸ್ವಾರ್ಥ ಮತ್ತು ಅರಿಷಡ್ವರ್ಗಗಳು ಹೋದರೆ, ಅಂದರೆ ನಮ್ಮ ಮನಸ್ಸಿನಿಂದ ಈ ಅರಿಷಡ್ವರ್ಗಗಳು ದೂರ ಆದರೆ, ಆ ಮನಸ್ಸಿನಲ್ಲಿ ಭಗವಂತ ಇಲ್ಲಿ ಸ್ಥಾಪನೆ ಆದರೆ ಆಗ ವೈಕುಂಠಕ್ಕೆ ಹೋಗಬಹುದು ಎಂಬ ಅರ್ಥದಲ್ಲಿ ಸಂತ ಕನಕದಾಸರು ಹೇಳ್ತಾರೆ. ಇದರಿಂದ ಮನದಂತರಾಳ ಅರಿಷಡ್ವರ್ಗಗಳಿಂದ ಮನದಂತರಾಳ ಮುಕ್ತವಾದರೆ ಭಗವಂತನ ಸಾನ್ನಿಧ್ಯ ಖಚಿತ. ಇದನ್ನು ಕಾಯ ವಾಚ ಮನಸ ಆಚರಿಸಿ ಹರಿಯೇ ಸರ್ವಸ್ವೆಂದು ನಂಬಿದ ಶ್ರೀ ಕನಕದಾಸರ ಅಚಲವಾದ ಭಕ್ತಿಗೆ ಮೆಚ್ಚಿದ ಭಗವಂತ ಶ್ರೀಕೃಷ್ಣನು ಅವರಿಗೆ ದರ್ಶನ ನೀಡಿದ ಪರಿ ನೆನೆದರೆ ಮೈ ರೋಮಾಂಚನವಾಗುತ್ತದೆ. ಇವತ್ತು ನೀವು ಕೂಡ ಕನಕನ ಕಿಂಡಿಯಲ್ಲಿ ಭಗವಾನ್ ಕೃಷ್ಣನ ದರ್ಶನವನ್ನು ಮಾಡ್ತಾ ಇದ್ದೀವಿ. ಗಜೇಂದ್ರನ ಆದಿಮೂಲ ಎಂಬ ಆರ್ತನಾದಕ್ಕೆ ಕರುಣಾಸಾಗರ ಓಗೊಡಲಿಲ್ವೇ? ತುಂಬಿದ ಸಭೆಯಲ್ಲಿ ಅವಮಾನಿತಗೊಂಡ ದ್ರೌಪದಿಯ ಕೃಷ್ಣ ಎಂಬ ಒರಲಿಗೆ ಶ್ರೀಕೃಷ್ಣನು ಒದಗಿ ಬರಲಿಲ್ವೇ? ಭಕ್ತರಿಂದ ಭಗವಂತ ಬಯಸುವುದು ನಿಷ್ಕಲ್ಮಶವಾದ ಭಕ್ತಿಯನ್ನು ಮಾತ್ರ. ಅಂಥ ಒಂದು ಭಕ್ತಿಪೂರ್ವಕವಾದ ರಚನೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಸಂತ ಕನಕದಾಸ ವಿರಚಿತ ಕೃತಿ ರಾಗಮಾಲಿಕೆಯಲ್ಲಿ ತಾಳ ಕಂಠಚಾಪು ತಾಳ ಇದೀಗ ತಮ್ಮ ಮುಂದೆ.
ವಿಷಧರನ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಕೈರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಯೇ ಕೈರಾಜ ಕಷ್ಟದಲ್ಲಿ ಯಮಸುತನ ರಾಣಿಗೆ ಅಕ್ಷಯ ವಸನವಿತ್ತೆ ಸಮಯದಲ್ಲಿ ಅಜಮಿಳನ ಪೊರೆದೆ ಸಮಯ ಸಮಯ ಉಳ್ಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿ ನೆಲೆಯಾದಿ ಕೇಶವನೇ ಯಮಸುತನ ರಾಣಿಗೆ
ಅಕ್ಷಯ ವಸನ ಬೇತ ಸಮಯದಲ್ಲಿ ಅಜಮಿಳನ ಪೋರೆದೆ ಸಮಯ ಸಮಯ ಭಕ್ತವತ್ಸಲ ನಿನಗೆ ಕಮಲಾಕ್ಷಕ್ಕಾಗಿ ನೆಲೆಯಾದಿತೇಶವನೇ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ದನಿ ಕೇಳಲಿಲ್ಲವೇ ಹರಹರಿಯೇ ಬಾಗಿಲನು ತೆರೆದು ಹರಿಯೇ 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 ಕೃಷ್ಣ 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 ನಿಷ್ಕಲ್ಮಶವಾದ ಭಕ್ತಿಗೆ, ಪ್ರತಿಫಲಾಪೇಕ್ಷೆ ಇಲ್ಲದ ಭಕ್ತಿಗೆ ಖಂಡಿತ ಭಗವಂತನು ಒಲಿದೇ ಒಲಿತಾನೆ. ಅದಕ್ಕೆ ಇದಕ್ಕಿಂತ ಪ್ರತ್ಯಕ್ಷ ಬೇರೆ ಬೇಡ. ಈಗ ಕಲಾವಿದೆಯ ಪರಿಚಯ ತಮ್ಮೊಂದಿಗೆ. ಪ್ರಸ್ತುತ ಬೆಂಗಳೂರಿನ ನಿವಾಸಿಗಳಾದ ಶ್ರೀಮತಿ ನಳಿನಿ ಹಾಗೂ ಶ್ರೀಯುತ ಸುಧೀರ್ ಅವರ ಪುತ್ರಿ ಕುಮಾರಿ ಪೂಜಾ ಈಗ ಬೆಂಗಳೂರಿನ ಜೈನ್ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ BComನ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಕರ್ನಾಟಕ ಕಲಾಶ್ರೀ ಶ್ರೀಮತಿ ರೇವತಿ ನರಸಿಂಹನವರಲ್ಲಿ ಕಳೆದ 12 ವರ್ಷಗಳಿಂದ ಪೂಜಾ ನೃತ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಪೂಜಾ ತನ್ನ 14ನೇ ವಯಸ್ಸಿನಲ್ಲಿ ರಂಗಪ್ರವೇಶವನ್ನು ಯಶಸ್ವಿಯಾಗಿ ಪೂರೈಸಿದ್ದಾಳೆ. ಪ್ರಸ್ತುತ ಈಕೆ ವಿದ್ವತ್ ಪೂರ್ವ ಹಂತದ ಕಲಿಕೆಯಲ್ಲಿ ತೊಡಗಿದ್ದಾಳೆ. 2014ರಲ್ಲಿ ಕರ್ನಾಟಕ ಸರ್ಕಾರವು ನಡೆಸಿದಂತಹ ಭರತನಾಟ್ಯ ಜೂನಿಯರ್ ಹಂತದ ಪರೀಕ್ಷೆಯಲ್ಲಿ ಪೂಜಾ 99% ಅಂಕಗಳನ್ನು ಪಡೆದು ಕರ್ನಾಟಕ ರಾಜ್ಯಕ್ಕೆ ಮೊದಲ ರ್ಯಾಂಕನ್ನು ಪಡೆದಿದ್ದಾಳೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗತ್ತೆ. 2018ರಲ್ಲಿ ನಡೆದ ಸೀನಿಯರ್ ಪರೀಕ್ಷೆಯಲ್ಲಿ 92.4% ಅಂಕಗಳನ್ನು ಪಡೆದಿರ್ತಾಳೆ. 2021ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ರಾಜ್ಯ ಮಟ್ಟದ ವಿದ್ಯಾರ್ಥಿ ವೇತನವನ್ನು ಕೂಡ ಪಡೆದುಕೊಂಡಿರ್ತಾಳೆ. ಬಹಳಷ್ಟು ಪ್ರದರ್ಶನಗಳನ್ನು ನೀಡಿರುವ ಪೂಜಾಗೆ ಸಂದಿರುವಂತಹ ಪ್ರಶಸ್ತಿ ಪುರಸ್ಕಾರಗಳು ಅಪಾರ. ಕೆಲವನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. 2016ರಲ್ಲಿ ಕರ್ನಾಟಕ ಪ್ರತಿಭಾವರ್ಧಕ ಅಕಾಡೆಮಿ ವತಿಯಿಂದ ರಾಜ್ಯ ನೃತ್ಯಶ್ರೀ ಪುರಸ್ಕಾರ, ಚೈತನ್ಯ ಆರ್ಟ್ ಅಕಾಡೆಮಿಯವರಿಂದ 2019ರಲ್ಲಿ ಭರತಖಂಡದ ಬೆಳೆವಸಿರಿ ಪ್ರಶಸ್ತಿ, ನಾಟ್ಯಕಲಾ ಕಲ್ಚರಲ್ ಸೆಂಟರ್ ಅವರಿಂದ 2020ರಲ್ಲಿ ನಾಟ್ಯಕಲಾ ಶಾರದೆ ಪ್ರಶಸ್ತಿ, ಕಾಶಿ ಕಥಕ್ ಕೇಂದ್ರ ಮುಂಬೈ ಅವರಿಂದ 2021ರಲ್ಲಿ ನೃತ್ಯ ರಂಜನಾ ಪ್ರಶಸ್ತಿ, ಸ್ಟಾರ್ ಕನ್ನಡ ವಾಹಿನಿಯವರಿಂದ 2021ರಲ್ಲಿ ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಮತ್ತು ನಾಟ್ಯ ಜ್ಯೋತಿ ಟ್ರಸ್ಟ್ ಹೊಸೂರು ಅವರಿಂದ 2022ರಲ್ಲಿ ನಾಟ್ಯ ಜ್ಯೋತಿ ಪ್ರಶಸ್ತಿ ಇತ್ಯಾದಿ. ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ಪೂಜಾ ಪಡೆದಿರುವಂತಹ ಬಹುಮಾನಗಳು ಕೆಲವು ಹೀಗಿದೆ. ಸ್ವಾನಂದ ಗಣಪತಿ ಆಶ್ರಮದವರು ಪ್ರತಿ ವರ್ಷವೂ ಏರ್ಪಡಿಸ್ತಾ ಇದ್ದಂತಹ ಭರತನಾಟ್ಯ ಸ್ಪರ್ಧೆಯಲ್ಲಿ
2015ರಿಂದ 2019ರವರೆಗೆ ಸತತವಾಗಿ 5 ವರ್ಷ ಪೂಜಾ ಬಹುಮಾನವನ್ನು ಪಡೆದುಕೊಂಡಿದ್ದಾಳೆ. 2018ರಲ್ಲಿ ಪ್ರಸಿದ್ಧ ಪ್ರಭಾತ್ ಕಲಾವಿದರು ಬೆಂಗಳೂರು ಇವರು ಏರ್ಪಡಿಸಿದ್ದಂತಹ ರಾಷ್ಟ್ರೀಯ ಮಟ್ಟದ ಗೋಪಿನಾಥ್ ದಾಸ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾಳೆ. 2018ರಲ್ಲಿ ನಟನ ತರಂಗಿಣಿ ಸ್ಕೂಲ್ ಆಫ್ ಮ್ಯೂಸಿಕ್ ಅಂಡ್ ಡಾನ್ಸ್ನವರು ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ 3ನೇ ಬಹುಮಾನವನ್ನು ಪಡೆದುಕೊಂಡಿದ್ದಾಳೆ. ಕೇಂದ್ರದ ಮಂತ್ರಿಗಳಾಗಿದ್ದಂತಹ ದಿವಂಗತ ಶ್ರೀಯುತ ಅನಂತಮೂರ್ತಿಯವರ ಅದಮ್ಯ ಚೇತನ ಸಂಸ್ಥೆಯ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದಂತಹ ಶಾಸ್ತ್ರೀಯ ನೃತ್ಯ ಸ್ಪರ್ಧೆಯಲ್ಲಿ 2015ರಲ್ಲಿ ಪ್ರಥಮ ಸ್ಥಾನ ಹಾಗೂ 2017ರಲ್ಲಿ 3ನೇ ಸ್ಥಾನವನ್ನು ಪೂಜಾ ಪಡೆದುಕೊಂಡಿದ್ದಾಳೆ. 2017ರಲ್ಲಿ ಮಲ್ಲೇಶ್ವರಂನ ಲಾಸ್ಯವರ್ಧನ ಟ್ರಸ್ಟ್ ಅವರ ಕೇಶವಕಲ್ಪ ಪ್ರಶಸ್ತಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾಳೆ ಪೂಜಾ. 2017ರಲ್ಲಿ ರೋಟರಿ ಸಂಸ್ಥೆ ಇಂದಿರಾನಗರ ಅವರು ಆಯೋಜಿಸಿದಂತಹ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾಳೆ. 2016ರಲ್ಲಿ ಕರ್ನಾಟಕ ಪ್ರತಿಭಾವರ್ಧಕ ಅಕಾಡೆಮಿಯವರು ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಶಾಸ್ತ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿದ್ದಾಳೆ. 2019ರಲ್ಲಿ ಗುರು ಶುಭಾ ಧನಂಜಯ ಅವರು ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನವನ್ನು ಪಡೆದಿದ್ದಾಳೆ. 2020ರಲ್ಲಿ ನಾಟ್ಯಕಲಾ ಕಲ್ಚರಲ್ ಸೆಂಟರ್ ಅವರು ದಸರಾ ಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ಆನ್ಲೈನ್ ಭರತನಾಟ್ಯ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಪೂಜಾ ಪಡ್ಕೊಂಡಿದ್ದಾಳೆ. ANASS ಸಂಸ್ಥೆಯು ಏರ್ಪಡಿಸಿದ್ದಂತಹ ರಾಷ್ಟ್ರೀಯ ಮಟ್ಟದ ನೃತ್ಯ ಆನ್ಲೈನ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾಳೆ. 2020ರ ಸಾಲಿನ ಯೂಟ್ಯೂಬ್ನಲ್ಲಿ ಪ್ರಸಾರಗೊಂಡಂತಹ ಈ ಕಾರ್ಯಕ್ರಮವನ್ನು ಸುಮಾರು 2200ಕ್ಕೂ ಹೆಚ್ಚು ಜನ ವೀಕ್ಷಿಸಿ ಇದನ್ನು ಪ್ರಸಿದ್ಧಗೊಳಿಸಿದ್ದಾರೆ. 2020ರಲ್ಲಿ ನೃತ್ಯ ಕಿಂಕಿಣಿ ನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನದೊಂದಿಗೆ ನೃತ್ಯ ಕಲಾ ನಿಪುಣೆ ಎಂಬ ಬಿರುದು ಕೂಡ ಪ್ರಾಪ್ತಿಯಾಗಿದೆ. ಆಲ್ ಇಂಡಿಯಾ ಕಲ್ಚರಲ್ ಸೊಸೈಟಿಯವರು 2021ರಲ್ಲಿ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ 2ನೇ ಬಹುಮಾನವನ್ನು ಪಡೆದಿದ್ದಾಳೆ. ಶ್ರೀ ಲಲಿತಕಲಾ ನಿಕೇತನರವರು 2022ರಲ್ಲಿ ಏರ್ಪಡಿಸಿದ್ದ ಆಂಗಿಕ ನೃತ್ಯೋತ್ಸವ ಭರತನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪೂಜಾ ಪಡ್ಕೊಂಡಿದ್ದಾಳೆ. ಅವಳು ನೀಡಿರುವ ಕೆಲವು ಪ್ರದರ್ಶನಗಳು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನವರು ನಡೆಸುವಂತಹ ಚಿಗುರು ಕಾರ್ಯಕ್ರಮದಲ್ಲಿ ಪ್ರದರ್ಶನವನ್ನು ನೀಡಿದ್ದಾಳೆ. ನಾಟ್ಯ ಭಾರತಿ ಟ್ರಸ್ಟ್ನವರ ನವರಾತ್ರಿ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾಳೆ. ಲಾಸ್ಯವರ್ಧನ ಟ್ರಸ್ಟ್ನವರ ದಸರಾ ಮಹೋತ್ಸವದಲ್ಲಿ ಏಕಾಂಗಿ ಪ್ರದರ್ಶನವನ್ನು ನೀಡಿದ್ದಾಳೆ ಮತ್ತು ದಾವಣಗೆರೆಯ ಶ್ರೀ ಸಾಯಿಬಾಬಾ ಗುಡಿಯ ಉದ್ಘಾಟನಾ ಸಮಾರಂಭದಲ್ಲಿ 2017ರಲ್ಲಿ ಪೂಜಾ ಪ್ರದರ್ಶನವನ್ನು ನೀಡಿದ್ದಾಳೆ. ಸುರಭಾರತಿ ಸಾಂಸ್ಕ್ರಿಟ್ ಅಂಡ್ ಕಲ್ಚರಲ್ ಫೌಂಡೇಶನ್ ಅವರು ಆಯೋಜಿಸಿದ್ದಂತಹ ಮಾರ್ಗಶಿರೋತ್ಸವದಲ್ಲಿ ಪ್ರದರ್ಶನವನ್ನು ನೀಡಿದ್ದಾಳೆ. ಮೈಸೂರಿನ ಜ್ಞಾನಭಾರತಿಯವರ ದಿ ಆರ್ಟಿಕ್ಯುಲೇಟ್ ಫೆಸ್ಟ್ ಅವರ ಉಗಮ 2 ಈ ಒಂದು ಕಾರ್ಯಕ್ರಮದಲ್ಲಿ ಕಲಾ ಪ್ರದರ್ಶನವನ್ನು ಪೂಜಾ 2017ರಲ್ಲಿ ನೀಡಿದ್ದಾಳೆ. 2018ರಲ್ಲಿ ಬೆಂಗಳೂರಿನ ದೇವಗಿರಿ ವೆಂಕಟರಮಣ ದೇವಾಲಯ ಟ್ರಸ್ಟ್ನವರು ಏರ್ಪಡಿಸಿದ್ದಂತಹ ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶನವನ್ನು ನೀಡಿದ್ದಾಳೆ. ಲಾಸ್ಯರಂಭ ಸಂಸ್ಥೆಯ ಆಶ್ರಯದಲ್ಲಿ ನಡೆದ ನೃತ್ಯ ಸಂಹಿತ ನಾಟ್ಯೋತ್ಸವದಲ್ಲಿ ಮಲ್ಲೇಶ್ವರಂನ ಸೇವಾಸನದಲ್ಲಿ ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ಪೂಜಾ ಪ್ರದರ್ಶನವನ್ನು ನೀಡಿದ್ದಾಳೆ. ಪುದುಚೇರಿಯಲ್ಲಿ ನಡೆದಂತಹ ನಾಟ್ಯಾಂಜಲಿ ನೃತ್ಯೋತ್ಸವದಲ್ಲಿ 2022ರಲ್ಲಿ ಪ್ರದರ್ಶನವನ್ನು ನೀಡಿದ್ದಾಳೆ. ಹೊಸೂರು ನಾಟ್ಯಾಂಜಲಿ ಫೆಸ್ಟಿವಲ್ನಲ್ಲಿ 2022ರಲ್ಲಿ ಪೂಜಾ ಕಲಾ ಪ್ರದರ್ಶನವನ್ನು ನೀಡಿದ್ದಾಳೆ. ಬಾಲಕಿ ಪೂಜಾಳ ಸಾಧನೆಗಳು ಮತ್ತು ಪಡೆದ ಬಹುಮಾನಗಳು ಹೀಗಿವೆ. ಅವಳಿಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀನಿ. ಕಾರ್ಯಕ್ರಮದ ಮುಂದಿನ ಪ್ರಸ್ತುತಿಗೆ ಬರೋಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭೂಲೋಕದಲ್ಲಿ ಅಧರ್ಮವು ಹೆಚ್ಚಾದಂತೆಲ್ಲ ಕಾಲಕಾಲಕ್ಕೆ ಭಗವಂತನು ಅವತರಿಸಿ
ಧರ್ಮ ಸಂಸ್ಥಾಪನೆಗೆ ಕಾರಣನಾಗಿದ್ದಾನೆ. ಭಗವಾನ್ ಶ್ರೀಕೃಷ್ಣನ ಅವತಾರವೂ ಕೂಡ ಇದಕ್ಕೆ ಹೊರತೇನಲ್ಲ. ಬಹಳಷ್ಟು ಮಹತ್ ಕಾರಣಗಳಿಗಾಗಿಯೇ ಶ್ರೀಕೃಷ್ಣನ ಜನನ ಈ ಭೂಮಿಯ ಮೇಲೆ. ಪೂತನ ಸಂಹಾರ, ಶಕಟಾಸುರ ಸಂಹಾರ, ರಾಸಕ್ರೀಡೆ ಇವುಗಳನ್ನೆಲ್ಲ ಒಳಗೊಂಡ ನಮ್ಮ ಮುಂದಿನ ಪ್ರಸ್ತುತಿ ಶ್ರೀಕೃಷ್ಣ ಕಮಲನಾಥೋ ಪದವರ್ಣ. ಶ್ರೀಕೃಷ್ಣ ಅಷ್ಟೋತ್ತರ ಶತನಾಮಾವಳಿಯಿಂದ ಆಯ್ದಂತಹ ವಿಶೇಷವಾದ ಕೃಷ್ಣನ ನಾಮಕಗಳನ್ನು ಹೊಸೆದು ಸಿದ್ಧಪಡಿಸಿದಂತಹ ಮಣಿಮಾಲೆ ಈ ಕೃಷ್ಣ ಕಮಲನಾಥೋ. ರಾಗ ರೀತಿಗಳ ತಾಳ ಆದಿತಾಳ ಇಗೋ ನಿಮ್ಮ ಮುಂದೆ. श्रीकृष्णः कमलनाथो वासुदेवः सनातनः वसुदेवात्मजः पुण्यो लीलामानुषविग्रहः श्रीकृष्णः कमलनाथो वासुदेवः सनातनः वसुदेवात्मजः पुण्यो लीलामानुषविग्रहः श्रीकृष्णः कमलनाथो वासुदेवः सनातनः वसुदेवात्मजः पुण्यो लीलामानुष धी त क न क झुम धी त क न क झुम त क न क झुम त तुम त रे के त क ता धी त क न क झुम धी त क न क झुम त क न क झुम त तुम त रे के त क ता अरे त क न क झुम धी त क न क झुम त क न क झुम त कुम त रे के त क ते त क न क झुम धी त क न क झुम त क न क झुम त कुम त रे के त ता दे त क न क झुम धी त क न क झुम त क न क झुम त कुम त रे के त क दा दे त क न क झुम धी त क न क झुम त क न क झुम त कुम त रे के त क दा दे त क न क झुम धी त क न क झुम त क न क झुम त कुम त रे के त दा दे त क न क झुम दे त क न क झुम त क न क झुम त कुम त रे के त दे त क न क झुम दे त क न क झुम त क न क झुम त कुम त रे के त दा दे त क न क झुम दे त क न क झुम त क न क झुम त कुम त रे के त क दे त क न क झुम दे त क न क झुम त क न क झुम त कुम त रे के त क न क झुम त रे के त क न क कुम त रे के त दे त क न क झुम त रे के त क न क कुम त रे के त क न क झुम त रे के त दे त क न क झुम त रे के त ता झुम झुम
तच्छुं ता तच्छुं तक्कचिक गदरगदों तक्कचिक गदरगदों तक्कचिक गदरगदों ता तच्छुं धी धी तच्छुं तुं तुं तच्छुं नं नं तच्छुं ता तच्छुं तक्कचिक गदरगदों तक्कचिक गदरगदों तक्कचिक गदरगदों ता तजं तजं धी धी तजं तजं तुं तुं तजं तजं नं नं तजं तजं ता तच्छं तक्कचिक गदरगदों तक्कचिक गदरगदों तक्कचिक गदरगदों श्रीकृष्ण कमलनाथो वासुदेवः सनातनः वसुदेवात्मजः पुण्यो लीलामानुषवेद्रगः श्रीकृष्ण कमलनाथो वासुदेवः सनातनः वसुदेवात्मजः पुण्यो लीलामानुषवेद्रगः श्रीकृष्ण कमलनाथो वासुदेवः सनातनः वसुदेवात्मजः पुण्यो लीलामानुषवेद्रगः श्रीकृष्ण कमलनाथो देवकी देवकी वसुदेवात्मजः पुण्यो वसुदेवात्मजः पुण्यो विग्रह लीला मनुष्य वसुदेवात्मजः पुण्यो कृष्ण 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 वसुदेव भजग पुण्यो लीला मनुष्य विग्रह वसुदेवात्मजः पुण्यो लीला मनुष्य विग्रह श्रीकृष्ण कमलनाथो वासुदेवः सनातनः वसुदेवात्मजः पुण्यो लीला मनुष्य विग्रह
danam nam nam danam nam 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 danam nam dim dan nam 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 danam nam tom danam nam 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 danam nam dim danam nam 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 danam nam nam danam nam 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 danam nam dim danam nam 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 danam nam tom danam nam 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 danam nam dim danam nam nam sarita nam nam tanata nam nam januta nam nam remita nam dat nam dat nam nam sarita nam tanata nam januta nam nam sarita nam nam tanata nam nam januta nam nam remita nam dat nam 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 sarita nam tanata nam januta nam nam sarita nam nam tanata nam nam januta nam nam remita nam dat nam 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 sarita nam tanata nam januta nam ये कृष्ण कमलनाथो वासुदेव सनातनग वसुदेवात्मजग पुण्यो लीला मानुष विग्रह देवकी नंदन श्रीशो नंद गोप प्रियात्मजग पूतना जीवित शकटासुर भंजन देवकी नंदन श्रीशो पूतना जीवित हरग कृष्ण सुंदर वदन कृष्ण शकटासुर भंजनग शकटासुर भंजनग शकटासुर भंजनग शकटासुर भंजनग देवकी नंदन श्रीशो नंद गोप प्रियात्मजग देवकी नंदन श्रीशो नंद गोप प्रियात्मजग पूतना जीवित हरग शकटासुर भंजनग पूतना जीवित हरग शकटासुर भंजनग गरित सगम गम निधनि
ni ni ta gari sa da ga ma ni re ni ma ni ta ni ta ga ma gari da ta da ni da ma gari da कमलनाथो वासुदेवग सनातनग वसुदेवात्मजग पुण्यो प्रीलामानुषविग्रह षोडशस्त्री सहस्रेशः त्रिभङ्गी मधुराकृतिः षोडशस्त्री सहस्रेशः त्रिभङ्गी मधुराकृतिः शुकवाग अमृत बिन्दु गोविन्दो योगिना पति षोडशस्त्री सहस्रेशः त्रिभङ्गी मधुराकृतिः शुकवाग अमृत बिन्दु गोविन्दो योगिना पति श्रीकृष्ण कमलनाथो वासुदेवः सनातनः वसुदेवात्मजः पुण्यो लीलामानुष विग्रह कृष्ण कृष्ण कमलनाथो कृष्ण 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 गोपीश्वरो योगी कोटि सूर्य समप्रभः गोप गोपीश्वरो योगी कोटि सूर्य समप्रभः गोप गोपीश्वरो योगी कोटि सूर्य समप्रभः गोप गोपीश्वरो योगी कोटि सूर्य तागतजं तरिक्तकता हे त्वं नं तगतिक्तागतजं तरिक्तकता हे त्वं नं तत्तिक्तगणगजं तरिक्तकता हे त्वं नं तगतिक्तगणगजं तरिक्तकता हे त्वं नं तत्तिक्तगणगजं तरिक्तकतकदिनतां तगतिक्तगणगजं तरिक्तकतकदिनतां तत्तिक्तगणगजं तरिक्तकतत्तिक्तं नं तदिङ्गिनतं तत्तिक्तं नं तदिङ्गिनतं तत्तिक्तं गोप गोपीश्वरो योगी कोटि सूर्य समप्रभः 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 गोप गोपीश्वरो योगी कोटि सूर्य समप्रभः
ಪ್ರಭಗ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ಸ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ಗೋಪ ಗೋಪಿ ಹರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ಸಗರಿತ ನಿದ ಗಗ ಮಾಮ ಮನಿ ನೀ ಮನಿ ನಿತ ಸಗರಿತ ನಿದ ಗಗ ಮಾಮ ಮನಿ ನೀ ಮನಿ ನಿತ ನಿದ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ಉತ್ತಾಲ ತಾಲ ಭೇತಾ ಚ ತಮಾಲ ಶ್ಯಾಮಲಾಕೃತಿಗೆ ಉತ್ತಾಲ ತಾಲ ಭೇತಾ ಚ ತಮಾಲ ಶ್ಯಾಮಲಾಕೃತಿಗೆ ಉತ್ತಾಲ ತಾಲ ಭೇತಾ ಚ ತಮಾಲ ಶ್ಯಾಮಲಾಕೃತಿಗೆ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ವಿಪಾನಿತ ಗತ ಗಗಮ ಸಾನಿಧ ನಿಮನಿ ನೀತ ನಿಧ ವಿಪಾನಿತ ಗತ ಗಗಮ ಸಾನಿಧ ನಿಮನಿ ನೀತ ನಿಧ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ಗೋಪ ಗೋಪಿ ಇಳಾಪತಿ ಪರಂಜ್ಯೋತಿರ್ಯಾದವೇಂದ್ರೋ ಯದುದ್ವಗಃ ಇಳಾಪತಿ ಪರಂಜ್ಯೋತಿ ಯಾದವೇಂದ್ರೋ ಯದುದ್ವಗಃ ಇಳಾಪತಿ ಪರಂಜ್ಯೋತಿ ಯಾದವೇಂದ್ರೋ ಯದುದ್ವಗಃ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ನಿದ ಮಗಮ ಪಾಮಗರಿತ ಪೋನಿತ ನಿದ ಗಮ 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 ಗರಿತ ನಿದ ಗಮ ಗರಿತ ನಿದ ನಿದ ಗರಿತ ನಿದ ಮಗರಿ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ವನಮಾಲಿ ಪೀತವಾಸಃ ಪಾರಿಜಾತಾಪಹಾರಕಃ ಗೋವರ್ಧನ ಚ ಯೋಧಾರ್ಥ ಗೋಪಾಲ ಸರ್ವಪಾಲಕಃ ವನಮಾಲಿ ಪೀತವಾಸಃ ಪಾರಿಜಾತಾಪಹಾರಕಃ ಗೋವರ್ಧನ ಚ ಯೋಧಾರ್ಥ ಗೋಪಾಲ ಸರ್ವಪಾಲಕಃ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯತಮ ಪ್ರಭಗ ನಿದ ಗರಿ ಧರಿ ನಿದ ಮಗ ಮಗರಿನಿ ಸಪರಿ ತನಿದ ತ ನಿದ ಗರಿ ಧರಿ ನಿದ ಮಗ ಮಗರಿನಿ ಸಪರಿ ತನಿದ ನಿದ ನಿದ ಮಗ ಮಾ ಗರಿತ ನಿದ ಮ ನಿತ ನಿದ 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 ಮಗ ಮಾ ಗರಿತ ನಿದ ಮ ನಿತ ನಿದ ನಿದ ಗಮ ಗಮ ಗರಿದ ನಿದ 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 ಮನಿ ನಿತ ನಿದ ನಿದ ಗಗ ಗಮ ಗರಿ ಸ ರಿದ ನಿದ ನಿದ ಮನಿ ನಿತ ನಿದ ಗ ಸ ನಿದ ನಿದ ನಿ ಗಮದ ಗರಿದ ನಿದ ಮನಿ ನಿತ ಗ ಸ ನಿದ ನಿದ ನಿ ಗಮದ ಗರಿದ ನಿದ ಮನಿ ನಿತ ಗರಿ ಗೋಪ ಗೋಪೀಶ್ವರೋ
ಪಣಮಾಣಿಕ್ಯರಂಜಿತ ಶ್ರೀಪದಾಂಬುಜಗ ಪಾರ್ಥಸಾರಥಿರವ್ಯಕ್ತೋ ಗೀತ ಅಮೃತ ಮಹೋದಧಿಗೆ ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕಃ ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕಃ ಪುಣ್ಯ ಶ್ಲೋಕೋ ತೀರ್ಥ ಪಾದೋ ವೇದ ವೇದೋದಯ ಇದಿ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ 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 ಕೋಟಿ ಸೂರ್ಯ ಸಮಪ್ರಭ ಕೋಟಿ ಸೂರ್ಯ ಸಮಪ್ರಭ ಕೃಷ್ಣ ಕೃಷ್ಣ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯೇ ಭಗವಂತನ ಗುರಿ. ಭಕ್ತರ ಮೊರೆಯನ್ನ ಆಲಿಸಿ ಅವರತ್ತ ಧಾವಿಸುವ ಭಗವಂತ ಕರುಣಾಮಯಿ. ಭಕ್ತರಿಗೆ ಸಲಹುವ ಪೊರೆಯುವ ದೇವನಾದರೆ ರಕ್ಕಸರಿಗೆ ಅಧರ್ಮಿಗಳಿಗೆ ಯಮರೂಪಿಯಾಗಿದ್ದಾನೆ ಭಗವಂತ. ಭಕ್ತರ ಸಂರಕ್ಷಣೆಗೋಸುಗ ದುಷ್ಟರನ್ನು ಸೆದೆಬಡಿದು ಮರ್ದಿಸುವ ಕಾಲರಾಯ ಭಗವಂತ. ಅಧರ್ಮಿಯಾದ ರಾವಣನಿಗೆ ಶ್ರೀರಾಮನು ಯಮರೂಪಿಯಾಗಿ ಬಂದರೆ ಭಕ್ತ ವಿಭೀಷಣನಿಗೆ ಸಾಂತ್ವನ ನೀಡಿ ರಕ್ಷಣೆ ನೀಡುವ ಶ್ರೀರಾಮನಾದ. ತನ್ನನ್ನೇ ನಂಬಿದ ಭಕ್ತ ಪ್ರಹ್ಲಾದನಿಗೆ ನಾರಾಯಣನಾದರೆ ಅಹಂಕಾರಿ ಮದಾಂಧ ಹಿರಣ್ಯಕಶಿಪುವಿಗೆ ನರಸಿಂಹನಾಗಿ ಬಂದು ಅಂತಕನಾದ. ಗೆಳೆಯ ಅರ್ಜುನನನ್ನ ನಿರಂತರ ಸಲಹುತ್ತಾ ರಕ್ಷಿಸುತ್ತಾ ಪೊರೆದು ಶ್ರೀಮದ್ ಗೀತೋಪದೇಶವನ್ನು ಕರುಣಿಸಿದಂತಹ ಶ್ರೀಕೃಷ್ಣನು ಅಧರ್ಮಿ ದುರ್ಯೋಧನನ ಪಾಲಿಗೆ ಯಮನಾದ. ಇವೆಲ್ಲವನ್ನು ಒಳಗೊಂಡಂತಹ ನಮ್ಮ ಮುಂದಿನ ಪ್ರಸ್ತುತಿ ಪುರಂದರದಾಸರ ಯಮನೆಲ್ಲೂ ಕಾಣೆನೆಂದು ಹೇಳಬೇಡ. ರಾಗ ಶಿವರಂಜಿನಿ, ತಾಳ ಆದಿತಾಳ. ಯಮನಲ್ಲಿ ಕಾಣೆನೆಂದು ಹೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನಲ್ಲಿ ಕಾಣೆನೆಂದು ಹೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನಲ್ಲಿ ಕಾಣೆನೆಂದು ಹೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನಲ್ಲಿ
ವಿಭೀಷಣಗೆ ರಾಮನಾದ ನಂಬಿದ ವಿಭೀಷಣಗೆ ರಾಮನಾದ ನಂಬಿದ ವಿಭೀಷಣಗೆ ರಾಮನಾದ ನಂಬದಿದ್ದ ರಾವಣಗೆ ಯಮನಾದ ಯಮನೆಲ್ಲಿ ಕಾಣೆನೆಂದು ಹೇಳಬೇಡ ಯಮನೆ ಶ್ರೀರಾಮ ಸಂದೇಹಬೇಡ ಯಮನಲ್ಲಿ ಕಾಣೆನೆಂದು ನಂಬಿದ ಪ್ರಹ್ಲಾದಗೆ ಹರಿಯಾದ ನಂಬದಿದ್ದ ಹಿರಣ್ಯಕಗೆ ಅರಿಯಾದ ನಂಬಿದ ಪ್ರಹ್ಲಾದಗೆ ಹರಿಯಾದ ನಮೋ ನಾರಾಯಣ ಓಂ ನಮೋ ನಾರಾಯಣ 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 ನಂಬಿದ ಪ್ರಹ್ಲಾದನಿಗೆ ಹರಿಯಾದ ನಂಬದಿದ್ದ ಹಿರಣ್ಯಕಗೆ ಅರಿಯಾದ ಯಮನೆಲ್ಲಿ ಕಾಣೆನೆಂದು ಹೇಳಬೇಡ ಯಮನೇ ನರಹರಿ ಸಂದೇಹ ಬೇಡ ಯಮನೆಲ್ಲಿ ಕಾಣೆನೆಂದು ನಂಬಿದ ಅರ್ಜುನಗೆ ಮಿತ್ರನಾದ ನಂಬದಿದ್ದ ದುರ್ಯೋಧನಗೆ ಶತ್ರುವಾದ ನಂಬಿದ ಅರ್ಜುನಗೆ ಮಿತ್ರನಾದ
ದೇಹ ಬೇಡ ಯಮನಲ್ಲಿ ಕಾಣೆನೆಂದು ನಂಬಿಕೊಳ್ಳಿ ಬೇಗ ಶ್ರೀ ಕೃಷ್ಣದೇವನ ಶಂಖಚಕ್ರಧಾರಿ ಶ್ರೀ ಪುರಂದರ ವಿಠಲನ ನಂಬಿಕೊಳ್ಳಿ ಬೇಗ ಶ್ರೀ ಕೃಷ್ಣದೇವನ ಶಂಖಚಕ್ರಧಾರಿ ಶ್ರೀ ಪುರಂದರ ವಿಠಲನ 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 ಯಮನಲ್ಲಿ ಕಾಣೆನೆಂದು ಹೇಳಬೇಡ ಯಮನೆ ಶ್ರೀರಾಮ ಯಮನೆ ನರಹರಿ ಯಮನೆ ಶ್ರೀಕೃಷ್ಣ ಯಮನೆ ಶ್ರೀಹರಿ ಯಮನೆ ಶ್ರೀಹರಿ 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 ಪರಮಪೂಜ್ಯ ಗುರುಗಳು, ಮಠಾಧೀಶರುಗಳು ಮತ್ತು ಪೂಜಾಳ ಗುರು ಶ್ರೀಮತಿ ರೇವತಿ ನರಸಿಂಹನವರ ಆಶೀರ್ವಾದದೊಂದಿಗೆ ಇಂದಿನ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇಷ್ಟು ಹೊತ್ತು ತಾವೆಲ್ಲರೂ ತಾಳ್ಮೆಯಿಂದ ಹಾಗೂ ಆಸಕ್ತಿಯಿಂದ ಪೂಜಾಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಪೂಜಾಳಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಉಡುಪಿಯ ಮಠದ ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಶುಭರಾತ್ರಿ.